ಬಸವಣೆ ಆಮಿ ಫೌದೋನ್ ಚಾಕತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಗಟ್ಟಿಯಾಗಿ ಸ್ತುತಿಸೋಣ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲ ಬಂಧನಗಳು ಮುರಿಯಲ್ಪಡಲಿ, ಎಲ್ಲ ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತರಾದ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಕರ್ತರಾದ ಯೇಸುವೇ, ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಅಭಿಷೇಕ ಮಾಡಿರಪ್ಪ ತಂದೆ. ಯೇಸುವೆ, 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 ಯೇಸುವೆ. ವರೆ ಕಬಬ ಶಂದರ ವರೆ ಕರಬಲ ರಕಲ ಜೀಸಸ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ದಿ ಲಾರ್ಡ್, ಗ್ಲೋರಿಫೈ ಅಂಡ್ ಮೈಟಿ ಗಾಡ್. ಹಲ್ಲೆಲೂಯಾ, ವರ್ಷಿಪ್ ಲಾರ್ಡ್ ಜೀಸಸ್. ವರೆ ಬಬ ಬಬ ಶಂದರ ವರೆ ಕರಬಲ ರಕಲ ಜೀಸಸ್, 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 ಜೀಸಸ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಇವತ್ತು ಗಟ್ಟಿಯಾಗಿ ನಾವು ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದರೆ ಇವತ್ತು ತುಂಬ ಅಭಿಷೇಕ ದೇವರು ಕೊಡ್ತಾ ಇದ್ದಾರೆ ಇವತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಅಭಿಷೇಕ ನಿಮ್ಮಲ್ಲಿ ಬರುವಾಗ ನಿಮ್ಮ ರೋಗ ರುಜಿನಗಳೆಲ್ಲ ದೂರ ಹೋಗುತ್ತವೆ, ಕಷ್ಟಗಳು ದೂರ ಹೋಗುತ್ತವೆ, ನಿರಾಶೆಗಳು ಸೋಲುಗಳು ದೂರ ಹೋಗುತ್ತವೆ. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲ ಸಾಲದ ಬಾಧೆಗಳನ್ನು ದೇವರು ದಯಪಾಲಿಸ್ತಾರೆ. ಸಾಲವನ್ನು ತೀರಿಸಲು ಬೇಕಾದ ಕೃಪೆ ವರದಾನಗಳು ದೇವರು ನೀಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಗಟ್ಟಿಯಾಗಿ ಸ್ತುತಿಸಬೇಕು. ಎಲ್ಲ ದೇವರನ್ನು ಸ್ತುತಿಸುವಾಗ, ದೇವರನ್ನು ನಾವು ಮಹಿಮೆ ಪಡಿಸುವಾಗ ದೇವರ ಶಕ್ತಿ ನಮ್ಮಲ್ಲಿ ಇಳಿದು ಬರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಈ ಗೀತೆಯೊಂದಿಗೆ ಸ್ತುತಿಸಿ ದೇವರನ್ನು ಮಹಿಮೆ ಪಡಿಸೋಣ. ಪ್ರಿಯರೇ, ಚಪ್ಪಾಳೆ ತಟ್ಟುತ್ತಾ ಆರಾಧನೆ ಯೇಸುರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ. ನನ್ನ ಜೀವನದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ. Let your power flow, Lord Jesus. Lord Jesus, hallelujah. May the mighty anointing of the Holy Spirit come upon us in the name of Jesus Christ. Mighty anointing, Lord. The mighty power, the mighty power, the mighty power. ಎಷ್ಟು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಎಷ್ಟು ಮಧುರವು ದೇವ ನಿನ್ನ ನಾಮವು, ವರ್ಣಿಸಲಾಗದು ಅಪ್ಪ ನಿನ್ನ ಪ್ರೀತಿಯು. ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ, ಯೆಹೋವಾ ಎಲ್ ಶಡಾಯ್ ಸರ್ವಶಕ್ತನೇ. ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ. ಹಲ್ಲೆಲೂಯಾ, ಆರಾಧನೆ ಯೇಸುರಾಜನಿಗೆ, ಆರಾಧನೆ.
ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ, ತಂದೆ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸುವವನೇ, ಕಣ್ಮಣಿಯ ಹಾಗೆ ನನ್ನ ಕಾಯುವಾತನೇ. ಯೆಹೋವಾ ನನ್ನ ಒಳ್ಳೆ ಕುರುಬನೇ, ಯೆಹೋವಾ ನನ್ನ ಒಳ್ಳೆ ಕುರುಬನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಕಣ್ಣು ಮುಚ್ಚಿದರೆ ಯೇಸು ನಿನ್ನ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸುವ ಅಗ್ನಿ ಅಭಿಷೇಕ. ಕಣ್ಣು ಮುಚ್ಚಿದರೆ ಯೇಸು ನಿಮ್ಮ ಜ್ಞಾಪಕ, ಈಗ ನನ್ನ ಮೇಲೆ ಸುರಿಸುವ ಅಗ್ನಿ ಅಭಿಷೇಕ. ಯೆಹೋವಾ ರಾಫಾ ಸೌಖ್ಯದಾತನೇ, ಯೆಹೋವಾ ರಾಫಾ ಸೌಖ್ಯದಾತನೇ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಆರಾಧನೆ 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 ಆರಾಧನೆ. ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ, ನನ್ನ ದೇಹದಲ್ಲಿ ಉಸಿರಿರುವ ತನಕ ಸಾಗುತ್ತಿರುವುದು ಸ್ತುತಿ ಆರಾಧನೆ. ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ ಹಲ್ಲೆಲೂಯಾ ಆರಾಧನೆ ಯೇಸು ರಾಜನಿಗೆ, ಆರಾಧನೆ. ಪ್ರೈಸ್ ದಿ ಲಾರ್ಡ್. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗಾಗಿ ಪ್ರಿಯರ ಗಟ್ಟಿ ಚಪ್ಪಾಳೆ ತಟ್ಟುತ್ತಾ ದೇವರನ್ನು ಸ್ತುತಿಸೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್.
ಪ್ರೈಸ್ ಲಾರ್ಡ್ ಜೀಸಸ್. ದೇವರ ವಾಕ್ಯ ಹೇಳ್ತದೆ, ಕೀರ್ತನೆ ಗ್ರಂಥದಲ್ಲಿ 96ನೇ ಅಧ್ಯಾಯದಲ್ಲಿ ಒಂದು ಹೊಸ ಗೀತೆಯನ್ನು ದೇವರಿಗೆ ಹಾಡಿರಿ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಅವರ ಕೃಪೆ ದಿನಾಲು ಹೊಸತು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವೆಲ್ಲ ಆಳಿಸಿದ್ದೆಲ್ಲ ಊಟ ಮಾಡ್ತೀರಾ? ಬೆಳೆಸೆಲ್ಲ रजवतागे तुम्ही हां ना पेटे अंगी आता पेटे अंगी गल्ला डॉक्टर सांगता पेटे अंगल नाका तुम्ही प्रेज लॉर्ड ಮನುಷ್ಯ ಮನಿಕಾಯಿ ಆ ಪೇಟೆ ಅಗದಿ ನಾಕ ಮಂಡದು. ಪ್ರೇಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಅಳಿಸಿದ್ದಂದರೆ ನಿನ್ನೆದ್ದು ಉಳಿದದ್ದು ಇವತ್ತು ತಿನ್ನಲಿಕ್ಕೆ ಸರಿ ಆಗ್ತದಾ? ಅದೇ ರೀತಿ ದೇವರು ನಿನ್ನೆ ಕೊಟ್ಟ ಅಭಿಷೇಕ ಅದು ಇವತ್ತು ಕೊಡೋದಿಲ್ಲ, ಇವತ್ತು ಹೊಸ ಅಭಿಷೇಕ ಕೊಡ್ತಾರೆ. ಪ್ರೇಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದು ನಿನ್ನೆದ್ದು ಕೊಟ್ಟದ್ದು ನಿನ್ನೆ ಮುಗೀತು. ಪ್ರೈಸ್ ಲಾರ್ಡ್. ಪ್ರತಿಯೊಂದು ದಿವಸ ಪ್ರತಿಯೊಂದು ಬೆಳಿಗ್ಗೆ ದೇವರ ಕೃಪೆ, ದೇವರ ಪ್ರತ್ಯೇಕ ಅಭಿಷೇಕ ಹೊಸತಾಗಿ ಮನುಷ್ಯರಿಗೆ ಕೊಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕೆಲವರು ಅಂದರೆ ಒಮ್ಮೆ ಯಾವಾಗಲೂ ಒಂದು ಧ್ಯಾನಕೂಟಕ್ಕೆ ಹೋಗಿರ್ತಾರೆ, ಪೋಟದಲ್ಲಿ ಎಲ್ಲಿ ಅದು, ಆಮೇಲೆ ಅಭಿಷೇಕವನ್ನು ಹಿಡ್ಕೊಂಡು ಪ್ರಾರ್ಥಿಸ್ತಾರೆ. ಪ್ರೈಸ್ ಲಾರ್ಡ್. ಅವರು ದಿನಾಲು ಮತ್ತೆ ಅವರಿಗೆ ಅಭಿಷೇಕ ಬೇಡ, ಮತ್ತೆ ಅವ್ರಿಗೆ ಏನು ಬೇಡ, ಅದೇ ಹಳತನ್ನೇ ತಿನ್ಕೊಂಡಿರ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾವು ಹಾಗೆ ಅಲ್ಲ, ನಾವು ಪ್ರತಿ ದಿವಸ ಅಭಿಷೇಕವನ್ನು ಹೊಸತಾಗಿ ನಾವು ಪಡ್ಕೊಳ್ಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಅಭಿಷೇಕ ಪ್ರತಿ ದಿವಸ ಹೊಸತಾಗಿದೆ. ಪ್ರೈಸ್ ಲಾರ್ಡ್. ಅದಕ್ಕಾಗಿ ಅವರಿಗೆ ಒಂದು ಹೊಸ ಗೀತೆಯನ್ನು ನಾವು ಆಡಬೇಕು. ಪ್ರೈಸ್ ಲಾರ್ಡ್. ದಿನಾಲು ನಾವು ಹೊಸ ಹೊಸ ಗೀತೆಗಳನ್ನು ಕಲಿಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಲವರಿಗೆ ಅಂದರೆ ಕೆಲವರು ಚರ್ಚ್ಗಳಲ್ಲಿ ನಾವು ಹೋಗುವಾಗ ಅದು ಹಳತ್ತು ಗೀತೆಗಳನ್ನು ಹಾಕಿ ಅಂತಾರೆ. ಯಾವುದು 25 ವರ್ಷದ ಮೊದಲು ಕೆಲವು ಗೀತೆಗಳಿತ್ತು ಕೊಂಕಣಿಯಲ್ಲಿ, ಕನ್ನಡದಲ್ಲಿ. ಆ ಗೀತೆಗಳನ್ನು ಹಾಡಿರಿ ಅಂತ. ಅದು ನಮಗೆ ಇವತ್ತು ಬರುವುದೇ ಇಲ್ಲ. ಪ್ರೈಸ್ ಲಾರ್ಡ್. ನಾವು ಎಷ್ಟೋ ಹೊಸ ಗೀತೆಗಳನ್ನು ಕಲಿತಾ ಇತ್ತು, ಹಳತ್ತು ಯಾಕೆ ನಮಗೆ? ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕೆಲವರಿಗೆ ಅದೇ ಬೇಕಂತೆ. ಮ್ಯೂಸಿಷಿಯನ್ ಬರುವಾಗ ಕೆಲವು ಫಾದರ್ಗಳಿದ್ದಾರೆ, ಅವರಿಗೆ ಹಳತ್ತು ಗೀತೆಗಳನ್ನು ಬರೆದು ಕೊಡ್ತಾರೆ, ಇದೇ ಹಾಡಿ ಅಂತ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಪ್ರತಿಯೊಬ್ಬರಿಗೆ ನೋಡಿ ಅವರವರ ಕೆಲಸ ಮಾಡಲಿಕ್ಕೆ ನಾವು ಬಿಡಬೇಕು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದರೆ ಅವರಿಗೆ ಏನು ಮನಸ್ಸಿಗೆ ಬರ್ತದೆ, ನಾವು ಏನು ಹೇಳ್ತೇವೆ ಅದೇ ರೀತಿಯಲ್ಲಿ ಪವಿತ್ರಾತ್ಮರು ಆ ಗೀತೆಗಳನ್ನು ತೆಗೀಲಿಕ್ಕೆ ಅವರಿಗೆ ಜ್ಞಾನ ಕೊಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ನಾನೊಂದು ಬರೆದು ಕೊಟ್ಟರೆ ಅದು ನನ್ನ ಇಚ್ಛೆ ಅಂತ ಅವರು ಹಾಡ್ತಾರೆ, ಪವಿತ್ರಾತ್ಮರ ಇಚ್ಛೆ ಅಂತ ಅವರಿಗೆ ಆಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ಯಾವ ಗೀತೆಗಳನ್ನು ಅವರಿಗೆ ನಾವು ಬರೆದು ಕೊಡೋದಿಲ್ಲ. ಪ್ರೈಸ್ ಲಾರ್ಡ್. ಎಷ್ಟು ವರ್ಷ ಆಯಿತು ಇಲ್ಲಿ? 15 ವರ್ಷದಿಂದ ಧ್ಯಾನಕೂಟಗಳು ಇಲ್ಲಿ ನಡೀತದೆ. ಈ ಇಲ್ಲಿ ಕೇಂದ್ರದಲ್ಲಿ, ಈ ಕೇಂದ್ರ ಇಲ್ಲದಿಂದ ಮೇಲೆ ಚಪ್ಪಲಲ್ಲಿ ನಾವು ಪ್ರತಿ ತಿಂಗಳು ಧ್ಯಾನ ಮಾಡ್ತಿದ್ವು. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ಕೊಂಕಣಿಯಲ್ಲಿ ಮಾಡ್ತಿದ್ದು. ಅಲ್ಲಿಂದ ಇಲ್ಲಿ ತನಕ ಯಾರೊಬ್ಬರೂ ಕೂಡ ಇಲ್ಲಿ ಬಂದವರು ಇವರಿಗೆ ಗೀತೆಗಳನ್ನು ಬರೆದು ಕೊಡಲಿಲ್ಲ. ಅದು ಹಾಡಿ ಇದು ಹಾಡಿ ಅಂತ ಅವರು ಹಾಡ್ತಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಏಕೆಂದರೆ ನಮ್ಮಲ್ಲಿ ಇರುವಂಥ ಆತ್ಮವು ಅವರಲ್ಲಿ ಇರ್ತದೆ. ಹೌದಲ್ವಾ? ಹಲೋ, ಇದೆಯಾ? ಬೇರೆ ಬೇರೆ ಆತ್ಮ ಇದ್ದಾರಾ ನಮ್ಮಲ್ಲಿ? ದೇವರ ಆತ್ಮ ಒಂದೇ. ಪ್ರೈಸ್ ಲಾರ್ಡ್. ಈ ಲೋಕದ ಆತ್ಮಗಳು ಕೆಲವಿದೆ. ಪ್ರೈಸ್ ಲಾರ್ಡ್. ಅದು ಯಾರಲ್ಲಿ ನೆಲೆಸ್ತಾರೋ ಅದು ಗತಿ ಹಾಳು. ಪ್ರೈಸ್ ಲಾರ್ಡ್. ಅವರನ್ನು ನೆಲೆಸಲಿಕ್ಕೆ ಬಿಡಬಾರ್ದು. ಪ್ರೈಸ್ ಲಾರ್ಡ್. ನಾವು ದೇವರ ಮಕ್ಕಳು ಒಂದು ಹೊಸ ಗೀತೆಯನ್ನು ದೇವರಿಗೆ ಹಾಡುತ್ತಾ ಹೊಸ ಅಭಿಷೇಕವನ್ನು ನಾವು ಪಡ್ಕೊಳ್ಳುವ. ಪ್ರೈಸ್ ಲಾರ್ಡ್. ಪ್ರತ್ಯೇಕವಾಗಿ ಆನ್ಲೈನಲ್ಲಿ ಯಾರೆಲ್ಲ ಈ ಧ್ಯಾನಕೂಟದಲ್ಲಿ ಭಾಗವಹಿಸಿದಿರೋ ನಿಮಗೆ ನಾವು ಹೇಳ್ತಾ ಇರೋದು, ಈ ಕ್ಷಣದಲ್ಲಿ ಈ ಹೊಸ ಗೀತೆಯೊಂದಿಗೆ ನೀವು ಕೂಡ ಹಾಡಿ ನಿಮ್ಮ ಜೀವನದಲ್ಲಿ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಇವತ್ತು ನಡೆಯುತ್ತವೆ ಅಂತ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪವಿತ್ರಾತ್ಮರು ಹೇಳ್ತಾರೆ, ಯಾರೊಬ್ಬರು ಈ ಆನ್ಲೈನಲ್ಲಿ ಇದ್ದಾರೆ, ಇವರ 2 ಮಕ್ಕಳಿದ್ದಾರೆ, ಗಂಡು ಮಕ್ಕಳು, ಇಬ್ಬರಿಗೂ ಕೆಲಸ ಆಗೋದಿಲ್ಲ. ಸಾಧಾರಣ ಒಂದು 2-3 ವರ್ಷದಿಂದ ಕೆಲಸಗಳನ್ನು ಹುಡುಕುತ್ತಾ ಇದ್ದಾರೆ. ಆ ಒಂದು ತಾಯಿ ಈ ಧ್ಯಾನಕೂಟದಲ್ಲಿ ಯೂಟ್ಯೂಬಲ್ಲಿ ಈಗ ನೋಡ್ತಾ ಇದ್ದಾರೆ. ಅವರಿಗೆ ಸಂದೇಶವನ್ನು ಕೊಡ್ತಾ ಇದ್ದಾರೆ, ಯೇಸು ನೀವು ಪ್ರಾರ್ಥಿಸಿ ಜುಲೈ ತಿಂಗಳು ಎಂಡ್ ಆಗುವ ಮೊದಲು ನಿಮ್ಮ 2 ಮಕ್ಕಳಿಗೊಂದು ಹೊಸ ಹೊಸ ಕೆಲಸಗಳನ್ನು ದೇವರು ದಯಪಾಲಿಸ್ತಾರೆ ಎಂದು ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓರೆ ಖಬ ರೆಖಲ ಬರದಗ ಶಿರ ಬಾಬಾ. ಮತ್ತೊಬ್ಬರು ಯಾರೋ ಆನ್ಲೈನಲ್ಲಿ ಇದ್ದಾರೆ, ಅವರಿಗೆ ಲಂಗ್ಸ್ ಇನ್ಫೆಕ್ಷನ್, ಶ್ವಾಸಕೋಶದ ತೊಂದರೆಗಳು, ಬ್ರೀತಿಂಗ್ ಪ್ರಾಬ್ಲಮ್ ಉಂಟು, ತುಂಬ ವರ್ಷದಿಂದ ಮೆಡಿಸಿನ್ ತಗೊಳ್ತಾ ಇದ್ದಾರೆ. ಇಂಥ ಒಂದು ಲಂಗ್ಸ್ ಇನ್ಫೆಕ್ಷನ್ ಇದ್ದವರ ಯೇಸು ಗುಣಪಡಿಸ್ತಾ ಇದ್ದಾರೆ, ನಿಮ್ಮನ್ನು ಬಿಡುಗಡೆಗೊಳಿಸ್ತಾ ಇದ್ದಾರೆ, ಈ ಕ್ಷಣದಲ್ಲಿ ಬಿಡುಗಡೆಗೊಳಿಸ್ತಾ ಇದ್ದಾರೆ. ದೇವರ ಶಕ್ತಿ ಎಷ್ಟೊಂದು ನಾವು ಇವತ್ತು ಈ ಗೀತೆಯೊಂದಿಗೆ ನಾವು ಅರಿತುಕೊಳ್ಬೇಕು. ಪ್ರೈಸ್ ಲಾರ್ಡ್. ನೀವೆಲ್ಲರೂ ಇಲ್ಲಿ ಇದ್ದವರು ಕೂಡ ಪ್ರಾರ್ಥಿಸಿ ಸ್ತುತಿಸಿರಿ. ಯಾವುದೊಂದು ಮನಸ್ಸಿಗೆ ತರಬೇಡಿ.
ಯಾವುದೇ ನಿಮ್ಮ ಮನೆಯ ಕೆಲಸಗಳು ಅದು ಇದು ಮತ್ತು ಯಾರು ನಿಮಗೆ ಬೈದದ್ದು ಹೀಯಾಳಿಸಿದ್ದು ಅದೆಲ್ಲ ಮನಸ್ಸಿಗೆ ತರಬೇಡಿ, ಅದೆಲ್ಲ ಬಿಟ್ಟುಬಿಡಿ. ದೇವರನ್ನು ಒಂದು ನೆನಪಿಗೆ ತಂದುಕೊಳ್ಳಿ, ನಿಮ್ಮ ಹೃದಯಕ್ಕೆ ತಂದುಕೊಳ್ಳಿ. ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಈ ಕ್ಷಣದಲ್ಲಿ ಈ ಗೀತೆಯೊಂದಿಗೆ ನಿಮ್ಮಲ್ಲಿ ಮಾಡುವಂತಹ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ನೀವು ಆಚೆ ಈಚೆ ನೋಡಬೇಡಿ, ದೇವರನ್ನು ನೆನೆಸಿಕೊಂಡು ದೇವರನ್ನು ಸ್ತುತಿಸಿರಿ. ಈ ಗೀತೆಯೊಂದಿಗೆ ದೇವರನ್ನು ಮಹಿಮೆ ಪಡಿಸೋಣ, ದೇವರನ್ನು ಸ್ತುತಿಸೋಣ. ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಲೆಂದು ನಾವು ಪ್ರಾರ್ಥಿಸೋಣ. ಚಪ್ಪಾಳೆ ತಟ್ಟುತ್ತಾ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ನನ್ನನ್ನು ರಕ್ಷಿಸಲು, ಪಾಪದಿಂದ ವಿಮೋಚಿಸಲು, ನನ್ನನ್ನು ರಕ್ಷಿಸಲು, ಪಾಪದಿಂದ ವಿಮೋಚಿಸಲು ತಂದೆಯ ಚಿತ್ತವನ್ನು ನೀ ಮಾಡಿದೆ. ನಿನ್ನನ್ನೇ ನನಗಾಗಿ ಅರ್ಪಿಸಿದೆ. ತಂದೆಯ ಚಿತ್ತವನ್ನು ನೀ ಮಾಡಿದೆ. ನಿನ್ನನ್ನೇ ನನಗಾಗಿ ಅರ್ಪಿಸಿದೆ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು ಆನಂದವೇ. ನಿನ್ನ ನಾಮ ಸಾರಿ ಹೇಳಲು, ಯೇಸು ನಿನ್ನ ಸೇವೆ ನಾ ಮಾಡಲು. ನಿನ್ನ ನಾಮ ಸಾರಿ ಹೇಳಲು, ಯೇಸು ನಿನ್ನ ಸೇವೆ ನಾ ಮಾಡಲು. ಆತ್ಮನ ವರದಿಂದ ನನ್ನ ತುಂಬಿಸು, ಆನಂದ ತೈಲದಿ ಅಭಿಷೇಕಿಸು. ಆತ್ಮನ ವರದಿಂದ ನನ್ನ ತುಂಬಿಸು, ಆನಂದ ತೈಲದಿ ಅಭಿಷೇಕಿಸು. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ
ಎಂದೆಂದು ಆನಂದವೇ. ಒಳ್ಳೆಯ ಕುರುಬನು ನೀ, ಬರಲಿರುವ ಮೆಸ್ಸಿಯನು ನೀ. 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 ನಿನಗಾಗಿ ನಾ ಕಾದಿರುವೆ, ನನ್ನನ್ನು ನೀ ಕರೆದೊಯ್ಯುವೆ. ನಿನಗಾಗಿ ನಾ ಕಾದಿರುವೆ, ನನ್ನನ್ನು ನೀ ಕರೆದೊಯ್ಯುವೆ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಅಪ್ಪ ನಿನ್ನ ಸನ್ನಿಧಿಯಲ್ಲಿ ಎಂದೆಂದು 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 ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿನ್ನಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಆನಂದ ಆನಂದ ಎಂದೆಂದು ನಿಮ್ಮಲ್ಲಿ ಆನಂದವೇ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಒಂದು 5 ವರ್ಷದಿಂದ ಹೊಟ್ಟೆಯ ಸಂಬಂಧ ರೋಗದಿಂದ ಬಳಲುತ್ತಿದ್ದ ಒಬ್ಬರಿಗೆ ಯಾರೋ ಒಬ್ಬರು ಇಲ್ಲಿದ್ದಾರೆ, ಅವರಿಗೆ ಬಿಡುಗಡೆಯನ್ನು ಕೊಡ್ತಾ ಇದ್ದಾರೆ. 5 ವರ್ಷದ ಅವನು ಪಡಚೆ ಸಮಸ್ಯೆ, गैस्ट्रिक जावंक पुरो, अल्सर जावंक पुरो, एसिडिटी जावंक पुरो, त्या समस्यांनी खंयच्या रितीचे जिरवण नासतना ಯಾವುದಾದ್ರೂ ಆಹಾರಗಳನ್ನು ತಿನ್ನಲಿಕ್ಕೆ ಆಗೋದಿಲ್ಲ. ಇಂಥ ಹೊಟ್ಟೆ ಸಂಬಂಧ ಕಾಯಿಲೆ ಇದ್ದವರು ಒಂದು 5 ವರ್ಷದಿಂದ ಈ ಕಾಯಿಲೆಯಿಂದ ಬಳಲ್ತಾ ಇದ್ದವರು ಯಾರೊಬ್ಬರು ಇಲ್ಲಿದ್ದಾರೆ. ಪ್ರೈಸ್ಲು ಅವರಿಗೆ ಯೇಸು ಗುಣಪಡಿಸ್ತಾರೆ. ಯೇಸು ಗುಣಪಡಿಸಿ ಯಾರಿಗೆ ಇದ್ದರೆ ಇದನ್ನು ಕ್ಲೇಮ್ ಮಾಡಿ ಪ್ರಾರ್ಥಿಸಿ. ಕ್ಷಣದಲ್ಲಿ ಯಾರಿಗೂ ನಿಮ್ಮ ಹೊಟ್ಟೆಯ ಸಂಬಂಧ ಯಾವುದಾದ್ರೂ ಕಾಯಿಲೆಗಳಿದ್ದರೆ ದಯಮಾಡಿ ಪ್ರಾರ್ಥಿಸಿ. ಈಗ ಈ ಕ್ಷಣದಲ್ಲಿ ದೇವರ ಶಕ್ತಿ, ದೇವರ ಕರುಣೆ, ದೇವರ ಕೃಪೆ ನಿಮ್ಮಲ್ಲಿ ಇಳಿದು ಬರುವಂಥ ಸಮಯ. ನಿಮ್ಮ ಪ್ರತ್ಯೇಕವಾಗಿ ಬಲಗೈಯನ್ನು ನಿಮ್ಮ ಹೊಟ್ಟೆ ಮೇಲೆ ಇಟ್ಟುಕೊಂಡು ಎಡಗೈಯನ್ನು ಮೇಲಕ್ಕೆತ್ತುತ್ತಾ ಎಲ್ಲರೂ ನಾವು ಈ ಸಂಬಂಧ ಕಾಯಿಗಳು ಇದ್ದರೆ, ಯಾವ ಕಾಯಿಲೆಗಳಿದ್ದರೆ ಅದೆಲ್ಲವೂ ಯೇಸು ಗುಣಪಡಿಸಲೆಂದು ಯೇಸು ಹತ್ರ ಪ್ರಾರ್ಥಿಸೋಣ. ಹಾಲೆಲೂಯ ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಾಲೆಲೂಯ 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 ಹಾಲೆಲೂಯ. ಹೀರಬರೆ ಕೆಲವರದಾಗ ಶಂದರ ಬರೆ ಕರಬಲರ ಕಲೆ ಜೀಸ. ಥ್ಯಾಂಕ್ ಯು ಜೀಸ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಲಾರ್ಡ್, ಗ್ಲೋರಿಫೈ ಅಂಡ್ ಮೈಟಿ ಗಾಡ್. ಹಾಲೆಲೂಯ. Worship Lord Jesus. Hirabare Kalavaradaga Shandarabare Karabalera Kala Jesus. Mighty anointing of the Holy Spirit. The power of God will come upon us, Lord Jesus. Touch them, heal them, and set them free, Lord Jesus. Hirabare Kalavaradaga Shandarabare Karabalera Kala Jesus, Jesus, Jesus. Thank you, Jesus. Thank you, Lord. Thank you, Lord. Thank you, Lord. Thank you, Lord. Praise you, Lord. Glorify and mighty God. Hallelujah. Worship Lord. ದೇವರನ್ನು ನಾವು ಸ್ತುತಿಸುವಾಗ, ದೇವರನ್ನು ಆರಾಧಿಸುವ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೀತವೆ. ಮುಂದಿನ ದಿನಗಳಲ್ಲಿ ನೀವು ಸಾಕ್ಷಿ ಕೊಡಬೇಕು. ಯಾರೆಲ್ಲ ಈ ಹೊಟ್ಟೆಯ ಸಂಬಂಧ ರೋಗಗಳು ಪ್ರತಿಯೊಂದು ವಾರದಲ್ಲಿ ಕೂಡ ಇಂಥ ರೋಗಗಳು ಗುಣಪಡಿಸ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್.
ಹಾಲೆಲೂಯ. ತುಂಬ ಜನರಿಗೆ ಇದು ಕಾಯಿಲೆ ಇದೆ. ಯಾಕೆಂದರೆ ಇದು ನಾವು ಸೇವಿಸುವಂಥ ಎಲ್ಲ ಆಹಾರ ವಿಷಕಾರಿಯಾಗಿದೆ ಇವತ್ತು. ಪ್ರೈಸ್ ಲಾರ್ಡ್. ಪ್ರತಿಯೊಂದು ನೀವು ಅನ್ನ ತಿನ್ನುವುದಾದ್ರೆ ಅದರಲ್ಲೂ ಕೂಡ ವಿಷನೇ ವಿಷ. ಪ್ರೈಸ್ ಲಾರ್ಡ್. ಒಂದು ದಿವಸ ನಾವು ಪ್ರಾರ್ಥಿಸುವಾಗ ನಾವು ನೆನೆಸ್ಕೊಂಡಿವಿ, ಏನು ಎಲ್ಲ ವಿಷಕಾರಿಯಾಗಿದೆ, ಯಾವುದೊಂದು ಎಲ್ಲ ರೋಗಗಳು ಬರ್ತಾ ಇದೆ. ಕ್ಯಾನ್ಸರ್ ರೋಗಗಳು ತುಂಬ, ಕಿಡ್ನಿ ಫೇಲಿಯರ್ ಆಗಿ ಡಯಾಲಿಸಿಸ್ ಆಗುವಂಥ ಎಷ್ಟೋ ರೋಗಿಗಳು ಇವತ್ತು ನಾನಾಂಥ ರೀತಿಯಲ್ಲಿ ಈ ರೋಗಗಳು ಬರ್ತಾ ಇವೆ. ಏನು ಇದಕ್ಕೆ ಕಾರಣ? ದೇವರು ಹೇಳ್ತಾರೆ, ಎಲ್ಲ ನೀವು ಸೇವಿಸುವಂಥ ಪ್ರತಿಯೊಂದು ಆಹಾರಗಳು ವಿಷಕಾರಿಯಾಗಿದೆ. ಮನುಷ್ಯರು ಅವರ ಲಾಭಕ್ಕಾಗಿ ವಿಷವನ್ನು ಹಾಕಿ ನಮಗೆ ಕೊಡ್ತಾ ಇದ್ದಾರೆ. ಪ್ರೈಸ್ ಲಾರ್ಡ್. ದೇವರು ಹೇಳ್ತಾರೆ, ಒಂದೇ ಒಂದು ವಿಷ ಇಲ್ಲದ ವಸ್ತು ಅಂದರೆ ಒಂದೇ ಒಂದು ಪ್ಯೂರ್ ಆಗಿ ಎಲ್ಲವೂ ಏನೂ ಸಮಸ್ಯೆಗಳಿಲ್ಲದೆ ನಿಮ್ಮ ಎಲ್ಲ ದೇಹದಲ್ಲಿ ಅಂತ ವಿಷವನ್ನು ತೆಗೆಯುವಂಥ ವಿಷವಿಲ್ಲದ ಒಂದು ವಸ್ತು ಅಂದರೆ ನನ್ನ वाक्यवाಗಿದೆ ಹೇಳ್ತಾರೆ ದೇವರು. ಪ್ರೈಸ್ ದಿ ಲಾರ್ಡ್. मुझे उतार मात्र वीक सगळे तुमच्या कुडीन कित्याक वीक आसा पळय, वीकाल कान खातात ते सगळे वीक काडचे खातीर मुझे उतार मात्र एक साध्य आसा. प्रेज द लॉर्ड. ನನ್ನ ವಾಕ್ಯವನ್ನು ಯಾರು ಓದುತ್ತಾರೋ, ನನ್ನ ವಾಕ್ಯವನ್ನು ಯಾರು ಪಠಿಸ್ತಾರೋ ಅವರ ದೇಹದಲ್ಲಿದ್ದ ರೋಗದ ಲಕ್ಷಣಗಳು, ಈ ವಿಷಕಾರಿ ಆಹಾರದ ಏನು ಅದೇ ಸಮಸ್ಯೆಗಳು ದೇವರು ತೆಗೆದು ಬಿಡ್ತಾರೆ ದೇವರ ವಾಕ್ಯದ ಪ್ರಕಾರ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಅದಕ್ಕಾಗಿ ನಾವು 3 ಸಲ ಆದರೂ ತಿಂತೀವಿ, ಹೌದಲ್ಲ? ಬೆಳಿಗ್ಗೆ ಟಿಫಿನ್ ಮಾಡಿ ಬಂದ್ರಲ್ಲ ಎಲ್ಲ? ಹಲೋ, ಮಾಡಲಿಲ್ವಾ? ನೀವು ಉತ್ತರ ಕೊಡುವಾಗ ನನಗೆ ಏನು ಅನಿಸೋದಿಲ್ಲ, ನೀವೊಂದು 5-6 ದಿವಸದಿಂದ ಊಟ ಮಾಡದೇ ಇದ್ದವರು ಹಿಂಗೆ ಇದ್ದೀರಿ. ಪ್ರೈಸ್ ದಿ ಲಾರ್ಡ್. ನೀವೊಂದು ಫೋಟೋಗಳನ್ನು ನೋಡಿ, ಆ ಮಣಿಪುರದಲ್ಲಿ ಕಾಡಲ್ಲಿ ಎಲ್ಲ ವಾಸಿಸ್ತಾರೆ ಜನರು. ಕಾಡಲ್ಲಿ ಅದನ್ನು ಮನೆಯಲ್ಲಿ ವಾಸಿಸ್ಲಿಕ್ಕೆ ಬಿಡೋದಿಲ್ಲ. ಅಲ್ಲಿ ಅವರು ಬ್ಯಾಂಡ್ ಎಲ್ಲ ತೆಗೆದುಕೊಂಡು ಅವರಿಗೆ ಒಂದು ಊಟ ಕೂಡ ಸಿಗೋದಿಲ್ಲ ದಿನಕ್ಕೆ. ಅವರು ಎಷ್ಟು ಚೆನ್ನಾಗಿ ಒಂದು ಸ್ತುತಿಸ್ತಾರೆ. ಪ್ರೈಸ್ ದಿ ಲಾರ್ಡ್. ನೀವು 3 ಸಲ ಊಟ ಮಾಡಿ ಏನು ಪ್ರಯೋಜನ? ಪ್ರೈಸ್ ದಿ ಲಾರ್ಡ್. ಸರಿಯಾಗಿ ಸ್ತುತಿಸಬೇಕು, ಸ್ತುತಿಸುವಾಗ ಗಟ್ಟಿಯಾಗಿ ಸ್ತುತಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿ ದೇವರನ್ನು ಸ್ತುತಿಸುವ ಅಭಿಷೇಕಕ್ಕಾಗಿ ನಾವು ಪ್ರಾರ್ಥಿಸೋಣ. ಪ್ರತಿಯೊಬ್ಬರು ಒಂದು ಗಳಿಗೆ 2 ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ದೇವರ ಹತ್ರ ಪ್ರಾರ್ಥಿಸಿ, ನಿಮ್ಮನ್ನೇ ನೀವು ಸಮರ್ಪಣೆ ಮಾಡಿ. ನಿನ್ನ ದೇಹದ ಪ್ರತಿಯೊಂದು ಅಂಗಾಂಗಗಳನ್ನು, ನಿನ್ನ ದೇಹದಲ್ಲಿ ಹರಿಯುವಂಥ ಪ್ರತಿಯೊಂದು ರಕ್ತದ ಕಣಗಳನ್ನು ದೇವರಿಗೆ ಸಮರ್ಪಣೆ ಮಾಡು. ದೇವರಲ್ಲಿ ಪ್ರಾರ್ಥಿಸಿ, ಯೇಸುವೆ ನಿಮ್ಮ ಪರಿಶುದ್ಧ ರಕ್ತದಿಂದ ನನ್ನ ದೇಹವನ್ನು ತೊಳೆದು ಶುದ್ಧೀಕರಿಸಿರಪ್ಪ ತಂದೆ. ನನ್ನ ದೇಹದಲ್ಲಿರುವಂಥ ಪ್ರತಿಯೊಂದು ರೋಗದ ಲಕ್ಷಣಗಳು, ಎಲ್ಲ ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳನ್ನು ಅಪ್ಪ ತಂದೆ ತೆಗೆದು ಹಾಕಿ ಎಂದು ಪ್ರಾರ್ಥಿಸಿರಿ. ದೇವರ ಕೃಪೆ ವರದಾನಗಳು ನಿಮ್ಮಲ್ಲಿ ಇಳಿದು ಬರಲಿ ಎಂದು ಪ್ರಾರ್ಥಿಸಿರಿ. ದೇವರ ಕೃಪೆಗಾಗಿ ಪ್ರಾರ್ಥಿಸಿರಿ. ಎಲ್ಲ ದುಷ್ಟಶಕ್ತಿಗಳ ಪ್ರಭಾವಗಳು ಎಲ್ಲ ಬಡಿದು ಬಿಸಲಿಕ್ಕಾಗಿ ಪ್ರಾರ್ಥಿಸಿರಿ. ನಿಮ್ಮ ದೇಹದ ತಲೆಯಿಂದ ಕಾಲ ಬಿಡುವವರೆಗೆ ಯೇಸುವಿನ ಪರಿಶುದ್ಧ ರಕ್ತವನ್ನು ತೆಗೆದುಕೊಳ್ಳಿ, ಪ್ರಾರ್ಥಿಸಿರಿ. ಯೇಸುವೆ ನಿಮ್ಮ ಪರಿಶುದ್ಧ ರಕ್ತವನ್ನು ನನ್ನ ತಲೆಯ ಮೇಲಿಂದ ಕಾಲ ಬಿಡುವವರೆಗೆ ತೆಗೆದುಕೊಳ್ತಾ ಇದ್ದೇನೆ. ನನ್ನ ಪ್ರತಿಯೊಂದು ದೇಹದ ಅಂಗಾಂಗಗಳು ಶುದ್ಧೀಕರಿಸಿರಿ ಯೇಸುವೆ. ನನ್ನ ದೇಹದ ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳು ಹಾಗೂ ಯಾವುದಾದರೂ ರೋಗದ ಲಕ್ಷಣಗಳು ಅಪ್ಪ ತಂದೆ, ಈ ವಿಷಕಾರಿ ಪದಾರ್ಥದಿಂದ ನಾವು ಸೇವಿಸುವ ಅನ್ನ ಆಹಾರಗಳಿಂದ ಬಂದಂಥ ವಿಷಕಾರಿ ಸುತ್ತುಗಳು ನನ್ನ ದೇಹದಿಂದ ಎಲ್ಲವೂ ತೆಗೆದುಬಿಡು ಯೇಸುವೆ. ನಿಮ್ಮ ಪವಿತ್ರ ಆತ್ಮನ ಶಕ್ತಿ ನಮ್ಮಲ್ಲಿ ಇಳಿದು ಬರುವಂತೆ, ಆ ದಹಿಸುವ ಅಗ್ನಿಯು ನಮ್ಮಲ್ಲಿ ಇಳಿದು ಬರುವಂತೆ ನಾವು ಪ್ರಾರ್ಥಿಸ್ತೇವೆ ಅಪ್ಪ ತಂದೆ. ಯೇಸುವೆ ನಮ್ಮೆಲ್ಲರನ್ನು ಗುಣಪಡಿಸಿರಿ. ಎಲ್ಲ ದೇಹದಲ್ಲಿರುವಂಥ ಪ್ರತಿಯೊಂದು ರೋಗಗಳು, ಕಷ್ಟಗಳು, ದುಃಖಗಳು, ದುಗುಡಗಳು ಎಲ್ಲವೂ ನಾಶವಾಗಲಿ, ದೂರ ಹೋಗಲಿ. ಎಲ್ಲ ಸಾಲದ ಬಾಧೆಗಳು ದೂರ ಹೋಗಲಿ, ಎಲ್ಲ ಸೋಲುಗಳು ದೂರ ಹೋಗಲಿ ಅಪ್ಪ ತಂದೆ. ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಕರುಣೆಯುಳ್ಳ ಕೈಗಳು ನಮ್ಮ ಮೇಲೆ ಇಳಿದು ಬರಲಿ ಅಪ್ಪ ತಂದೆ. ನನ್ನನ್ನು ಮುಟ್ಟಿರಿ, ನನ್ನನ್ನು ಅಭಿಷೇಕ ಮಾಡಿರಿ, ನನ್ನನ್ನು ಗುಣಪಡಿಸಿರಿ ಯೇಸುವೆ. ಪ್ರಾರ್ಥಿಸ್ತೇವೆ ಅಪ್ಪ ತಂದೆ. ನೀವು ಒಳ್ಳೆಯ ದೇವರ ಅಪ್ಪ, ನೀವು ಎಲ್ಲರನ್ನು ಗುಣಪಡಿಸುವ ದೇವರಾಗಿದ್ದೀರಿ ಅಮ್ಮ. ನಿಮ್ಮ ಪ್ರೀತಿಯ ಕರಗಳಿಂದ, ನಿಮ್ಮ ಪುತ್ರನ ಪ್ರೀತಿಯ ಕರೆಯಿಂದ ನಮ್ಮನ್ನು ಮುಟ್ಟಲು ಪ್ರಾರ್ಥಿಸಿರಿ ಮರಿಯ ಮಾತೆ. ಸಕಲ ಸಂತರ ದೇವದೂತರುಗಳೇ ನಮಗಾಗಿ ಪ್ರಾರ್ಥಿಸಿರಿ. ಈ ದಿನದಲ್ಲಿ ಒಳ್ಳೆಯ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಮ್ಮ ಜೀವನದಲ್ಲಿ ನಡೆಯಲೆಂದು, ನಮ್ಮ ಕುಟುಂಬದಲ್ಲಿ ನಡೆಯಲೆಂದು ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ ತಂದೆ. ಯೇಸುವೆ ನಿಮ್ಮ ಕರೆಗಳಿಂದ ನಮ್ಮನ್ನು ಮುಟ್ಟಿ ಗುಣಪಡಿಸಿರಿ ಯೇಸುವೆ. ನಿಮ್ಮ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬರಲಿ ಯೇಸುವೆ. ಪವಿತ್ರಾತ್ಮರ ಸತ್ಫಲಗಳು ನಮ್ಮಲ್ಲಿ ಇಳಿದು ಬರಲಿ ಅಪ್ಪ ತಂದೆ. ನಮ್ಮನ್ನು ಅಭಿಷೇಕ ಎಂದು ನಾವು ಪ್ರಾರ್ಥಿಸ್ತೀರಿ. ಕರಗಳನ್ನು ಮೇಲಕ್ಕೆತ್ತಿ ಒಂದು ಗಳಿಗೆ ಸ್ತುತಿಸಿರಿ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಿರಬರಿ ಕಲಬರದ ಶಂದರ ಬರೆ ಕರಬಲ ರಕಲ ಜೀಸ. ಥ್ಯಾಂಕ್ ಯು ಜೀಸ. ಗಟ್ಟಿಯಾಗಿ ಸ್ತುತಿಸ್ರಿ, ಗಟ್ಟಿಯಾಗಿ
ಬಂಧನಗಳು ಮುರಿಯಲ್ಪಡಲಿ, ಕಟ್ಟುಗಳು ಬಿಚ್ಚಲ್ಪಡಲಿ ಯೇಸುವಿನ ನಾಮದಲ್ಲಿ. ಯೇಸುವೆ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಈ ನಿಮ್ಮ ಮಕ್ಕಳಲ್ಲಿ ನೆರವೇರಲಿ ಅಪ್ಪ ತಂದೆ. ವರ ಕಬಬ ಬಬ ಹೀರಲ ಕಬಬ ಶಂದರ ಬರೆ ಕರ್ಬಲ ರಕಲ ಜೀಸ the mighty anointing of the Holy Spirit come upon us in the name of Jesus Christ. ವರ ಬಬ 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 ರಕಲ ವರದಕ ಶಂದರ ಬರೆ ಕರ್ಬಲ ರಕಲ ಜೀಸ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. 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 ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನಿಂದೆಲ್ಲವೂ ಸಾಧ್ಯವಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಇದುವರೆಗೂ ನನ್ನ ನಡೆಸಿದ ಎಬಿನೇಜರ್ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ಕಷ್ಟದ ದಿನದಿ ನನ್ನಯ ಜೊತೆಗಾರನೆ, ನನ್ನ ಕಣ್ಣೀರಿನ ಸಮಯದಲ್ಲಿ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇ ಅಯ್ಯ. ನನ್ನ ಕಾಣುವ ನನ್ನ ಒಡೆಯನೇ, ಎಲ್ಲೋ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲದಂತೆ. ಹೋಗುವ ಮಾರ್ಗದಿ ನನ್ನ ನಡೆಸಿ ಬಂದೆ, ನಾನು ಕಲ್ಲಿಗೆ ತಗಲ
ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ನನ್ನ ನಡೆಸಿದ ಸರ್ವಶಕ್ತನೇ ಎಲ್ ಶಡೈ ನೀನೇ ಅಯ್ಯ. ಆರಾಧನೆ 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 ಆರಾಧನೆ. ದುಷ್ಟ ಶಕ್ತಿಗಳ ಪ್ರಭಾವಗಳು ಬಂಧಿಸಲ್ಪಡಲಿ, ಎಲ್ಲ ರೋಗಗಳು ಬಿಟ್ಟು ತೊಲಗಲಿ ಯೇಸುವಿನ ನಾಮದಲ್ಲಿ. ಕಷ್ಟಗಳು, ಕಾರ್ಪಣ್ಯಗಳು ಹಾಗೂ ಮನಸ್ಸಿನ ವೇದನೆಗಳು, ಹೃದಯದ ಭಾರಗಳು ಯೇಸುವೆ ನಿಮ್ಮ ನಾಮದಲ್ಲಿ ಈ ನಿಮ್ಮ ಮಕ್ಕಳನ್ನು ಬಿಟ್ಟು ತೊಲಗಲಿ ಯೇಸುವೆ ನಿಶ್ಚಯದಲ್ಲಿ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಡೆಸಿರುವೆ. ಶಾಶ್ವತ ಕಾಲಕ್ಕೆ ನನ್ನನ್ನು ನೀನೇ ನಡೆಸಿರುವೆ. ಆರಾಧನೆ 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 ಆರಾಧನೆ. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆಶ್ರಯವು ನೀನೇ యేసయ్య, ನನ್ನ ಆಧಾರವು ನೀನೇ యేసయ్య. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ 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 ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ಆರಾಧನೆ 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 ನಿಮಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಹೀರಬುರೆ ಕಲುರೆ ಚಂದರ ಬರೆ ಕರಬುರೆ ಕಲ ಜೀಸಸ್. Thank you Jesus, thank you Lord, thank you Lord, thank you Lord. Praise the Lord, glory and mighty God, hallelujah. Worship Lord Jesus, hallelujah hallelujah hallelujah. ಹೀರಬುರೆ ಕಲುರೆ ಚಂದರ ಬರೆ ಕರಬುರೆ ಕಲ ಜೀಸಸ್ 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 ಜೀಸಸ್. Thank you Lord, 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 thank you Lord. ಒಂದುಗಳಿಗೆ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ, ನಿಮ್ಮ ಕರಗಳನ್ನು ಹೃದಯ ಮೇಲೆ ಇಟ್ಟುಕೊಳ್ಳಿ. ದೇವರು ನಿಮ್ಮ ಹತ್ರ ಮಾತಾಡುವಂಥ ಸಮಯ. ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ಸಮಯ. ನಿಮ್ಮ ದುಃಖಗಳನ್ನು, ನಿಮ್ಮ ಕಷ್ಟಗಳನ್ನು ನಿಮ್ಮಿಂದ ದೂರ ಮಾಡುವಂಥ ಸಮಯ. ದೇವರ ಇರುವಿಕೆಯನ್ನು, ದೇವರ ಪ್ರಸನ್ನತೆಯನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ದೇವರ ಕೃಪೆ, ದೇವರ ಕರುಣೆ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇಳಿಯುತ್ತಾ ಇದೆ.
ನಿಮ್ಮನ್ನು ದೇವರು ತನ್ನ ಪುತ್ರ ಯೇಸುವಿನ ಮುಖಾಂತರ ಗುಣಪಡಿಸ್ತಾ ಇದ್ದಾರೆ. ಪವಿತ್ರಾತ್ಮನ ಶಕ್ತಿಯಿಂದ ನಿಮ್ಮಲ್ಲಿ ತುಂಬುತ್ತಾ ಇದ್ದಾರೆ. ಯಾವುದೊಂದು ಕಷ್ಟಗಳು, ನಷ್ಟಗಳು, ಸೋಲುಗಳು, ಸಾಲದ ಬಾಧೆಗಳು ನಿಮಗೆ ಬಾರದಂತೆ ದೇವರು ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಅವರ ಕೃಪೆ, ಅವರ ಕರುಣೆ ನಿಮ್ಮಲ್ಲಿ ಇಳಿದು ಬರುವಂಥ ಸಮಯ. ಅಭಿಷೇಕವನ್ನು ನೀವು ಪಡ್ಕೊಳ್ಳಿ ಪ್ರಿಯರೇ. ಎಲ್ಲ ನಿಮ್ಮ ವೇದನೆಗಳನ್ನು ದೂರ ಮಾಡುತ್ತಾ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತಾ ಇದ್ದಾರೆ. ಕರುಣೆಯುಳ್ಳ ದೇವರು ಕರ್ತರಾದ ಯೇಸು ನಿಮ್ಮನ್ನು ಬಿಡುಗಡೆಯನ್ನುಗೊಳಿಸ್ತಾ ಇದ್ದಾರೆ. ಎಲ್ಲ ಸಕಲ ಸಂತರ ದೇವದೂತರುಗಳು ಮರಿಯ ಮಾತೆ ಕೂಡ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ದೂತ ಗಣಗಳು ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ದೇವರ ಕೃಪೆಗಳು, ಕರುಣೆಗಳು ಮನುಷ್ಯನ ಮೇಲೆ ಇಳಿದು ಬರುವಂಥ ಸಮಯ. ನಾವು ದೇವರ ವಾಕ್ಯವನ್ನು ಆಲಿಸಲು ಹೋಗ್ತಾ ಇದ್ದೇವೆ. ಒಂದು ಗಳಿಗೆ ಇವತ್ತು ನಮಗೆ ದೇವರ ವಾಕ್ಯವು ನಮ್ಮ ಜೀವನಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಅದೆಲ್ಲವನ್ನು ದಯಪಾಲಿಸಲಿ. ಆ ದೇವರ ವಾಕ್ಯವು ನಮ್ಮ ಹೃದಯದಲ್ಲಿ ನೆಲೆಸಲಿ, ನಮ್ಮ ಮನಸ್ಸಿನಲ್ಲಿ ನಾಟಲಿ. ದೇವರ ವಾಕ್ಯದ ಪ್ರಕಾರ ಮುಂದಿನ ಜೀವನವನ್ನು ನಡೆಸಲು ಬೇಕಾದ ಕೃಪೆ ವರದಾನಗಳು ದೇವರು ನಮಗೆ ದಯಪಾಲಿಸಲಿ. ಕಷ್ಟಗಳೆಲ್ಲ ದೂರ ಮಾಡಿ ಪ್ರೀತಿ ಹಾಗೂ ಸಂತೋಷ, ಸಮಾಧಾನ, ನೆಮ್ಮದಿ ನಮ್ಮ ಕುಟುಂಬಗಳಲ್ಲಿ ನೆಲೆಸಲೆಂದು ಎಲ್ಲರೂ ಒಂದುಗಳಿಗೆ ಪ್ರಾರ್ಥಿಸಿರಿ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಹೀರವರೆ ಕಲವರೆದಗ ಶಂದರವರ ಕರವಲರ ಕಲ ಜೀಸಸ್. Thank you Jesus, thank you Lord, thank you Lord, thank you Lord, thank you Lord. Praise you Lord, glorify mighty God, hallelujah. Worship Lord Jesus, Jesus. Thank you Jesus, thank you Lord, 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 thank you Lord. ಬಂಧುಗಳಿಗೆ ಆತ್ಮನ ವರೆಗಳಿಗಾಗಿ ಪ್ರಾರ್ಥಿಸೋಣ. ಪವಿತ್ರಾತ್ಮ ನಮ್ಮಲ್ಲಿ ನೆಲೆಸಲಿ. ಪವಿತ್ರಾತ್ಮ ಬಂದು ನಮ್ಮಲ್ಲಿ ಇಳಿದು ಬರಲಿ ಎಂದು ಪ್ರಾರ್ಥಿಸಿರಿ. ಸಕಲವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರು ಅಪವಿತ್ರಾತ್ಮರಿಂದ ನಮ್ಮನ್ನು ತುಂಬಲಿ. ಯಾರೆಲ್ಲ ಬಾಯಾರಿದವರೇ ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮ್ಮ ಹೃದಯದಲ್ಲಿ ಜೀವ ಜಲವನ್ನು ಅರಿಯಪಡಿಸುವೆನೆಂತ ವಾಗ್ದಾನ ಮಾಡಿದಂಥ ಯೇಸು ಆ ಪವಿತ್ರಾತ್ಮ ಶಕ್ತಿಗೆ ಕರಗಳನ್ನು ಮೇಲಕ್ಕೆತ್ತಿ ಒಂದುಗಳಿಗೆ ಪ್ರಾರ್ಥಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ. ಹಲ್ಲೆಲೂಯ. ಹೀರಬವರೆ ಕಲವರೆದಗ ಶಂದರವರೆ ಕರವಲರೆ ಕಲ ಜೀಸಸ್. Thank you Jesus, praise you Lord, glorify mighty God, hallelujah. Worship Lord Jesus, hallelujah, 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 hallelujah. Hallelujah, 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 hallelujah. എല്ലാവരും കൊടുത്തുകൊള്ളട്ടെ. Praise the Lord. Hallelujah, 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 hallelujah. Praise the Lord, Praise the Lord, praise the Lord, praise the Lord. hallelujah, 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 hallelujah. ഇന്നത്തെ വചന സന്ദേശമായി ಇಂದಿನ ವಚನ ಸಂದೇಶವಾಗಿ യോഹന്നാന്റെ സുവിശേഷം 16-ാം അധ്യായം, ಯೋಹನ್ನನ ಸುವಾರ್ತೆ 16ನೇ ಅಧ್ಯಾಯ 16 മുതലുള്ള വാക്യങ്ങൾ നമുക്കൊന്ന് വായിക്കാം. 16ರಿಂದ ಇರುವ ವಾಕ್ಯಗಳನ್ನು ನಾವು ನೋಡೋಣ. 16-ാം അധ്യായം 16 മുതലുള്ള വാക്യം. ಯೋಹನ್ನನ ಸುವಾರ್ತೆ 16ನೇ ಅಧ್ಯಾಯ 16ರಿಂದ ಇರುವ ವಾಕ್ಯಗಳು. ತುಸು ಕಾಲವಾದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಆನಂತರ ತುಸು ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ ಎಂದರು ಯೇಸು ಸ್ವಾಮಿ. ಇದನ್ನು ಕೇಳಿದ ಕೆಲವು ಮಂದಿ ಶಿಷ್ಯರು ಇವರು
ಹೇಳುತ್ತಿರುವುದು ಇದೇನು ಇವರು ಹೇಳುತ್ತಿರುವುದು? ತುಸು ಕಾಲವಾದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಆನಂತರ ತುಸು ಕಾಲ ಕಳೆಯುತ್ತಲೇ ನೀವು ನನ್ನನ್ನು ಪುನಃ ಕಾಣುವಿರಿ ಮತ್ತು ಪಿತನಲ್ಲಿಗೆ ನಾನು ಹೋಗುತ್ತೇನೆ ಎನ್ನುತ್ತಾರಲ್ಲ. ತುಸು ಕಾಲ ಎಂದರೇನು? ಇವರ ಮಾತೇ ನಮಗೆ ಅರ್ಥವಾಗುತ್ತಿಲ್ಲವಲ್ಲ ಎಂದು ತಮ್ಮೊಳಗೆ ಮಾತನಾಡತೊಡಗಿದರು. ಯೇಸು ತಮ್ಮಲ್ಲಿ ಅವರು ವಿಚಾರಿಸಬೇಕೆಂದಿದ್ದಾರೆಂದು ತಿಳಿದುಕೊಂಡು, ತುಸು ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ, ಆನಂತರ ತುಸು ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ ಎಂದು ನಾನು ಹೇಳಿದ್ದನ್ನು ಕುರಿತು ನಿಮ್ಮಲ್ಲಿಯೇ ನೀವು ಚರ್ಚಿಸುತ್ತಿರುವುದೇನು? ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ, ಲೋಕವಾದರೂ ನಕ್ಕು ನಲಿದಾಡುವುದು. ನೀವು ದುಃಖಪಡುವಿರಿ, ಆದರೆ ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ಗರ್ಭಿಣಿಯಾದ ಸ್ತ್ರೀಯು ಪ್ರಸವಿಸುವ ಗಳಿಗೆ ಬಂದಾಗ ವೇದನೆ ಪಡುತ್ತಾಳೆ. ಮಗುವನ್ನು ಹೆರುತ್ತಲೇ ಜಗದಲ್ಲಿ ಮಾನವನೊಬ್ಬನು ಜನಿಸಿದನೆಂಬ ಉಲ್ಲಾಸದಿಂದ ತಾನು ಪಟ್ಟ ವೇದನೆಯನ್ನು ಮರೆತು ಬಿಡುತ್ತಾಳೆ. ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ದಿನದಂದು ನನ್ನಿಂದ ನೀವೇನನ್ನು ಕೇಳುವಂತಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲೇ ಕೊಟ್ಟೇ ತೀರುವರು. ಈ ತನಕ ನನ್ನ ಹೆಸರಿನಲ್ಲಿ ನೀವೇನನ್ನು ಕೇಳಲಿಲ್ಲ, ಕೇಳಿ ನಿಮಗೆ ದೊರಕುವುದು, ಆಗ ನಿಮ್ಮ ಆನಂದವು ತುಂಬಿ ತುಳುಕುವುದು. Praise the Lord. Hallelujah. 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 മഴ എല്ലാവരും ബാധിച്ച? ಮಳೆ ಎಲ್ಲರಿಗೂ ಸಿಕ್ಕಿತ? ತೊಂದರೆ ಕೊಟ್ಟಿದ? നിങ്ങൾക്ക് മഴ ഇഷ്ടമാണോ അതോ മഴ വെറുത്തു തുടങ്ങിയോ? ಮಳೆ ನಿಮಗೆ ಇಷ್ಟವಾ ಇಲ್ಲದರೆ ನಿಮಗೆ ಇಷ್ಟವಿಲ್ವಾ? മഴ നമുക്ക് വേണം. ಮಳೆ ನಮಗೆ ಬೇಕು. അനേകരുടെ ഭാവിയെല്ലാം വറ്റി വരണ്ടു പോയതാണ്. ಅನೇಕರಿಗೆ ನೀರಿಲ್ಲದೆ ಬಾವಿಯೆಲ್ಲ ನಮಗೆ ಗೊತ್ತುಂಟು, ಬರಡಾಗಿತ್ತು. സർക്കാരിന് പോലും വെള്ളം കൊടുക്കാൻ പറ്റാണ്ടായി. ಸರ್ಕಾರಕ್ಕೂ ಸಹ ನೀರು ಕೊಳ್ಳಲು ಅಸಾಧ್ಯವಾಗುತ್ತಿತ್ತು. അതുകൊണ്ട് മഴ നന്നായിട്ട് പെയ്യട്ടെ. ಆದ್ದರಿಂದ ಮಳೆ ಒಳ್ಳೆದಾಗಿ ಬರಲಿ. ഹല്ലേലൂയ. 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 എല്ലാ കാലാവസ്ഥയ്ക്കും എല്ലാ കാലാവസ്ഥೆಗೂ ഒരു ആന്തരിക അർത്ഥമുണ്ട്. ಒಂದು ಆಂತರಿಕವಾದ ಅರ್ಥವಿದೆ. വിതയ്ക്കുക, കൊയ്യുക. ಬಿತ್ತನೆ ಮಾಡು, ಕೊಯ್ಲು ಮಾಡು. വിതയ്ക്കുക, കൊയ്യുക. ಬಿತ್ತನೆ ಮಾಡು, ಕೊಯ್ಲು ಮಾಡು. അതൊരു പ്രിൻസിപ്പിളാണ്. ಅದೊಂದು ಪ್ರಿನ್ಸಿಪಲ್. വിതയ്ക്കുന്നു, കൊയ്യുന്നു. ಬಿತ್ತುವುದು, ಕೊಯ್ಯುವುದು. മഴയാണെങ്കിലും വേനലാണെങ്കിലും ಮಳೆಯಾದರೂ ಬೇಸಿಗೆಯಾದರೂ ദൈവം ഈ ഭൂമിയിൽ വിതയ്ക്കുകയാണ്. ದೇವರು ಅದನ್ನು ಬಿತ್ತುತ್ತಿದ್ದಾರೆ. നമ്മൾ അതിന്റെ ഫലം എടുക്കുകയാണ്. ನಾವು ಅದರ ಫಲವನ್ನು ತೆಗೆಯುತ್ತೇವೆ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ಹಲ್ಲೆಲೂಯ. അപ്പോൾ മഴയും വെയിലും നമുക്ക് ആവശ്യമാണ്. ಮಳೆ, ಬೇಸಿಗೆ ಎಲ್ಲ ನಮಗೆ ಅವಶ್ಯ. പ്രകൃതിയിലെ എല്ലാ ജീവജാലങ്ങൾക്കും അത് ആവശ്യമാണ്. ಪ್ರಕೃತಿಯಲ್ಲಿರುವ ಎಲ್ಲ ಜೀವರಾಶಿಗೂ ಅದು ಅಗತ್ಯ. ഹല്ലേലൂയ. ಹಲ್ಲೆಲೂಯ. ഹല്ലേലൂയ. ഹല്ലേലൂയ. ಹಲ್ಲೆಲೂಯ. ഗട്ടിയാക്കി ഹല്ലേലൂയ. 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 നമുക്ക് വചനത്തിലേക്ക് പ്രവേശിക്കാം. ನಾವು ದೇವರ ವಾಕ್ಯವನ್ನು ಶ್ರವಿಸೋಣ. യോഹന്നാന്റെ സുവിശേഷം 16-ാം അധ്യായം 16-ാം വാക്യം. ಯೋಹನನ ಸುವಾರ್ತೆ 16ನೇ ಅಧ್ಯಾಯ 16ರಿಂದ ಇರುವ ವಾಕ್ಯಗಳು. അല്പസമയം കഴിഞ്ഞാൽ നിങ്ങൾ എന്നെ കാണുകയില്ല. ತುಸು ಕಾಲವಾದ ನಂತರ ನೀವು ನನ್ನನ್ನು ಕಾಣಲಾರಿರಿ. വീണ്ടും അല്പസമയം കഴിഞ്ഞാൽ നിങ്ങൾ എന്നെ കാണും. ಅನಂತರ ತುಸು ಕಾಲ ಕಳೆಯುತ್ತಲೇ ನನ್ನನ್ನು ಪುನಃ ಕಾಣುವಿರಿ. അപ്പോൾ അവന്റെ ശിഷ്യന്മാർ പരസ്പരം പറഞ്ഞു. ಆಗ ತಮ್ಮ ಶಿಷ್ಯರು ಪರಸ್ಪರ ಮಾತನಾಡಿದರು, അല്പസമയം കഴിഞ്ഞാൽ നിങ്ങൾ എന്നെ കാണുകയില്ല. ತುಸು ಕಾಲವಾದ ನಂತರ ನೀವು ನನ್ನ ಕಾಣಲಾರಿರಿ. വീണ്ടും അല്പസമയം കഴിഞ്ഞാൽ നിങ്ങൾ എന്നെ കാണുമെന്നും ಆನಂತರ ತುಸು ಕಾಲ ಕಳೆಯುತ್ತಲೇ ನೀವು ಪುನಃ ನನ್ನನ್ನು ಕಾಣುವಿರಿ. ഞാൻ പിതാവിന്റെ അടുത്തേക്ക് പോകുന്നു എന്നും നമ്മോട് പറയുന്നതിന്റെ അർത്ഥം എന്താണ്? ಪಿತನಲ್ಲಿಗೆ ನಾನು ಹೋಗುತ್ತೇನೆ ಎನ್ನುತ್ತಾರಲ್ಲ, ಇದರ ಅರ್ಥವೇನು? പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ. ചില മക്കള് മാതാപിതാക്കന്മാരുമായി ജകളയാകുമ്പോൾ ಕೆಲವು ಮಕ್ಕಳು ತಂದೆ ತಾಯಿಯೊಂದಿಗೆ ಜಗಳವಾಡುವಾಗ, ജകളയൊക്കെ മൂത്ത് കഴിയുമ്പോൾ ಈ ಜಗಳವೆಲ್ಲ ಜೋರಾದಾಗ ചില തായി തന്തമാര് പറയാറുണ്ട്, ಕೆಲವು ತಂದೆ ತಾಯಿಯಂದರು ಹೇಳುವುದುಂಟು, മരിച്ചു പോയാൽ മതിയായിരുന്നു.
ಸತ್ತು ಬಿಟ್ರೆ ಸಾಕಿತ್ತು. ഇവിടെ ജീവിക്കണ്ടായിരുന്നു. ಇಲ್ಲಿ ಜೀವಿಸುವುದೇ ಬೇಡ. ജീവിതം മടുത്തു. ಜೀವನವೆಂಬುದು ಸಾಕಾಗಿದೆ. എങ്ങനെയെങ്കിലും ഇവിടുന്ന് പോയാൽ മതി. ಹೇಗಾದರೂ ಇಲ್ಲಿಂದ ಒಮ್ಮೆ ಹೋಗ್ಬೇಕು. ഇത് അനുഭവിക്കാൻ വയ്യ. ಇದು ಅನುಭವಿಸಲು ನನಗೆ ഇത് ಸಾಧ್ಯವಾಗ, കണ്ടുകൊണ്ടിരിക്കാൻ വയ്യ. ಇದು ಕಾಣಲು ಸಾಧ್ಯವಿಲ್ಲ. ഏതാണ്ട് നമ്മൾ ചിന്തിക്കുന്ന മാതിരി ನಾವು ಚಿಂತಿಸುವ ರೀತಿ ചിലപ്പോൾ ചിന്തിച്ചു പോകും. ಕೆಲವೊಮ್ಮೆ ಚಿಂತಿಸುತ್ತಾರೆ. യേശുവിന്റെ വാക്കുകൾ കേട്ട് കഴിഞ്ഞാൽ, ಯೇಸುವಿನ ಮಾತುಗಳನ್ನು ಕೇಳುವಾಗ, അല്പസമയം കഴിഞ്ഞാൽ നിങ്ങൾ എന്നെ കാണുകയില്ല. ತುಸು ಕಾಲದ ನಂತರ ನೀವು ನನ್ನನ್ನು ಕಾಣಲಾರಿರಿ. വീണ്ടും അല്പസമയം കഴിഞ്ഞാൽ നിങ്ങൾ എന്നെ കാണും. ಪುನಃ ತುಸು ಕಾಲ ಕಳೆದ ನಂತರ ನೀವು ನನ್ನನ್ನು ಕಾಣುವಿರಿ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. യേശു ഇത് ശിഷ്യന്മാരോട് പറഞ്ഞപ്പോ, ಯೇಸು ಸ್ವಾಮಿ ತನ್ನ ಶಿಷ್ಯರಲ್ಲಿ ಇದನ್ನು ಹೇಳುವಾಗ ശിഷ്യന്മാർക്ക് ഒരു പിടിയും കിട്ടിയില്ല. ಶಿಷ್ಯರಿಗೆ ಇದರ ಏನೆಂದು ಅರ್ಥವಾಗುತ್ತಿರಲಿಲ್ಲ. ഒരു അന്തവും കുന്തവും പിടി കിട്ടിയില്ല. ಏನಂತ ಗೊತ್ತಾಗುತ್ತೇನೆ ಇರಲಿಲ್ಲ. യേശു എന്തിനെ കുറിച്ചാണ് പറയുന്നതെന്ന് അവർക്ക് പിടി കിട്ടിയില്ല. ಯೇಸು ಯಾವುದರ ಬಗ್ಗೆ ಮಾತನಾಡುತ್ತಿದ್ದಾರೆ ಎಂಬ ಅರಿವು ಅವರಿಗೆ ಗೊತ್ತಾಗ್ಲಿಲ್ಲ. വീണ്ടും അവരോട് യേശു പറയുകയാണ്. ಪುನಃ ಯೇಸು ಅವರಲ್ಲಿ ಹೇಳುವಂಥದ್ದು 20ാം വാക്യം, 20ನೇ ವಾಕ್ಯ. സത്യം സത്യമായി ഞാൻ നിങ്ങളോട് പറയുന്നു, ಸತ್ಯವಾಗಿ ನಾನು ನಿಮಗೆ ಹೇಳುತ್ತೇನೆ, നിങ്ങൾ കരയുകയും വിലപിക്കുകയും ചെയ്യും. ನೀವು ಅತ್ತು ಗೋಳಾಡುವಿರಿ, എന്നാൽ ലോകം സന്തോഷിക്കും. ಆದರೆ ಲೋಕವಾದರೂ ನಕ್ಕು ನಲಿದಾಡುವುದು. എന്നാൽ നിങ്ങൾ ദുഃഖിക്കും. ನೀವು ದುಃಖ ಪಡುವಿರಿ, എന്നാൽ ಆದರೆ നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. ഞാൻ നിങ്ങളോട് പറഞ്ഞു, നിങ്ങൾ കരയുകയും വിലപിക്കുകയും ചെയ്യും. ನಾನು ನಿಮ್ಮಲ್ಲಿ ಹೇಳುತ್ತೇನೆ, ನೀವು ಅತ್ತು ಗೋಳಾಡುವಿರಿ. നിങ്ങൾ കരയുകയും വിലപിക്കുകയും ചെയ്യും. ನೀವು ಅತ್ತು ಗೋಳಾಡುವಿರಿ. നിങ്ങളൊന്ന് പറഞ്ഞേ, ನೀವು ಅತ್ತು ಗೋಳಾಡುವಿರಿ. ನೀವು ಅತ್ತು ಗೋಳಾಡುವಿರಿ. നിങ്ങൾ കരയുകയും വിലപിക്കുകയും ചെയ്യും. ಅಳುವುದು. എന്നാൽ ലോകം സന്തോഷിക്കും. ಆದರೆ ಲೋಕ ಆನಂದ ಪಡುವುದು. ലോകത്തിന് സന്തോഷം ഉണ്ടാവും, ಲೋಕಕ್ಕೆ ಆನಂದ. പക്ഷെ നിങ്ങൾ ദുഃഖിക്കും. ನೀವು ದುಃಖಿಸುವಿರಿ. യേശു വീണ്ടും പറയുന്നു, ಯೇಸು ಪುನಃ ಹೇಳುತ್ತಾರೆ, നിങ്ങൾ ദുഃഖിതരാകും. ನೀವು ದುಃಖಿತರಾಗುವಿರಿ. എന്നാൽ ಆದರೆ വീണ്ടും യേശു പഠിപ്പിക്കുകയാണ്, ಪುನಃ ಯೇಸು ಅವರಿಗೆ ಕಲಿಸಿಕೊಡುವಂಥದ್ದು, നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. സ്വർഗത്തിന്റെ ഒരു യാഥാർത്ഥ്യം യേശു നമ്മെ പഠിപ്പിക്കുകയാണ്. ಸ್ವರ್ಗದ ಒಂದು ಸತ್ಯವನ್ನು ನಮಗೆ ತಿಳಿಯಪಡಿಸುತ್ತಾರೆ. സ്വർഗീയ സന്തോഷം എന്താണെന്ന് നമ്മെ കർത്താവ് ബോധ്യപ്പെടുത്തുകയാണ്. ಸ್ವರ್ಗೀಯ ಸಂತೋಷ ಏನೆಂದು ಪ್ರಭು ನಮಗೆ ತಿಳಿಯಪಡಿಸುವಂತ. അതുകൊണ്ട് ಆದುದರಿಂದ നമ്മളിത് മനസ്സിലാക്കണമെങ്കിൽ ನಮಗೆ ಇದು ಅರ್ಥವಾಗಬೇಕಾದರೆ കൂടുതൽ ദൈവത്തിന്റെ വചനം നമ്മൾ സ്വന്തമാക്കണം. ಹೆಚ್ಚು ಹೆಚ್ಚು ದೇವರ ವಾಕ್ಯವನ್ನು ನಮ್ಮ ಸ್ವಂತವಾಗಿಸಿಕೊಳ್ಬೇಕು. അല്പം കഴിഞ്ഞാൽ എന്നെ കാണുകയില്ല, ತುಸು ಕಾಲದ ನಂತರ ನೀವು ನನ್ನನ್ನು ಕಾಣುವುದಿಲ್ಲ, വീണ്ടും അല്പം കഴിഞ്ഞാൽ എന്നെ കാണും. ಪುನಃ ತುಸು ಕಾಲ ಕಳೆಯುವಾಗ ನೀವು ನನ್ನನ್ನು ಕಾಣುವಿರಿ. പ്രൈസ് ദി ലോർഡ്. ಪ್ರೈಸ್ ದಿ ಲಾರ್ಡ್. ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ, ಹಾಲೆಲೂಯ, ഹല്ലേലൂയ. ಹಾಲೆಲೂಯ. എന്താണ് യേശു പറയുന്നത്? ಏನನ್ನು ಯೇಸು ಸ್ವಾಮಿ ಇಲ್ಲಿ ಹೇಳುವಂಥದ್ದು? എന്താണ് യേശു നമ്മെ പഠിപ്പിക്കുന്നത്? ಏನನ್ನು ಯೇಸು ಸ್ವಾಮಿ ನಮಗೆ ತಿಳಿಯಪಡಿಸುತ್ತಾರೆ? അല്പം കഴിഞ്ഞാൽ നിങ്ങൾ എന്നെ കാണുകയില്ല. ತುಸು ಕಾಲದ ನಂತರ ನೀವು ನನ್ನನ್ನು ಕಾಣುವುದಿಲ್ಲ. യേശു ಸ್ವಾಮಿ തന്റെ മരണത്തെക്കുറിച്ചാണ് പഠിപ്പിക്കുന്നത്. ತನ್ನ ಮರಣದ ಬಗ್ಗೆ ಅವರಿಗೆ ತಿಳಿಯಪಡಿಸುವುದು. യേശു മരിച്ചു കഴിഞ്ഞാൽ, ಯೇಸು ಸ್ವಾಮಿ ಮರಣ ನಂತರ പിന്നെ യേശുവിനെ കാണത്തില്ല. ಮತ್ತೆ ಯೇಸುವನ್ನು ಕಾಣುವುದಿಲ್ಲ. എന്നാൽ യേശു വീണ്ടും പറയുന്നു, ಆದರೆ ಯೇಸು ಹೇಳುತ್ತಾರೆ, വീണ്ടും അല്പം കഴിഞ്ഞാൽ നിങ്ങൾ എന്നെ കാണും. ಆದರೂ ನೀವು ಸ್ವಲ್ಪ ಕಳೆಯುವಾಗ, ತುಸು ಕಾಲ ಕಳೆಯುವಾಗ ನನ್ನನ್ನು ಕಾಣುವಿರಿ. ಅದಾಗಿದೆ. ಯೇಸು മരണത്തിൽ നിന്ന് ഉയർത്തെഴുന്നേൽക്കും. ಮರಣದಿಂದ ಪುನರುತ್ಥಾನಗೊಳ್ಳುತ್ತಾರೆ. ഇതാണ് യേശു പഠിപ്പിക്കുന്നത്. ಇದನ್ನು ಯೇಸು ಅವರಿಗೆ ಕಲಿಸಿಕೊಡುವಂತ. പക്ഷെ അത് ശിഷ്യന്മാർക്ക് അത് മനസ്സിലായില്ല. ಆದರೆ ಶಿಷ್ಯರಿಗೆ ಇದು ಏನೆಂದು ತಿಳಿಯಲಿಲ್ಲ. അല്പം കഴിഞ്ഞാൽ നിങ്ങൾ എന്നെ കാണുകയില്ല. ತುಸು ಕಾಲದ ನಂತರ ನೀವು ನನ್ನನ್ನು ಕಾಣುವುದಿಲ್ಲ. ഹല്ലേലൂയ, ಹಾಲೆಲೂಯ, ഹല്ലേലൂയ. ഞാൻ മരണത്തിന് അധീനനാകുമ്പോൾ, ನಾನು ಮರಣಕ್ಕೆ ಅಧೀನನಾಗುವಾಗ, ಹೇಳಿ, ನಾನು ಮರಣಕ್ಕೆ ಅಧೀನನಾಗುವಾಗ നിങ്ങൾ എന്നെ കാണുകയില്ല. ನೀವು ನನ್ನನ್ನು ಕಾಣುವುದಿಲ್ಲ. ನೀವು ನನ್ನನ್ನು
ಕಾಣುವುದಿಲ್ಲ. ಇನ್ನೊಮ್ಮೆ ನಾನು ಹೇಳಿ, ഞാൻ മരണത്തിന് അധീനനാകും. ನಾನು ಮರಣಕ್ಕೆ ಅಧೀನನಾಗಿದ್ದೇನೆ. ಹೇಳಿ. ತುಸು ಕಾಲದ ನಂತರ ನೀವು ನನ್ನನ್ನು ಕಾಣುವುದಿಲ್ಲ. എന്നാൽ ಆದರೆ ഞാൻ ഉയർത്തെഴുന്നേൽക്കുമ്പോ ನಾನು ಪುನರುತ್ಥಾನಗೊಳ್ಳುವಾಗ നിങ്ങൾ എന്നെ കാണും. ನೀವು ನನ್ನನ್ನು ಕಾಣುವಿರಿ. അതാണ് വീണ്ടും അല്പസമയം കഴിഞ്ഞാൽ നിങ്ങൾ എന്നെ കാണും എന്ന് യേശു പറയുന്നത്. ಅದಕ್ಕೆ ಹೇಳುವಂಥದ್ದು, ಪುನಃ ತುಸು ಕಾಲ ಕಳೆಯುವಾಗ ನೀವು ನನ್ನನ್ನು ಕಾಣುವಿರಿ. തന്റെ ജീവിതത്തിൽ സംഭവിക്കാൻ പോകുന്ന ತನ್ನ ಜೀವನದಲ್ಲಿ ಸಂಭವಿಸಬಹುದಾದ രണ്ട് വലിയ സത്യത്തെ, ಬಹಳವಾದ ದೊಡ್ಡದಾದ ಎರಡು ಸತ್ಯವನ್ನು യേശു ശിഷ്യന്മാരെ ബോധ്യപ്പെടുത്തുകയാണ്. ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ತಿಳಿಯಪಡಿಸುವಂಥದ್ದು. ಒಂದನೇದು യേശുവിന്റെ മരണം. ಯೇಸು ಸ್ವಾಮಿಯ ಮರಣ. അത് ആർക്കും മനസ്സിലായില്ല. ಅದು ಯಾರಿಗೂ ಗೊತ್ತಾಗಲಿಲ್ಲ. യേശു ചെറുപ്പമാണ്. ಯೇಸು ಕಿರಿಯ, 33 ವಯಸ್ಸೇ ഉള്ളൂ. ನೋಡಿ, ಸಣ್ಣ ಪ್ರಾಯ. താൻ മരിക്കാൻ പോവുകയാണ്. ತಾನು ಮರಣಗೊಳ್ಳಲು ಹೋಗುವಂಥದ್ದು. ശിഷ്യന്മാർക്കത് മനസ്സിലാക്കാൻ പറ്റുന്നില്ല. ಶಿಷ್ಯರಿಗೆ ಅದು ಅರ್ಥವಾಗಲಿಲ್ಲ. താൻ മരിക്കാൻ പോവുകയാണെന്ന് അവിടുന്ന് പ്രവചിക്കുകയാണ്. ನಾನು ಸಾಯುತ್ತೇನೆ ಎಂಬುದನ್ನು ಆತನು ಬೋಧಿಸುತ್ತಾನೆ. ആ ಸಮಯ അല്പം കഴിഞ്ഞാൽ നിങ്ങൾ എന്നെ കാണുകയില്ല. ತುಸು ಕಾಲದ ನಂತರ ಕಾಣುವುದಿಲ್ಲ. എന്നാൽ വീണ്ടും അല്പം കഴിയുമ്പോൾ, ಆದರೆ ಪುನಃ ತುಸು ಕಾಲ ಕಳೆಯುವಾಗ നിങ്ങൾ എന്നെ കാണും. ನೀವು ನನ್ನನ್ನು ಕಾಣುವಿರಿ. താൻ ഉയർത്തെഴുന്നേൽക്കുമെന്ന്, ತಾನು ಪುನರುತ್ಥಾನಪಡುವೆನೆಂದು തന്റെ ശിഷ്യന്മാരെ യേശു ബോധ്യപ്പെടുത്തുകയാണ്. ತನ್ನ ಶಿಷ್ಯರಿಗೆ ತಿಳಿಯಪಡಿಸುವಂಥದ್ದು. പക്ഷെ യേശുവിന്റെ വാക്കുകൾ കേട്ടപ്പോ, ಆದರೆ ಯೇಸುವಿನ ಮಾತುಗಳನ್ನು ಕೇಳಿದಾಗ അവർക്ക് അർത്ഥം പിടിയില്ല. ಅದರ ಅರ್ಥ ಗೊತ್ತಾಗುತ್ತಿಲ್ಲ. അവർക്ക് സംശയമായി. ಅವರಿಗೆ ಸಂಶಯ ಹುಟ್ಟಿತು. യേശു എന്താണ് പറയുന്നതെന്ന് അവർക്ക് മനസ്സിലായില്ല. ಯೇಸು ಏನನ್ನು ಹೇಳುತ್ತಿದ್ದಾರೆ ಎಂಬುದು ಅವರಿಗೆ ಅರಿವಾಗಲಿಲ್ಲ. യേശു തന്റെ ശിഷ്യന്മാരെ കൂടെ കൊണ്ട് നടക്കുമ്പോൾ, ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ಒಟ್ಟಿಗೆ ಕರೆದುಕೊಂಡು ಹೋಗುವಾಗ യേശു പറയുന്ന പല കാര്യങ്ങളും, ಯೇಸು ಸ್ವಾಮಿ ಹೇಳುವ ಹಲವು ವಿಷಯಗಳು അവർക്ക് മനസ്സിലായിട്ടില്ല. ಅವರಿಗೆ ಅರ್ಥವಾಗುತ್ತಿರಲಿಲ್ಲ. പലരും തലകുലുക്കും, ಅನೇಕರು ತಲೆಯಾಡಿಸುತ್ತಾರೆ, പക്ഷെ ഒന്നും മനസ്സിലാകുന്നില്ല. ಆದರೆ ಏನು ಅವರಿಗೆ ಗೊತ್ತಾಗುತ್ತಿರಲಿಲ್ಲ. അതാണ് സംഭവിക്കുന്നത്. ಅದು ಸಂಭವಿಸ್ತಾ ಇತ್ತು. എന്ത് പറഞ്ഞാലും, ಏನೇ ಹೇಳಿದರು എന്താണെന്ന് അവർക്ക് അർത്ഥം പിടിക്കും. ಏನೆಂಬುದು ಅದರ ಅರ್ಥ ತಿಳಿದಿರಲಿಲ್ಲ. ಯೇಸು ಸ್ವಾಮಿ സ്വർഗരാജ്യത്തിന്റെ സന്തോഷത്തെ കുറിച്ച് അവരെ പഠിപ്പിക്കുകയാണ്. ಸ್ವರ್ಗರಾಜ್ಯದ ಸಂತೋಷದ ಬಗ್ಗೆ ಅವರಿಗೆ ತಿಳಿಯಪಡಿಸುವಂತದ್ದು. പ്രൈസ് ദി ലോർഡ്, പ്രൈസ് ദി ലോർഡ്, ഹല്ലേലൂയ, 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 ഹല്ലേലൂയ. അതാണ് 20-ാം വാക്യം പറയുന്നത്. ಅದೇ 20ನೇ ವಾಕ್ಯ ಹೇಳುವಂತದ್ದು, സത്യം സത്യമായി ഞാൻ നിങ്ങളോട് പറയുന്നു. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. യേശു ഒരു സത്യം പറയുകയാണ്. ನೋಡಿ, ಯೇಸು ಸ್ವಾಮಿ ಸತ್ಯವನ್ನು ನುಡಿಯುವಂತದ್ದು, അവരെ ബോധ്യപ്പെടുത്തുകയാണ്. ಅವರಿಗೆ ಹಾಗೆ ಅರ್ಥ ಮಾಡಿಕೊಡುವಂತದ್ದು. നിങ്ങൾ കരയുകയും വിലപിക്കുകയും ചെയ്യും. ನೀವು ಹತ್ತು ಗೋಳಾಡುವಿರಿ. ನೀವು ಹತ್ತು ಗೋಳಾಡುವಿರಿ. നിങ്ങൾ ಹತ್ತು അളുവത് നിങ്ങൾ കരയുകയും വിലപിക്കുകയും ചെയ്യും. ನೀವು ಅಳುವಿರಿ, ಗೋಳಾಡುವಿರಿ. എന്നാൽ ലോകം സന്തോഷിക്കും. ಆದರೆ ಲೋಕವು ಸಂತೋಷಪಡುತ್ತದೆ. യേശുവിന്റെ മരണത്തില്, ಯೇಸುವಿನ ಮರಣದಲ್ಲಿ ശിഷ്യന്മാർക്ക് സംഭവിക്കാൻ പോകുന്ന കാര്യം യേശു മുൻകൂട്ടി പറയുകയാണ്. ಶಿಷ್ಯರಿಗೆ ಸಂಭವಿಸಬಹುದಾದ ಕಾರ್ಯವನ್ನು ಮೊದಲೇ ತಿಳಿಯಪಡಿಸುವಂತದ್ದು. നിങ്ങൾ കരയും, ನೀವು ಹತ್ತು ಗೋಳಾಡುವಿರಿ, നിങ്ങൾ വിലപിക്കും, ನೀವು ಗೋಳಾಡುವಿರಿ. എന്നാൽ ലോകം മുഴുവൻ സന്തോഷിക്കും. ಆದರೆ ಲೋಕವಾದರೂ ನಕ್ಕು ನಲಿದಾಡುವುದು. ಯೇಸುವನ್ನು അവനെ ക്രൂശി തറയ്ക്കുക എന്ന് പറഞ്ഞൊരു ജനമുണ്ട്. ಆತನನ್ನು ಶಿಲುಬೆಗೇರಿಸಿ ಅಂತ ಹೇಳಿದ ಒಂದು ಜನತೆ ಇದ್ದರು. ಮಹಾಪುರೋಹಿತ, ಸದ್ದುಕಾಯರು, ಫರಿಸಾಯರು, ನಿಯಮಾರ್ಥಕರು, ಜನಪ್ರಮಾಣಿಗಳು, ഇവരെല്ലാം യേശുവിന്റെ മരണം പ്രതീക്ഷിച്ച വ്യക്തികളാണ്. ಇವರೆಲ್ಲರೂ ಯೇಸುವಿನ ಮರಣವನ್ನು ಕಾದು ನೋಡುತ್ತಿದ್ದರು. യേശು പറയുന്നത് എന്താണെന്ന് അവർക്ക് പിടികിട്ടി. ಯೇಸು ಹೇಳುವುದು ಇವರಿಗೆ ಏನೆಂದು ಗೊತ್ತಾಗುತ್ತಿರಲಿಲ್ಲ. യേശുവിനെ ഇല്ലാതാക്കാൻ ശ്രമിച്ചവരാണ് അവര്. ಯೇಸುವನ್ನು ಮುಗಿಸಬೇಕು ಎಂಬುದಾಗಿ ಶ್ರಮಪಟ್ಟವರು ಇವರು. അതുകൊണ്ടാണ്, ಆದುದರಿಂದ ಅವರು ಸಂತೋಷಿക്കും, ಅವರು ಸಂತೋಷಿಸುತ್ತಾರೆ. പക്ഷേ ಆದರೆ നിങ്ങൾ ദുഃഖിക്കും, ನೀವು ದುಃಖಿಸುವಿರಿ. എന്നാൽ ಆದರೂ യേശു വീണ്ടും പറയുകയാണ്, ಪುನಃ ಯೇಸು ಸ್ವಾಮಿ ಹೇಳುತ್ತಾರೆ, നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ಹೇಳಿ, ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು. ನಿಮ್ಮ ದುಃಖ ಆನಂದವಾಗಿ ಮಾರ್ಪಡುವುದು.
ഹല്ലേലൂയ 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 ഹല്ലേലൂയ. ഹല്ലേലൂയ. വലിയൊരു ജീവിത യാഥാർത്ഥ്യത്തെ യേശു നമ്മുടെ മുമ്പിൽ പഠിപ്പിക്കുകയാണ്. ಬಹಳವಾದ ಒಂದು ಜೀವನದ ಯಥಾರ್ಥ್ಯವನ್ನು ನಮಗೆ ತೋರಿಸಿಕೊಡುವಂಥದ್ದು. ഇതാണ് ക്രിസ്തീയ ജീവിതം. ಇದಾಗಿದೆ ಕ್ರೈಸ್ತ ಜೀವನ. യേശു തന്റെ ജീവിതത്തെ നമ്മുടെ മുമ്പിൽ വലിയ മാതൃകയാക്കുകയാണ്. ಯೇಸು ಸ್ವಾಮಿ ತನ್ನ ಜೀವನವನ್ನು ನಮ್ಮ ಮುಂದೆ ತೋರಿಸಿಕೊಡುವಂಥದ್ದು. ലോകത്തിൽ വേറെ ആരും ഈ സത്യം പഠിപ്പിച്ചിട്ടില്ല. ಲೋಕದಲ್ಲಿ ಬೇರೆ ಯಾರು ಈ ಸತ್ಯವನ್ನು ನಮಗೆ ತೋರಿಸಿಕೊಡಲಿಲ್ಲ. ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ ഹല്ലേലൂയ ಹಾಲೆಲೂಯ. ഹല്ലേലൂയ. നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. ಹೇಳಿ, ಎಲ್ಲರೂ ಹೇಳಿ, എന്റെ ദുഃഖം സന്തോഷമായി ಹಾಗೆ മാറും. ಹೇಳಿ, ನನ್ನ ದುಃಖವು ಆನಂದವಾಗಿ ಮಾರ್ಪಡುವುದು. ಗಟ್ಟಿಯಾಗಿ ಹೇಳಿ, ಇನ್ನೊಮ್ಮೆ ಹೇಳಿ, ನನ್ನ ದುಃಖವು ആനന്ദವಾಗಿ മാർപ്പെടുವುದು. അങ്ങനെ എന്റെ ദുഃഖം ആനന്ദമായി മാറണമെങ്കിൽ ನನ್ನ ದುಃಖ ಆನಂದವಾಗಿ ಮಾರ್ಪಡಬೇಕಾದರೆ ഞാൻ എന്ത് ചെയ്യണം? ನಾನು ಏನು ಮಾಡಬೇಕು? ഞാൻ എന്ത് ചെയ്യണം? ಏನು ಮಾಡಬೇಕು? ನಾವು ഞാൻ എന്ത് ചെയ്യണം? ನಾನು ಏನು ಮಾಡಬೇಕು? എന്റെ ദുഃഖം സന്തോഷമായി മാറണം. ഞാൻ എന്നാ ചെയ്യണം? ನನ್ನ ದುಃಖ ಸಂತೋಷವಾಗಿ ಮಾರ್ಪಡಬೇಕು. ನಾನು ಏನು ಮಾಡಬೇಕು? തൊക്കോട്ടുകാരെ, ತೊಕ್ಕೋಟಿನವರೇ, മംഗലാപുരംകാരെ, ಮಂಗಳೂರಿನವರೇ, നമ്മൾ എന്ത് ചെയ്യണം? ನಾವು ಏನು ಮಾಡಬೇಕು? എന്റെ ദുഃഖങ്ങളെല്ലാം, ನನ್ನ ದುಃಖವನ್ನೆಲ್ಲ, എന്റെ ദുഃഖങ്ങളെല്ലാം ನನ್ನ ದುಃಖವನ್ನೆಲ್ಲ ಯೇಸು കുരിശിൽ ಶಿಲುಬೆಯಲ್ಲಿ വഹിച്ചു. ವಹಿಸಿದರು. ഇത് വിശ്വസിക്കണം. ಇದನ್ನು ನೀನು ನಂಬಬೇಕು. ഇത് വിശ്വസിക്കുന്നവർക്കാണ് ಇದನ್ನು ನಂಬುವವರಿಗೆ ಮಾತ್ರ എന്റെ ദുഃഖം സന്തോഷമായി മാറുമെന്ന് പറയാൻ യോഗ്യത. ನನ್ನ ದುಃಖ ಸಂತೋಷವಾಗಿ ಮಾರ್ಪಡುತ್ತದೆ ಎಂಬ ಯೋಗ್ಯತೆ ಲಭಿಸುವುದು. എന്റെ ദുഃഖം യേശു കുരിശിൽ വഹിച്ചു. ನನ್ನ ದುಃಖವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡರು. നിങ്ങൾ വിശ്വസിക്കുന്നുണ്ടോ? ನೀವು ನಂಬುತ್ತೀರಾ? നീ നമ്പുത്തീരാ? അത് വിശ്വസിക്കണം. ಅದನ್ನು ನೀನು ನಂಬಬೇಕು. ಜೀವನದಲ್ಲಿ എപ്പോഴെങ്കിലും ദുഃഖിക്കുന്നവരാണ് നമ്മൾ. ಎಲ್ಲಾ ಸಂದರ್ಭದಲ್ಲೂ ದುಃಖ ಪಡುವವರು. ദുഃഖമില്ലാത്ത ആരും ഈ ഭൂമിയിലില്ല. ದುಃಖ ಇಲ್ಲದ ಯಾವ ಮನುಷ್ಯನು ಭೂಮಿಯಲ್ಲಿ ಇಲ್ಲ. ಇಲ್ಲ. ഈ ഭൂമിയിൽ ആരെല്ലാം മനുഷ്യനായി ജനിച്ചിട്ടുണ്ടോ? ಈ ಭೂಮಿಯಲ್ಲಿ ಯಾರೆಲ್ಲ ಮನುಷ್ಯನಾಗಿ ಜನಿಸಿದ್ದಾನೋ അവരെല്ലാം ദുഃഖിച്ചിട്ടുണ്ട്. ಅವರಿಗೆಲ್ಲ ದುಃಖವು ಬಂದಿದೆ. ദുഃഖമുണ്ട്, ದುಃಖ ಇದೆ. എന്നാൽ ಆದರೆ ആർക്കാണ് സന്തോഷിക്കാൻ സാധിക്കുക? ಯಾರಿಗೆ ಸಂತೋಷಿಸಲು ಸಾಧ್ಯ? എന്റെ ദുഃഖം, ನನ್ನ ದುಃಖ യേശു കുരിശിൽ വഹിച്ചു. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಹೊತ್ತುಕೊಂಡರು. ഇത് വിശ്വസിക്കുന്നവന് മാത്രമേ, ಇದನ್ನು ನಂಬುವವನಿಗೆ ಮಾತ್ರ സന്തോഷിക്കാൻ സാധിക്കൂ, ಸಂತೋಷಪಡಲು ಸಾಧ್ಯ. ഹല്ലേലൂയ ಹಲ್ಲೆಲೂಯ ഹല്ലേലൂയ ಹಲ್ಲೆಲೂಯ. അതൊന്ന് വിശ്വസിച്ച് നിങ്ങൾ ഏറ്റെടുത്ത് ಅದನ್ನು ನಿಮ್ಮ ಸ್ವಂತವಾಗಿಸಿ ನಂಬಿಕೊಳ್ಳಿ. ചിലർ രോഗികളായിരിക്കാം, ಕೆಲವರು ರೋಗಿಗಳಿರಬಹುದು, ചിലർ കടം കൊണ്ട് കയറിയവരായിരിക്കാം, ಕೆಲವರು ಸಾಲದ ಭಾರದಿಂದ ಬಂದಿರಬಹುದು, ಕೆಲವರು ഒത്തിരി തടസ്സങ്ങൾ അനുഭവിക്കുന്ന മക്കളായിരിക്കാം, ತುಂಬಾ ಅಡಚಣೆಯಿಂದ ವೇದನಿಸುವವರಿರಬಹುದು, ಕೆಲವರು ഒത്തിരി ഭയപ്പെടുന്ന മക്കളായിരിക്കാം, ತುಂಬಾ ಭಯಭೀತರಾಗುವ ಮಕ್ಕಳಿರಬಹುದು. ചില വ്യക്തികൾക്ക് രാത്രി കിടന്ന ഉറക്കമില്ലായിരിക്കും, ಕೆಲವು ವ್ಯಕ್ತಿಗಳಿಗೆ ರಾತ್ರಿ ಮಲಗಿದರೆ ನಿದ್ರೆ ಎಂಬುದಿಲ್ಲ. ഉത്കണ്ഠകള്, ಚಿಂತೆ, ಭಾರ, ആകുലതകള്, ಭಾರಗಳು, ഭയം, ಒತ್ತಡ, ಭಯ, ನಿರಾಸೆ, ജീവിതത്തിന്റെ ഏതെങ്കിലും ഒരു കോണില്, ಜೀವನದ ಯಾವುದಾದರೂ ಒಂದು ಬದಿಯಲ್ಲಿ, ഏതെങ്കിലും ഒരു കോണില്, ಯಾವುದಾದರೂ ಒಂದು ಬದಿಯಲ್ಲಿ വേദനിക്കുന്നവരാണ് നമ്മള്. ವೇದನಿಸುವವರು ನಾವೊಬ್ಬರು. തലമുറകളുടെ ശാപം പേറുന്നവർ, ತಲೆಮಾರುಗಳ ಶಾಪಗಳನ್ನು ಹೊರುವವರು. വേദനയുണ്ട്, ವೇದನೆ ಇದೆ, ദുഃഖമുണ്ട്, ದುಃಖವಿದೆ. ഹല്ലേലൂയ 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 ഹല്ലേലൂയ. ഹല്ലേലൂയ. 50 വയസ്സുള്ള ഒരു മകൻ, 50 ವರ್ಷ ಪ್ರಾಯದ ಒಬ್ಬ ಮಗ. എത്ര വയസ്സാ? 50 വയസ്സുള്ള മകൻ, 50 ವರ್ಷ ಪ್ರಾಯದ ಮಗ 70 വയസ്സുള്ള തന്റെ അമ്മയോട് പറയുകയാണ്, 70 ವರ್ಷ ಪ್ರಾಯದ ತನ್ನ ತಾಯಿಯಲ್ಲಿ ಹೇಳುವಂಥದ್ದು, അമ്മ എനിക്ക് എന്നാ തന്നിട്ടുണ്ട്? ಅಮ್ಮ ನೀವು ಏನನ್ನು ನನಗೆ ಕೊಟ್ಟಿದ್ದೀರಿ?
ഈ 50 വയസ്സുള്ള മകന് ഭാര്യ മക്കളൊക്കെ ഉള്ളതാ. ಈ 50 ವರ್ಷ ಪ್ರಾಯದ ಮಗನಿಗೆ ಹೆಂಡತಿ ಮಕ್ಕಳೆಲ್ಲ ಇದ್ದಾರೆ. എങ്കിൽ ആ മകൻ അമ്മയോട് ചോദിക്കുകയാണ്. ಆದರೂ ಆ ಮಗ ಕೇಳುವುದು ತಾಯಿಯಲ್ಲಿ, 70 വയസ്സുള്ള അമ്മയോട് ചോദിക്കുകയാണ്, 70 ವರ್ಷ ಪ್ರಾಯದ ತಾಯಿಯಲ್ಲಿ ಕೇಳುವುದು, ഞാൻ കൊച്ചായിരുന്നപ്പോ എനിക്ക് ഷവർമ വാങ്ങിച്ചു തന്നിട്ടുണ്ടോ? ನನಗೆ ಶವರ್ಮ ಏನಾದರೂ ತೆಗೆದುಕೊಟ್ಟಿದೀಯಾ? ഞാൻ എൻ്റെ മക്കൾക്ക് ഷവർമയാണ് ഇപ്പൊ കൊടുക്കുന്നത്. ನನ್ನ ಮಕ್ಕಳಿಗೆ ನಾನು ಈಗ ಶವರ್ಮ ಎಲ್ಲ ತೆಗೆದುಕೊಡುತ್ತೇನೆ. അമ്മ എനിക്ക് വാങ്ങിച്ചു തന്നിട്ടുണ്ട്. ತಾಯಿ ಅಮ್ಮ ನೀವು ನನಗೆ ತೆಗೆದುಕೊಟ್ಟಿದ್ದೀರಾ? ഇതാണ് മകന്റെ ദുഃഖം. ಇಂತಹ ದುಃಖ ಕೆಲವು ಮಗನದು. പല മക്കളും ಹಲವು ಮಕ್ಕಳು മാതാപിതാക്കന്മാരുടെ ഉറക്കം കെടുത്തുന്ന മക്കളാണ്. ತಂದೆ ತಾಯಿಂದ್ರ ನಿದ್ರೆಯನ್ನು ಕೆಡಿಸುವಂತಹ ಮಕ್ಕಳು, ആരോഗ്യം നശിപ്പിക്കുന്ന മക്കളാണ്, ಆರೋಗ್ಯವನ್ನು ನಾಶ ಮಾಡುವ ಮಕ್ಕಳು. ഇവൻ 50 വർഷം മുന്നേ ജീവിച്ചിരുന്നപ്പോ, ಇವನು 50 ವರ್ಷದ ಮೊದಲು ಜೀವಿಸುತ್ತಿರುವಾಗ അന്നിവിടെ ഷവർമയുണ്ട? ಆ ಕಾಲದಲ್ಲಿ ಶವರ್ಮ ಸಿಕ್ತಿತ್ತ? അല്ല ചിക്കൻ 65 ഇവിടെ ഉണ്ട്? ಇಲ್ಲದ್ರೆ ಚಿಕನ್ 65 ಇಲ್ಲಿ ಉಂಟಾ? ഇല്ല ദം ബിരിയാണി ഉണ്ടാ? ಇಲ್ಲದ್ರೆ ದಮ್ಮು ಬಿರಿಯಾನಿ ಸಿಕ್ತಾ? ഇതൊന്നും വാങ്ങിച്ചു കൊടുത്തില്ലെന്നാണ് അവൻ പറയുന്നത്. ಇದೆಲ್ಲ ನನಗೆ ನೀಡಲಿಲ್ಲ ಅಂತ ಆ ಮಗ ಹೇಳುವುದು. Praise the Lord. Praise the Lord. Hallelujah. 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 പ്രിയപ്പെട്ടവരെ, പ്രിയരേ, സ്വർഗ്ഗത്തിന്റെ വലിയൊരു രഹസ്യം യേശു നമ്മെ പഠിപ്പിക്കുന്നു. ಸ್ವರ್ಗೀಯ ರಹಸ್ಯವನ್ನು ಯೇಸು ನಮಗೆ ತಿಳಿಯಪಡಿಸುವಂತದ್ದು. ശിഷ്യന്മാരുടെ യേശു പറയുകയാണ്, ತನ್ನ ಶಿಷ್ಯರಲ್ಲಿ ಹೇಳುವಂತದ್ದು, നിങ്ങൾ ദുഃഖിക്കും, ನೀವು ದುಃಖ ಪಡುವಿರಿ, നിങ്ങൾ വേദനിക്കും. ನೀವು ವೇದನೆ ಪಡುವಿರಿ. അതുവരെ കൂടെ നടന്ന തന്റെ നാഥൻ ಅಷ್ಟು ಸಮಯದ ತನಕ ತನ್ನ ಜೊತೆ ಇದ್ದಂತಹ ಗುರು, ഗുരുവിനെ അവർ ബന്ധിക്കും, ಗುರುವನ್ನು ಬಂಧಿಸುತ್ತಾರೆ, അവർ പിടിച്ചുകൊണ്ട് പോകും, ಅವರು ಹಿಡಿದುಕೊಂಡು ಹೋಗುತ್ತಾರೆ, അവർ കുരിശിൽ തറയ്ക്കും, ಅವರು ಶಿಲುಬೆಗೆ ಎಳೆಯುತ್ತಾರೆ. ഇതൊന്നും പറഞ്ഞ അവർക്ക് ഇപ്പൊ മനസ്സിലാകത്തില്ല. ಇದೆಲ್ಲ ಹೇಳಿದರೆ ಈಗ ಶಿಷ್ಯರಿಗೆ ಅರ್ಥವಾಗುವುದಿಲ್ಲ. അവർ ഓടിക്കളയും, ಅವರು ಓಡಿಬಿಡುತ್ತಾರೆ, അവർ ഭയന്ന് പറയ്ക്കും, ಅವರಿಗೆ ಭಯಚಕಿತರಾಗುತ್ತಾರೆ. അതുകൊണ്ട് ಆದುದರಿಂದ യേശു കുറേശ്ശെ അവരെ ബോധ്യപ്പെടുത്തുകയും ಅವರಿಗೆ ಸ್ವಲ್ಪ ಸ್ವಲ್ಪವಾಗಿ ಅವರಿಗೆ ತಿಳಿಯಪಡಿಸಿತು, നിങ്ങൾ ദുഃഖിക്കും, ನೀವು ದುಃಖ ಪಡುವಿರಿ, നിങ്ങൾ വിലപിക്കും, ನೀವು ಅತ್ತು ಗೋಳಾಡುವಿರಿ, എന്നാൽ ലോകം സന്തോഷിക്കും. ಆದರೆ ಲೋಕ ಆನಂದ ಪಡುತ್ತದೆ. എന്നാൽ ಆದರೆ നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ഹല്ലേലൂയ, 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 ഹല്ലേലൂയ. ഹല്ലേലൂയ. സ്നേഹമുള്ളവരെ, ಪ್ರಿಯರೇ, ഇന്ന് ಇವತ್ತು ഞാൻ ഈ വചനത്തെ തിരിച്ചറിയുന്നത്, ನಾವು ಈ ವಾಕ್ಯವನ್ನು ಅರಿತುಕೊಳ್ಳುವಂತ എന്റെ എല്ലാ ദുഃഖങ്ങളും ನನ್ನ ಎಲ್ಲಾ ದುಃಖಗಳು യേശു തന്റെ കുരിശിൽ മരണത്തിലെ ಯೇಸು ಸಾವಿದನ್ನು ಶಿಲುಬೆಯ ಮರಣದಲ್ಲಿ അവിടുന്ന് അത് പൂർത്തീകരിച്ച് ಅಲ್ಲಿಂದ ಅದನ್ನು ಪೂರ್ಣ ಮಾಡಿದರು. എല്ലാ ദുഃഖങ്ങളും യേശു തന്റെ കുരിശിൽ പൂർത്തീകരിച്ചു. ನನ್ನ ಎಲ್ಲಾ ದುಃಖವನ್ನು ಯೇಸು ಸ್ವಾಮಿ ಶಿಲುಬೆಯಲ್ಲಿ ವಹಿಸಿದರು. ഇത് വിശ്വസിക്കുന്നവനാണ്, ಇದನ್ನು ನಂಬಿಕೊಳ್ಳುವವನು ക്രിസ്ത്യാനി, ಕ್ರೈಸ್ತ. എന്റെ ദുഃഖങ്ങളെല്ലാം യേശു കുരിശിൽ പൂർത്തീകരിച്ചു. ನನ್ನ ದುಃಖವನ್ನೆಲ್ಲ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಪೂರ್ತಿಗೊಳಿಸಿದರು. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇനി നമ്മുടെ ദുഃഖം എന്താണെന്ന് ആലോചിച്ച് നോക്കി. ನೋಡಿ, ಇನ್ನು ನಮ್ಮ ದುಃಖ ಏನೆಂದು ಆಲೋಚಿಸಿ. മാസങ്ങളായി വർഷങ്ങളായി നിങ്ങൾ എന്തിനെ കുറിച്ചാണ് ദുഃഖിക്കുന്നത്? ತಿಂಗಳುಗಳಿಂದ ವರ್ಷಗಳಿಂದ ಯಾವುದರ ಬಗ್ಗೆ ದುಃಖಿಸುತ್ತೀರಿ? ആ ದುಃಖಗಳು നമ്മുടെ കർത്താവ്, ನಮ್ಮ ಪ್ರಭು കുരിശിൽ പൂർത്തീകരിച്ചു കഴിഞ്ഞു. ಶಿಲುಬೆಯಲ್ಲಿ ಹೊತ್ತು ಆಗಿದೆ. നിങ്ങളത് വിശ്വസിച്ച്, ಇದನ್ನು ನೀವು ನಂಬಿರಿ. ನಂಬಿದ್ದೀರಾ? ഇരുകരങ്ങൾ ഉയർത്തിക്ക്, ಎರಡೂ ಕರಗಳನ್ನು ಮೇಲೆತ್ತಿಕೊಂಡು അത് വിശ്വസിച്ച് ಅದನ್ನು ನಿಮ್ಮ ಸ್ವಂತವಾಗಿ ಸ್ವೀಕರಿಸಿ ശ്രദ്ധിച്ച് ಎಲ್ಲರೂ ಸ್ತುತಿಸಿ. ಹಾಲೆಲೂಯ, 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 ಹಾಲೆಲೂಯ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ഹല്ലേലൂയ, 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 ഹല്ലേലൂയ. ഹല്ലേലൂയ. എന്റെ ദൈവം, ನನ್ನ ದೇವರು, എന്റെ യേശു, ನನ್ನ ಯೇಸು എല്ലാ വേദനകളും, ನನ್ನ ಎಲ್ಲಾ ವೇದನೆಗಳನ್ನು കുരിശിൽ, ತನ್ನ ಶಿಲುಬೆಯಲ್ಲಿ, യേശുവിന്റെ കുരിശിൽ, ಯೇಸುವಿನ ಶಿಲುಬೆಯಲ್ಲಿ പൂർത്തീകരിച്ചു, ಪೂರ್ತಿಗೊಳಿಸಿದರು. വിശ്വസിക്കുന്നു, ಅದನ್ನು ನಾನು ನಂಬುತ್ತೇನೆ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. ഞാൻ ഏത് വിഷയത്തെ കുറിച്ചാണോ ദുഃഖിക്കുന്നത്, ನಾನು ಇವತ್ತು ಯಾವ ವಿಷಯದ ಬಗ್ಗೆ ದುಃಖಿಸುತ್ತೇನೋ, ഞാൻ എന്തിനെ കുറിച്ചാണ് വേദനിക്കുന്നത്, ನಾನು ಇವತ್ತು ಯಾವುದರ ಬಗ್ಗೆ ವೇದನಿಸುತ್ತಿದ್ದೇನೋ.
ചിലര് മക്കളെ കുറിച്ചായിരിക്കാം, ಕೆಲವರು ಮಕ್ಕಳ ಬಗ್ಗೆ ಇರಬಹುದು, ചിലര് മക്കളുടെ രോഗത്തെ കുറിച്ചായിരിക്കാം, ಕೆಲವರು ಮಕ್ಕಳ ರೋಗದ ಬಗ್ಗೆ ಚಿಂತಿಸಿ ಇರಬಹುದು, ചിലര് മക്കൾക്ക് ജോലി ഇല്ലാത്തത് കൊണ്ടായിരിക്കും, ಕೆಲವರು ಮಕ್ಕಳಿಗೆ ಕೆಲಸವಿಲ್ಲ ಎಂಬ ಬೇಸರದಲ್ಲಿ, ചിലര് മക്കളുടെ മದುവയാകാത്തത് കൊണ്ടായിരിക്കും, ಕೆಲವರು ಮಕ್ಕಳ ವಿವಾಹ ನಡೆಯಲಿಲ್ಲ ಅಂತ ಹೇಳಿ, ചിലര് അവർക്ക് മക്കളില്ലാത്തതുകൊണ്ടാണ്, ಇನ್ನು ಕೆಲವರು ಮಕ್ಕಳಿಲ್ಲ ಅಂತ ಬೇಸರದಲ್ಲಿ, ചിലര് അവർക്കൊരു മനയില്ലാത്തത് കൊണ്ടാണ്, ಇನ್ನು ಕೆಲವರು ಸ್ವಂತವಾಗಿ ಒಂದು ಮನೆ ಇಲ್ಲ ಅಂತ ಬೇಸರದಲ್ಲಿ, ജാഗയില്ലാത്തത് കൊണ്ടാണ്. ಜಾಗ ಸ್ವಂತವಾಗಿ ಇಲ್ಲ ಅಂತ ಹೇಳಿ എവിടെയാണോ നീ ദുഃഖിച്ചത്? ಎಲ್ಲಿ ನೀನು ದುಃಖ ಪಡುತ್ತಿ? ചിലര് കടപ്രശ്നങ്ങളായിരിക്കും, ಕೆಲವರು ಸಾಲದ ಭಾರದ ನಿಮಿತ್ತ ಇರಬಹುದು, ചിലര് ബാങ്കിൽ ലോൺ എടുത്തിട്ട് അടയ്ക്കാൻ നിവൃത്തിയില്ലാത്ത അവസ്ഥയായിരിക്കും. ಕೆಲವರು ಬ್ಯಾಂಕಿನಿಂದ ಸಾಲ ತೆಗೆದು ಅದನ್ನು ತೀರಿಸಲು ಸಾಧ್ಯವಿಲ್ಲದ ಅವಸ್ಥೆಯಲ್ಲಿ. അപ്പൊ ഏത് ദുഃഖമാണ് നിന്നെ ഭരിക്കുന്നത്? ಯಾವ ದುಃಖವು ನಿನ್ನನ್ನು ಈಗ ಬೇಟೆಯಾಡುತ್ತಿದೆ, ആ ദുഃഖങ്ങളെല്ലാം ಆ ದುಃಖವನ್ನೆಲ್ಲ നീ വിശ്വസിച്ച് ನೀನು ಈಗ ನಂಬು. എന്റെ കർത്താവ് അത് കുരിശിൽ ഏറ്റെടുത്ത് ನನ್ನ കഴിഞ്ഞു. ಪ್ರಭು ಯೇಸು ಶಿಲುಬೆಯಲ್ಲಿ ಹೊತ್ತುಕೊಂಡಿರು, അത് ഏറ്റെടുത്ത് കഴിഞ്ഞു. ಅದನ್ನು ನೀವು ಸ್ವೀಕರಿಸಿ ಆಯಿತು. ഇനി നീ അതിനെ കുറിച്ച് ദുഃഖിക്കരുത്. ಇನ್ನು ನೀನು ಅದರ ಬಗ್ಗೆ ದುಃಖ ಪಡಬೇಡ. ആ പ്രശ്നം ഉണ്ടാകാം, ಆ ಸಮಸ್ಯೆ ಬರಬಹುದು, പക്ഷെ നീ ദുഃഖിക്കരുത്. ಆದರೆ ನೀನು ದುಃಖ ಪಡುವುದು ಬೇಡ. ഹല്ലേലൂയ. ಹಾಲೇಲುಯ್ಯ. എന്റെ എല്ലാ വേദനകളും, ನಿನ್ನ ಎಲ್ಲಾ ವೇದನೆಗಳು, എന്റെ എല്ലാ ദുഃഖങ്ങളും ನನ್ನ ಎಲ್ಲಾ ದುಃಖಗಳು യേശു കുരിശിൽ ഏറ്റെടുത്ത് കഴിഞ്ഞു. ಯೇಸು ಸ್ವಾಮಿ ಶಿಲುಬೆಯಲ್ಲಿ ವಹಿಸಿ ಆಯಿತು. അവിടുന്ന് കുരിശിൽ അത് പൂർത്തീകരിച്ചു. ಅದು ಶಿಲುಬೆಯಲ್ಲಿ ಪೂರ್ತಿಗೊಳಿಸಿದರು. ഹല്ലേലൂയ. ಹಾಲೇಲುಯ್ಯ. 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 ഒത്തിരി ശാപക്കെട്ടുകളിൽ നിന്ന് വിടുതൽ ആഗ്രഹിക്കുന്ന മക്കളുണ്ട്. ತುಂಬಾ ಶಾಪದ ಕಟ್ಟುಗಳಿಂದ ಬಿಡುಗಡೆ ಬೇಕೆಂಬ ಇಚ್ಛಿಸುವವರಿದ್ದಾರೆ. തലമുറകളായി ತಲೆಮಾರುಗಳಿಂದ കേസ് കിടക്കുന്ന ജാഗകൾ, ಕೇಸಲ್ಲಿರುವಂತಹ ಜಾಗಗಳು വിൽക്കാനും പറ്റുന്നില്ല, വാങ്ങാനും പറ്റുന്നില്ല, ജീവിക്കാനും പറ്റുന്നില്ല. ಕೊಡಲು ಸಾಧ್ಯವಾಗುತ್ತಿಲ್ಲ, ಏನು ಮಾಡಲು ಸಾಧ್ಯವಾಗುತ್ತಿಲ್ಲ. വിൽക്കാനും പറ്റുന്നില്ല, ಕೊಡ್ಲಿಕ್ಕೂ ಆಗ್ತಾ ಇಲ್ಲ, വാങ്ങാനും പറ്റുന്നില്ല, ತೆಗೆದುಕೊಳ್ಳಲು ಆಗ್ತಾ ಇಲ್ಲ, ജീവിക്കാൻ പറ്റുന്നില്ല. ಜೀವಿಸಲು ಆಗುತ್ತಿಲ್ಲ. തലമുറകളെ കിടക്കുന്ന ശാപ, ತಲೆಮಾರುಗಳಿಂದ ಬಂದ ಶಾಪ പ്രത്യേകിച്ച് ಪ್ರತ್ಯೇಕವಾಗಿ ഈ പരിസരങ്ങളിൽ കാണുന്ന, ഇവിടെ കാണുന്ന ഒരു പ്രത്യേകതയാണ്. ಈ ಹತ್ತಿರ ಪ್ರದೇಶದಲ್ಲಿ ಕಾಣುವ ಒಂದು ವಿಷಯ, പലരും ഇങ്ങനെ നമുക്ക് എല്ലാം കൂട്ടുകുടുംബങ്ങളാണ്. ಅನೇಕ ಒಟ್ಟು ಒಂದು ಗುಂಪು ಕುಟುಂಬ. അപ്പൊ അതുകൊണ്ട് തന്നെ ಆದುದರಿಂದ വർഷങ്ങളായത് ഇങ്ങനെ കിടക്കുകയാണ്. ವರ್ಷಗಳಿಂದ ಹೀಗೆ ಇದೆ. 3-4 തലമുറ മുന്നേ മരിച്ചവരുടെ പേരിലാണ് ഇപ്പോൾ ആ പ്രോപ്പർട്ടി കിടക്കുന്നത്. 5-6 ತಲೆಮಾರುಗಳ ಹಿಂದೆ ಸತ್ತು ಹೋದವರ ಹೆಸರಿನಲ್ಲಿ ಇದೆ ಆ ಜಾಗ. അതൊന്നും ഒരു അപ്ഡേഷൻ ഉണ്ടായിട്ടില്ല, അപ്ഡേറ്റ് ചെയ്തിട്ടില്ല. ಅದಕ್ಕೆ ಇಷ್ಟರ ತನಗೆ ಒಂದು ಬೇಕಾದ ವ್ಯವಸ್ಥೆಗಳಾಗಲಿಲ್ಲ. ഇപ്പൊ ജീവിക്കുന്നവർക്ക് ജീവിക്കാൻ പറ്റുന്നില്ല, ಈಗ ಜೀವಿಸುವವರಿಗೆ ಜೀವಿಸಲು ಆಗುತ್ತಿಲ್ಲ. ഒരു വഴിയില്ല, ಅದಕ್ಕಾಗಿ ಒಂದು ಮಾರ್ಗವಿಲ್ಲ, ഒരു ഭാവിയില്ല, ಒಂದು ರಸ್ತೆ ಇಲ್ಲ, ಭಾವಿ ಇಲ್ಲ, വിൽക്കാൻ പറ്റുന്നില്ല, ಅದು ಮಾರ್ಲಿಕ್ಕೆ ಆಗ್ತಾ ಇಲ್ಲ. അങ്ങനെ നടക്കുന്ന ഒത്തിരി പ്രശ്നങ്ങൾ, ಹೀಗೆ ಇರುವಂತಹ ಅನೇಕ ವ್ಯವಸ್ಥೆಗಳಿವೆ. ഒത്തിരി പ്രോപ്പർട്ടീസ് അങ്ങനെ നടക്കുന്നുണ്ട്. ಅನೇಕ ಸ್ಥಳಗಳು ಈ ರೀತಿ ഉപയോഗിക്കാൻ പറ്റുന്നില്ല, ಏನು ಉಪಯೋಗಿಸಲು ಸಾಧ್ಯವಾಗುತ್ತದೆ, ജീവിക്കാൻ പറ്റുന്നില്ല, ಜೀವನ ಮಾಡಲು ಆಗುತ್ತಿಲ್ಲ. ഇങ്ങനെ 3-4 ഗ്രാൻഡ് ഫാദറുടെ പേര് കിടക്കുന്ന ನೋಡಿ, പ്രോപ്പർട്ടി. ನಮ್ಮ ಹಿಂದೆ ಗ್ರ್ಯಾಂಡ್ ಫಾದರ್ ಹೆಸರಲ್ಲಿ ಇರುವಂತಹ ಜಾಗಗಳು. അതുകൊണ്ട് തന്നെ ಆದುದರಿಂದ ഒത്തിരി വേദനയും കണ്ണീരുമായി ജീവിക്കുന്ന കുടുംബങ്ങൾ, ಅನೇಕ ವೇದನೆಯಲ್ಲಿ ದುಃಖದಲ್ಲಿರುವ ಕುಟುಂಬಗಳು ಅನೇಕ ಇವೆ. നീ വിശ്വസിച്ച് ನೀನು ಅದನ್ನು ಸ್ವೀಕರಿಸಿಕೋ. എന്റെ ദൈവം, ನನ್ನ ಪ್ರಭು അതെല്ലാം ಅವೆಲ್ಲವನ್ನು യേശു കുരിശിൽ ಯೇಸು പൂർത്തീകരിച്ചു ಸ್ವಾಮಿ ಶಿಲುಬೆಯಲ್ಲಿ ಪೂರ್ತಿಗೊಳಿಸಿದರು. അത് പൂർത്തീകരിച്ചു കഴിഞ്ഞു. ಅದನ್ನು ಪೂರ್ತಿಗೊಳಿಸಿ ಸಾಧ್ಯ ಆಯಿತು. ನೀನು വിശ്വസിച്ച് ദൈവത്തെ സ്തുതിച്ചാൽ, ನೀನು ವಿಶ್ವಾಸವಿಟ್ಟು ಸ್ತುತಿಸಿದರೆ, ദൈവത്തെ മഹത്വപ്പെടുത്തി, ದೇವರನ್ನು ನೀನು ಮಹಿಮೆ ಪಡಿಸಿದರೆ ആ പ്രശ്നങ്ങൾ മാറിപ്പോകും. ಆ ಸಮಸ್ಯೆ ನಿನ್ನಿಂದ ದೂರವಾಗುತ್ತದೆ. ദൈവം എടുത്ത് മാറ്റി തരും. ದೇವರು ಆ ಸಮಸ್ಯೆಯನ್ನು ದೂರವಾಗಿಸುತ್ತಾರೆ. ദൈവത്തിന്റെ പ്രത്യേകത, ದೇವರ ಪ್ರತ್ಯೇಕತೆ, അവിടുന്ന് നിനക്കൊരു പുതിയ ഒരു ജീവിത ശൈലി തരും. ಅಲ್ಲಿಂದ ನಿನಗೆ ಒಂದು ಜೀವನ ಹೊಸ ಶೈಲಿಯನ್ನು ಕೊಡುವರು. ഒരു പുത്തൻ ജീവൻ ദൈവം നിനക്ക് തരും. ಒಂದು ಹೊಸ ಜೀವನ ಶೈಲಿಯನ್ನು ನೀಡುವರು. അത് ദൈവത്തിന്റെ പ്രത്യേകതയാണ്. ಅದು ದೇವರ ಪ್ರತ್ಯೇಕತೆ. അടഞ്ഞ വഴികൾ ദൈവം തുറന്നു തരും. ಮುಚ್ಚಿದ ಬಾಗಿಲುಗಳನ್ನು ತೆರೆಯುತ್ತಾರೆ. ദൈവം പുതിയൊരു വഴി നിനക്ക് തുറക്കും. ದೇವರು ಹೊಸದಾದ ಒಂದು ಮಾರ್ಗವನ್ನು ನಿನಗೆ ತೆರೆದುಕೊಡುತ್ತಾರೆ. പുത്തൻ ജീവിതം ദൈവം ಒಂದು ಹೊಸ ಜೀವನವನ್ನು ನಿನಗೆ ಕಟ್ಟಿಕೊಡುತ್ತಾರೆ. നീ ഇനി വിലപിക്കരുത്, ನೀನು ಇನ್ನು ಅತ್ತುಗೋಳಾಡಬಾರದು, നീ ഇനി സങ്കടപ്പെടരുത്, ನೀನಿನ್ನು ಸಂಕಟ ಪಡಬೇಡ, നീ ഇനി ദുഃഖിക്കരുത്, ನೀನಿನ್ನು ದುಃಖಿಸಬಾರದು, നീ ഇനി നിരാശപ്പെടരുത്, ನೀನು ನಿರಾಸೆಯಲ್ಲಿರಬಾರದು, നീ ഭയപ്പെടരുത്. ನೀನಿನ್ನು ಭಯಪಡಬೇಡ. ദൈവം നിനക്കായി, ದೇವರು ನಿನಗಾಗಿ, ബൈബിൾ പറയുന്നു, ದೇವರ ವಾಕ್ಯ ಹೇಳುತ್ತದೆ, ഓരോ ദിവസവും അവിടുന്ന് പുത്തൻ പ്രഭാതമൊരുക്കും. ಪ್ರತಿಯೊಂದು ದಿನವೂ ಹೊಸ ಮುಂಜಾನೆಯನ್ನು ನಿನಗೆ ನೀಡುತ್ತಾರೆ. ഓരോ ദിവസവും, ಪ್ರತಿಯೊಂದು ದಿನವೂ നിന്റെ ജീവിതത്തിൽ, ನಿನ್ನ ಜೀವನದಲ್ಲಿ പുത്തൻ പ്രഭാതമൊരുക്കുന്നവനാണ് നിന്റെ ദൈവം. ಹೊಸ ಮುಂಜಾನೆಯನ್ನು ಕೊಡುವವನು ನಿನ್ನ ದೇವನು. ഹല്ലേലൂയ, 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 ഹല്ലേലൂയ.
21 വാക്യം നമ്മൾ ശ്രദ്ധിക്കുക. 21ನೇ ವಾಕ್ಯವನ್ನು ನೋಡಿ ಪ್ರಿಯರೇ. ಗರ್ಭಿಣಿಯಾದ ಸ್ತ್ರೀಯು ಪ್ರಸವಿಸುವ ಗಳಿಗೆ ಬಂದಾಗ ವೇದನೆ ಪಡುತ್ತಾಳೆ. ಮಗುವನ್ನು ಹೆರುತ್ತಲೇ ಜಗದಲ್ಲಿ ಮಾನವನೊಬ್ಬನು ಜನಿಸಿದನೆಂಬ ಉಲ್ಲಾಸದಿಂದ ತಾನು ಪಟ್ಟ ವೇದನೆಯನ್ನು ಮರೆತು ಬಿಡುತ್ತಾಳೆ. ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. Praise the Lord. Praise the Lord. Hallelujah. Hallelujah. കർത്താവ് ഒരു സത്യത്തെ നമ്മുടെ മുമ്പിൽ പഠിപ്പിക്കുകയാണ്. ನೋಡಿ, ಯೇಸು ಸ್ವಾಮಿ ಒಂದು ಸತ್ಯವನ್ನು ನಮಗೆ ಹೇಳಿಕೊಡುವಂತದ್ದು, ಶಿಷ್ಯന്മാരെ ബോധ്യപ്പെടുത്തുകയാണ്. ಶಿಷ್ಯರಿಗೆ ಹಾಗೆ ಅವರಿಗೆ ಧೈರ್ಯ ತುಂಬಿಸುವಂತದ್ದು. ഒരു സ്ത്രീ, ಒಬ್ಬಳು ಸ್ತ್ರೀ, അവൾക്ക് പ്രസവേദന വരുമ്പോൾ ಅವಳಿಗೆ ಪ್ರಸವಿಸುವ ಗಳಿಗೆ ಬಂದಾಗ അവൾ വേദനിക്കുന്നു. ಅವಳು ವೇದನೆ ಪಡುತ್ತಾಳೆ. എന്നാൽ ಆದರೆ ആ ഒരു കുഞ്ഞിനെ അവൾ ലോകത്തിന് സമ്മാനിക്കുമ്പോൾ ಮಗುವನ್ನು ಹೆರುತ್ತಲೇ ಜಗದಲ್ಲಿ ആ വേദനയെ അവൾ മറക്കുന്നു. ಮಾನವನೊಬ್ಬನು ಜನಿಸಿನೆಂಬ ಉಲ್ಲಾಸದಿಂದ ತಾನು ಪಟ್ಟ ವೇದನೆಯನ್ನು ಮರೆತು ಬಿಡುತ್ತಾಳೆ. ಯೇಸು ಅವರಿಗೆ ತಿಳಿಯಪಡಿಸುವಂತದ್ದು ഇതുപോലെ തന്നെയാണ്. ಈಗನೇ ഇപ്പൊ നിങ്ങൾക്ക് വേദന ഉണ്ടാവും. ಈಗ ನಿಮಗೆ ವೇದನೆಗಳಿರಬಹುದು. ಕಾರಣ ഞാൻ അങ്ങോട്ട് പോയി, ನಾನು ಅಲ್ಲಿಗೆ ಹೋಗುತ್ತಿದ್ದೇನೆ, ನಾನು മരിക്കാനായിട്ട് പോകുകയാണ്, ಸಾಯಲು ಹೋಗುತ್ತಿದ್ದೇನೆ, ഞാൻ മരണപ്പെടാൻ പോകുകയാണ്, ನಾನು ഇതാ മരണപ്പെടുತ್ತಿದ್ದೇನೆ. അപ്പൊ നിങ്ങൾക്ക് ദുഃഖിക്കും. ಆಗ ನಿಮಗೆ ದುಃಖವಿದೆ. പക്ഷെ അവിടെ കൊണ്ട് എന്റെ ജീവിതം അവസാനിക്കും. ಅಲ್ಲಿಂದ ನನ್ನ ಜೀವನ ಕೊನೆಗೊಳ್ಳುವಂತದ್ದಲ್ಲ, ഞാൻ പുനരുത്ഥാനം ചെയ്യും, ನಾನು ಪುನರುತ್ಥಾನಗೊಳ್ಳುತ್ತೇನೆ. അപ്പൊ നിങ്ങൾ സന്തോഷിക്കും. ಆಗ ನೀವು ಸಂತೋಷ ಪಡುವಿರಿ. ഇതാണ് യേശു പഠിപ്പിക്കുന്നത്. ಇದನ್ನು ಯೇಸು ಅವರಿಗೆ ಕಲಿಸುವುದು. ഹല്ലേലൂയ, 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 ഹല്ലേലൂയ. യേശു പുനരുത്ഥാനം ചെയ്യുമ്പോൾ, യേശു സ്വാമി പുനരുത്ഥാനಗೊಳ್ಳುವಾಗ ഈ ലോകത്തിൽ ഒരു പുത്തൻ ശിശു പിറന്നതിൽ എപ്രകാരമാണ് ഒരു പ്രസവിച്ച സ്ത്രീ സന്തോഷിക്കുന്നത്? ಈ ಲೋಕದಲ್ಲಿ ಒಬ್ಬ ಮಗು ಹುಟ್ಟುವಾಗ ಆ ಸ್ತ್ರೀ ಎಷ್ಟು ಸಂತೋಷಿಸುತ್ತಾಳೋ അതുപോലെ ಹಾಗೇನೇ നിങ്ങൾ സന്തോഷിക്കും, ನೀವು ಸಹ ಸಂತೋಷ ಪಡುವಿರಿ. ഹല്ലേലൂയ, 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 ഹല്ലേലൂയ. ഈ സന്തോഷത്തിലേക്കാണ് ദൈവം നമ്മെ വിളിച്ചിരിക്കുന്നത്. ಈ ಸಂತೋಷದ ಕಡೆಗೆ ದೇವರು ನಮ್ಮನ್ನು ಕರೆದಿರುವಂತದ್ದು. യേശുവിന്റെ ഉത്ഥാനത്തിൽ സന്തോഷിക്കണം. ಯೇಸುವಿನ ಉತ್ಥಾನದಲ್ಲಿ ನಾವು ಸಂತೋಷ ಪಡಬೇಕು. ഹല്ലേലൂയ, 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 ഹല്ലേലൂയ. എന്റെ ദുഃഖങ്ങളും വേദനകളും, ನನ್ನ ದುಃಖಗಳು ವೇದನೆಗಳು, എന്റെ കഷ്ടങ്ങളും പ്രയാസങ്ങളും, ನನ್ನ ಕಷ್ಟಗಳು ಪ್ರಯಾಸಗಳು, എന്റെ രോഗങ്ങളും എന്റെ ശാപങ്ങളും, ನನ್ನ ರೋಗಗಳು ಶಾಪಗಳು യേശുവിന്റെ കുരിശിൽ, ಯೇಸುವಿನ ಶಿಲುಬೆಯಲ್ಲಿ അവിടുന്ന് പൂർത്തീകരിച്ചു ಅಲ್ಲಿಂದ ಪೂರ್ತಿಗೊಳಿಸಿದ್ದಾರೆ. ഹല്ലേലൂയ, ഹല്ലേലൂയ. അവിടുന്ന് ഉയർത്തെഴുന്നേറ്റു. ಅಲ್ಲಿಂದ ಪುನರುತ್ಥಾನಗೊಂಡರು. ഉയർത്തെഴുന്നേറ്റ ക്രിസ്തു, ಪುನರುತ್ಥಾನಗೊಂಡ ಯೇಸು ശിഷ്യന്മാർക്ക് പ്രത്യക്ഷപ്പെട്ടു. ಶಿಷ್ಯರಿಗೆ ಪ್ರತ್ಯಕ್ಷರಾದರು. വലിയ സന്തോഷം കൊണ്ട് അവൻ നിറഞ്ഞു. ಸಂತೋಷದಿಂದ ಅವರು ತುಂಬಿದರು. യേശു വീണ്ടും പറയുകയാണ്, ಯೇಸು ಪುನಃ ಹೇಳುತ್ತಾರೆ, 22ാം വാക്യം, 22ನೇ ವಾಕ್ಯ ನೋಡಿ. ನಿಮಗೆ ಈಗ ದುಃಖವಿದೆ, ನಾನು ನಿಮ್ಮನ್ನು ಮರಳಿ ಕಂಡಾಗ ಹರ್ಷಿಸುವಿರಿ. ಆ ಹರ್ಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ದಿನದಂದು ನನ್ನಿಂದ ನೀವೇನನ್ನು ಕೇಳುವಂತಿಲ್ಲ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಪಿತನಲ್ಲಿ ಏನನ್ನು ಬೇಡಿಕೊಂಡರೂ ನಿಮಗೆ ಅವರು ನನ್ನ ಹೆಸರಿನಲ್ಲಿ ಕೊಟ್ಟೇ ತೀರುವರು. ಈ ತನಕ ನನ್ನ ಹೆಸರಿನಲ್ಲಿ ನೀವೇನನ್ನು ಕೇಳಲಿಲ್ಲ, ಕೇಳಿ ನಿಮಗೆ ದೊರಕುವುದು. ಆಗ ನಿಮ್ಮ ಆನಂದವು ತುಂಬಿ ತೊಳಕುವುದು. നിങ്ങളുടെ ആ 22ാം വാക്യം, നിങ്ങളുടെ ആ സന്തോഷം ആരും നിങ്ങളിൽ നിന്ന് എടുത്തു കളയുകയില്ല. ಆ ಹರ್ಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ಆ ಹರ್ಷ, ಸಂತೋಷ, ಹರ್ಷ, ಆ ಸಂತೋಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ആ സന്തോഷം നിങ്ങളിൽ നിന്ന് ആരും എടുത്തു കളയുകയില്ല. ಆ ಸಂತೋಷವನ್ನು ನಿಮ್ಮಿಂದ ಯಾರು ಕಸಿದುಕೊಳ್ಳುವುದಿಲ್ಲ, എടുത്തു കളയരുത്, ಯಾರು ತೆಗೆದು ಬಿಡುವುದಿಲ್ಲ. ഹല്ലേലൂയ, 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 ഹല്ലേലൂയ. ഒരു യേശു ശിഷ്യന്റെ, ಯೇಸುವಿನ ಶಿಷ್ಯನ ആന്തരിക സന്തോഷം, ಆಂತರಿಕ ಸಂತೋಷ ലോകത്തിൽ ആർക്കും നശിപ്പിക്കാൻ പറ്റത്തില്ല. ಲೋಕದಲ್ಲಿ ಯಾರೇ ನಾಶ ಮಾಡದಲ್ಲಿ ಅದು ನಾಶ ಮಾಡಲು ಸಾಧ್ಯವಿಲ್ಲ ಅವರಿಂದ. നിങ്ങൾ അത് തിരിച്ചറിയണം. ಈ ಅರಿವು ನಿಮಗಿರಬೇಕು. ലോകത്തിലെ ഒരു ശക്തിക്കും, ಲೋಕದಲ್ಲಿರುವ ಯಾವ ಶಕ್ತಿಗೂ ദൈവം തരുന്ന ഈ സന്തോഷം എടുത്തു കളയാൻ പറ്റത്തില്ല. ದೇವರು ಕೊಡುವ ಈ ಸಂತೋಷವನ್ನು ಕಸಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ലോകം മുഴുവൻ, ಲೋಕವಿಡೀ നിങ്ങൾ നോക്കണം, ನೀವು ನೋಡಬೇಕು. യേശുവിന്റെ കാലത്ത്, ಯೇಸುವಿನ ಕಾಲದಲ್ಲಿ ക്രിസ്ത്യാനികൾ, ശിഷ്യന്മാരെ
ശിഷ്യന്മാരെല്ലാം തന്നെ വധിക്കപ്പെട്ടു. ಶಿಷ್ಯರೆಲ್ಲರೂ ಮರಣಗೊಳ್ಳುತ್ತಾರೆ. റോമൻ സാമ്രാജ്യ ಕ್ರಿಸ್ತ್ಯಾನಿಗಳെ പീഡിപ്പിച്ചു. ಕ್ರೈಸ್ತರಿಗೆ ತುಂಬಾ ಪೀಡನೆ ಕೊಡುತ್ತಾರೆ, പീഡನೆ ನೀಡಿದ್ದಾರೆ. വലിയ വലിയ പീഡനങ്ങളും സഹിച്ചതാണ് ആദിമ ക്രൈസ്തവ സമൂഹം. ದೊಡ್ಡ ದೊಡ್ಡ ಪೀಡನೆಗಳು, ಹಿಂಸೆಗಳನ್ನು ಸಹಿಸಿದ ನಮ್ಮ ಮೊದಲ ಕ್ರೈಸ್ತರು. ರೋಮ ಸಾಮ್ರಾಜ್ಯ ക്രിസ്ത്യാനികളെ ಕ್ರೈಸ್ತರು പച്ചയ്ക്ക് എണ്ണ ഒഴിച്ച് കത്തിച്ചു കളഞ്ഞു. ಹಸಿ ಹಾಗೆಯೇ ಎಣ್ಣೆ ಹಾಕಿ ಸುಟ್ಟು ಬಿಟ್ಟಿದ್ದಾರೆ. വന്യമൃഗങ്ങളെ കൊണ്ട് തീറ്റിച്ചു. ವನ್യമೃಗಗಳಿಂದ ತಿನ್ನಿಸಿ തെരുവുകളിലെ ಬೀದಿಗಳಲ್ಲಿ ഓരോ ക്രിസ്ത്യാനിയും തീപ്പന്തങ്ങളായി നിന്ന് കത്തി ಅನೇಕ ಕ್ರೈಸ್ತರು ಬೀದಿಗಳಲ್ಲಿ ದೊಂದಿಯ ರೀತಿಯಲ್ಲಿ ಒತ್ತಿ ಹುರಿದರು. തീപ്പന്തങ്ങളെ കത്തി നിന്നു. ನೋಡಿ, ಉರಿಯುವ ದೀಪಗಳಾಗಿ ಉರಿದವು. അത്രയും കിരാതമായ വേദനിപ്പിക്കുന്ന ഭരണമാണ് റോമൻ സാമ്രാജ്യം കാഴ്ചവെച്ചത്. ಅಂತಹ ನೀಚವಾದ ಆಡಳಿತವನ್ನು ಅಂದಿನ ಆಡಳಿತ ಮಾಡಿತ್ತು. എന്നാൽ ಆದರೆ ആ റോം ഇന്ന് എവിടെ നിൽക്കുന്നു? ಈಗ ಎಲ್ಲಿ ನಿಂತಿದೆ? സഭയുടെ ധർമ്മസഭೆಯ അടിസ്ഥാന മേഖലയായി മാറി, ಅಡಿಗಲ್ಲಾಗಿ ಮಾರ್ಪಟ್ಟಿದೆ, ആസ്ഥാനമായി മാറ്റപ്പെട്ടു. ನೋಡಿ, ಅಡಿಗಲ್ಲಾಗಿ ಅಲ್ಲಿ ಮಾರ್ಪಟ್ಟಿತ್ತು. ഹല്ലേലൂയ, 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 ഹല്ലേലൂയ. ഏത് നഗരമാണ് ക്രിസ്ത്യാനിയെ പീഡിപ്പിച്ചത്? ಯಾವ ನಗರವು ಕ್ರೈಸ್ತನನ್ನು ಹಿಂಸೆ ಕೊಟ್ಟಿದೆಯೋ? ഏത് നഗരമാണ് ക്രിസ്ത്യാനിയെ നശിപ്പിച്ചത്? ಯಾವ ನಗರವು ಕ್ರೈಸ್ತನನ್ನು ನಾಶ ಮಾಡಿದೆಯೋ ആ നഗരം, ಆ ನಗರ, ആ സാമ്രാജ്യം, ಆ ಸಾಮ್ರಾಜ್ಯ ക്രൈസ്തവ സഭയുടെ അടിസ്ഥാന സ്ഥലമായി മാറ്റി. ಕ್ರೈಸ್ತ ಧರ್ಮಸಭೆಯ ಅಡಿಪಾಯದ ಕಲ್ಲಾಗಿ ಮಾರ್ಪಟ್ಟಿತು. Praise the Lord. Praise the Lord. Hallelujah. 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 എന്റെ സങ്കടങ്ങളെല്ലാം കുരിശിൽ തീർന്നു. ನನ್ನ ಸಂಕಟಗಳೆಲ್ಲ ಶಿಲುಬೆಯಿಂದ ಮುಗಿಯಿತು എന്ന് പറഞ്ഞേ. ನನ್ನ ಸಂಕಟಗಳೆಲ್ಲ ಶಿಲುಬೆಯಲ್ಲಿ ಕೊನೆಯಾಯಿತು. ഒന്നുകൂടി. ನನ್ನ ಸಂಕಟಗಳೆಲ್ಲ ಶಿಲುಬೆಯಲ್ಲಿ ಕೊನೆಯಾಯಿತು. ഞാൻ സങ്കടങ്ങളൊക്കെ ഒന്ന് സമർപ്പിച്ച് ನೋಡಿ, ನಿಮ್ಮ ಸಂಕಟಗಳನ್ನೆಲ್ಲ ಸಮರ್ಪಿಸಿಕೊಳ್ಳಿ. നിങ്ങൾ പറഞ്ഞെങ്കിൽ നിങ്ങളുടെ ഉള്ളിൽ ഒന്നുമില്ലെന്ന് അച്ഛൻ അറിയാം. ನೋಡಿ, ನೀವು ಬಾಯಲ್ಲಿ ಹೇಳಿದರೂ ನಿಮ್ಮ ಒಳಗಡೆ ಇದೆ ಅಂತ ಗುರುಗಳಿಗೆ ಗೊತ್ತಾಯಿತು. ആ സങ്കടങ്ങളെല്ലാം സമർപ്പിച്ച്, ಆ ಸಂಕಟಗಳನ್ನೆಲ್ಲ ಒಮ್ಮೆ ನೀವು ಸಮರ್ಪಿಸಿಕೊಳ್ಳಿ, വിശ്വസിച്ച്, ಹಾಗೆ ದೃಢವಾದ ಒಂದು ನಂಬಿಕೆ ಇಟ್ಟುಕೊಳ್ಳಿ. സങ്കടങ്ങളെല്ലാം, ನನ್ನ ಸಂಕಟವನ್ನೆಲ್ಲ ಶಿಲುಬೆಯಲ್ಲಿ ವಹಿಸಿದರು. എന്റെ സങ്കടങ്ങളെല്ലാം കുരിശിൽ അവസാനിച്ചു. ನನ್ನ ಸಂಕಟಗಳೆಲ್ಲ ಶಿಲುಬೆಯಲ್ಲಿ ಮುಗಿಯಿತು. ഇരുകരങ്ങളൊന്ന് ഉയർത്തിക്കേ. ಎರಡೂ ಕರಗಳನ್ನು ಮೇಲೆತ್ತಿಕೊಂಡು ಎಲ್ಲರೂ ಸ್ತುತಿಸಿ, ಹಲ್ಲೆಲೂಯಾ, 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 ಹಲ್ಲೆಲೂಯಾ. എന്റെ ദുഃഖം സന്തോഷമായി മാറട്ടെ. ನನ್ನ ದುಃಖವು ಸಂತೋಷವಾಗಿ ಮಾರ್ಪಡಲಿ. ಹೇಳಿ, ನನ್ನ ದುಃಖವು ಸಂತೋಷವಾಗಿ ಮಾರ್ಪಡಲಿ. ಗಟ್ಟಿಯಾಗಿ ಹೇಳಿ. ഒന്നൂടെ, ಇನ್ನೊಮ್ಮೆ ಗಟ್ಟಿಯಾಗಿ ಹೇಳಿ. എന്റെ രോഗം, ನನ್ನ ರೋಗವು ആരോഗ്യമായി മാറട്ടെ. ಆರೋಗ್ಯವಾಗಿ ಮಾರ್ಪಡಲಿ. ಹೇಳಿ. എന്റെ വേദന, ನನ್ನ ವೇದನೆಗಳು ആരോഗ്യമായി മാറട്ടെ. ಆರೋಗ್ಯವಾಗಿ ಮಾರ್ಪಡಲಿ. എന്റെ ദുഃഖം, ನನ್ನ ದುಃಖವು ಸಂತೋಷವಾಗಿ ಮಾರ್ಪಡಲಿ. എന്റെ കടബാധ്യതകൾ, ನನ್ನ ಸಾಲದ ಬಾಧೆಗಳು, എന്റെ ജീവിത ഭാരങ്ങൾ, ನನ್ನ ಜೀವನದ ಭಾರಗಳು, എന്റെ തടസ്സങ്ങൾ, ನನ್ನ ಅಡಚಣೆಗಳು ಸಂತೋಷವಾಗಿ ಮಾರ್ಪಡಲಿ. ಹೇಳಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഏറ്റവും അടിസ്ഥാന സത്യമാണ്. ನೋಡಿ, ಅಡಿಪಾಯವಾದ ಸತ್ಯವೇನೆಂದರೆ ആ സന്തോഷം ആരും നിങ്ങളിൽ നിന്ന് എടുത്തു കളയുകയില്ല. ಆ ಸಂತೋಷವನ್ನು ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ആ സന്തോഷം ആരും നിങ്ങളിൽ നിന്ന് എടുത്തു കളയുകയില്ല. ಆ ಸಂತೋಷವನ್ನು ನಿಮ್ಮಿಂದ ಯಾರು ಕಸಿದುಕೊಳ್ಳುವುದಿಲ್ಲ. ഹല്ലേലൂയ, 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 ഹല്ലേലൂയ. ഇത് വലിയ സത്യമാണ്. ನೋಡಿ, ഇത് ದೊಡ್ಡದಾದ ಸತ್ಯ. ശിഷ്യന്മാരുടെ ഉള്ളിൽ കിടക്കുന്ന ആ സന്തോഷം, ಶಿಷ್ಯರೊಳಗಿರುವಂತಹ ಈ ಸಂತೋಷ, ಈ ಸಂತೋಷ ലോകത്തിലെ ഒരു ശക്തിക്കും എടുത്തു കളയാൻ സാധിക്കില്ല. ಲೋಕದ ಯಾವ ಶಕ್ತಿಗೂ ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ.
അവർ ചെയ്യാവുന്ന ദ്രോഹങ്ങളെല്ലാം ശിഷ്യന്മാർക്കെതിരെ ചെയ്തു. ಅವರಿಗೆ ಏನೆಲ್ಲ ದ್ರೋಹ ಕೊಡಬಹುದು ಅದೆಲ್ಲ ಶಿಷ್ಯರಿಗೆ ಕೊಟ್ಟರು. ഭയപ്പെടുത്തി, ತುಂಬಾ ಭಯಪಡಿಸಿದರು, പീഡിപ്പിച്ചു, ಪೀಡನೆ ಕೊಟ್ಟರು. കൽത്തുറങ്കിൽ അടച്ചു, ನೋಡಿ ജയിലിൽ അടച്ചു, ಜೈಲಲ್ಲಿ ಬಂದಿ ಮಾಡಿದರು. പൗലോസിന്റെ ഒക്കെ കൈയും കാലിലൊക്കെ ചങ്ങലകൾ. ನೋಡಿ ಈ ಪೌಲನ ಕೈಕಾಲುಗಳಲ್ಲೆಲ್ಲ ಸರಪಳಿಗೆ ಹಾಕಿ ಕಟ್ಟಿದ್ದಾರೆ. പത്രോസിന്റെ കൈ കാലിലൊക്കെ ചങ്ങല. ಪೇತ್ರನ ಕೈಕಾಲುಗಳನ್ನು ಸರಪಳಿಗಳಿಂದ ಬಂಧಿಸಿದರು. ജയിലൊക്കെ അടച്ചു പൂട്ടി, ಜೈಲನ್ನೆಲ್ಲ ಅವರು ಕ್ಲೋಸ್ ಮಾಡಿದ್ದಾರೆ. പിറ്റേ ദിവസം തലവെട്ടാനായിട്ട് ഒരുങ്ങി. ನೋಡಿ ಮರುದಿನ ಅವರ ತಲೆ ಕಡಿಯಲು ರೆಡಿ ಆಗುತ್ತೆ. അതൊക്കെ റെഡിയായി നിൽക്കുക, ಎಲ್ಲ ರೆಡಿಯಾಗಿ ನಿಂತಿದ್ದಾರೆ. നിങ്ങൾ വിചാരിച്ചിട്ടുണ്ടോ? ನೀವು ಬಯಸಬಹುದು, യേശുവിനെ അടക്കം ചെയ്തപ്പോ, സമാധി ಮಾಡಿದಾಗ, ലോകത്തിൽ ഏതെങ്കിലും ചരിത്രത്തിൽ കേട്ടിട്ടുണ്ടോ? ಲೋಕದಲ್ಲಿ ಯಾವುದಾದರೂ ಚರಿತ್ರೆಯಲ್ಲಿ ನೀವು ಕೇಳಿದ್ದೀರಾ? ശവക്കല്ലറയ്ക്ക് കാവൽ നിൽക്കുന്ന പടന്മാർ. ನೋಡಿ, ಸಮಾಧಿ ಮಾಡಿದ ಸಮಾಧಿಗೆ ಕಾವಲುಗಾರ ನಿಲ್ಲಿಸುವುದು. ലോകത്തിൽ ആരുടെയും കല്ലറയ്ക്ക്, ಲೋಕದಲ್ಲಿ ಯಾವ ಸಮಾಧಿಗೂ ഇന്ന് വരെ ആരും കാവൽ നിന്നിട്ടില്ല. ಇಂದಿನ ತನಕ ಕಾವಲು ನಿಲ್ಲಿಲ್ಲ. കാവൽ നിന്ന് ഒരേ ഒരു കല്ലറ, ಕಾವಲಾಗಿ ನಿಂತ ಒಂದೇ ಒಂದು ಸಮಾಧಿ, യേശുവിന്റെ കല്ലറ. ಅದು ಯೇಸುವಿನ ಸಮಾಧಿಗೆ. കാരണം എന്താ? ಕಾರಣವೇನು? അവൻ ജീവിച്ചിരിക്കെ ഉയർത്തെഴുന്നേൽക്കുമെന്ന് പറഞ്ഞു. ಅವನು ಜೀವಿಸಿರುವಾಗಲೇ ಹೇಳಿದ್ದಾನೆ, ನಾನು ಪುನರುತ್ಥಾನಗೊಳ್ಳುತ್ತೇನೆಂದು. അപ്പൊ അത് തടയാൻ വേണ്ടിയിട്ട് ಅದನ್ನು ತಡೆಯಬೇಕು. അന്നത്തെ ഭരണകൂടം, ಅಂದಿನ ಆಡಳಿತಗಾರ പടയാളികളെ കാവലിൽ നിർത്തി ಸೈನಿಕರನ್ನು ಕಾವಲುಗಾರರಾಗಿ ನಿಲ್ಲಿಸಿದರು. ഹല്ലേലൂയ, 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 ഹല്ലേലൂയ. ഹല്ലേലൂയ. പത്രോസിനെ പിറ്റേ ദിവസം തലവെട്ടാനായിട്ട് റെഡിയാക്കി വെച്ചിരിക്കുന്നു. ಪೇತ್ರನನ್ನು ಮರುದಿನ ಅವನ ತಲೆ ಕಡಿಯಲು ರೆಡಿ ಮಾಡಿ ಇಟ್ಟಿದ್ದಾರೆ. ആ ജയിലിൽ നിന്നാണ്, ಆ ಜೈಲಿನಿಂದ ദേവദൂതന്മാർ ഇറങ്ങി വന്ന് പത്രോസിനെ ജയിലിൽ നിന്ന് മോചിപ്പിക്കുന്നു. ದೇವದೂತರು ಇಳಿದು ಬಂದು ಜೈಲಿನಿಂದ ಬಿಡುಗಡೆ ಮಾಡುತ್ತಾರೆ. നിങ്ങളുടെ ദുഃഖം സന്തോഷമായി മാറും. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುವುದು. ആ ಸಂತോಷ ആരും നിങ്ങളിൽ നിന്ന് എടുത്തു കളയുകയില്ല. ಯಾರು ನಿಮ್ಮಿಂದ ಕಸಿದುಕೊಳ್ಳುವುದಿಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. നിങ്ങൾ ചിന്തിച്ചോ? ನೀವು ಚಿಂತಿಸಿ. നീ ഒരു ക്രിസ്ത്യാനിയാണ്, ചിന്തിക്കണം. ನೀನೊಂದು ಕ್ರೈಸ್ತನಾಗಿದ್ದರೆ ಚಿಂತಿಸಬೇಕು. നീ ജന്മം കൊടുത്ത മക്കൾക്ക്, ನೀನು ಜನ್ಮ ನೀಡಿದ ಮಕ್ಕಳಿಗೆ നിന്റെ സന്തോഷം എടുത്തു കളയാൻ പറ്റത്തില്ല. ನಿನ್ನ ಸಂತೋಷವನ್ನು ಕಸಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. നിന്നെ തകർക്കാൻ ആർക്കും സാധ്യമല്ല. ನಿನ್ನನ್ನು ನಾಶ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ഒരു മന്ത്രവാദിക്കും സാധ്യമല്ല. ಯಾವ ಮಾಟ ಮಂತ್ರ ಮಾಡುವವನಿಗೂ ಸಾಧ್ಯವಿಲ್ಲ. ഒരു പിശാചിനും സാധ്യമല്ല. ಯಾವ ಪಿಶಾಚಿಗೂ ಸಾಧ್ಯವಿಲ್ಲ. നിന്നെ തകർക്കാൻ ലോകത്തിൽ ഒരു ശക്തിക്കും സാധ്യമല്ല. ನಿನ್ನನ್ನು ನಾಶ ಮಾಡಲಿಕ್ಕೆ ಲೋಕದ ಯಾವ ಶಕ್ತಿಗೂ ಸಾಧ್ಯವಿಲ್ಲ. ആ സന്തോഷം, ಆ ಸಂತೋಷ നിങ്ങളിൽ നിന്ന് എടുത്തു മാറ്റാൻ ആർക്കും സാധ്യമല്ല. ನಿನ್ನಿಂದ ಕಸಿದುಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ. ഹല്ലേലൂയ, ഹല്ലേലൂയ, ഹല്ലേലൂയ. ഹല്ലേലൂയ. കർത്താവിന്റെ ഈ വചനത്തിൽ വിശ്വസിക്കാത്തവരാണ്, ಪ್ರಭುವಿನ ಈ ವಾಕ್ಯದಲ್ಲಿ ವಿಶ್ವಾಸವಿಡದವರು ഈ മന്ത്രവാദത്തിനെയും കൂടോത്രത്തിന്റെ എല്ലാം പറയാ പോകും. ಈ ಮಾಟ ಮಂತ್ರ ಮಾಡುವವರ ಹಿಂದೆ ಓಡುವುದು. പിശാച് നിങ്ങളെ നശിപ്പിച്ചു കളയും. ನೋಡಿ, ಪಿಶಾಚಿ ನಿಮ್ಮನ್ನು ನಾಶ ಮಾಡಿ ಬಿಡುತ್ತಾರೆ. ഞാൻ ചുമ്മാ പറയണല്ല, ಸುಮ್ಮನೆ ಹೇಳುವುದಲ್ಲ ಗುರುಗಳು. ഒത്തിരി ഇവിടെ ക്രിസ്ത്യാനികളൊക്കെ ഫിഷിംഗ് ബോട്ടുകളൊക്കെ ഉണ്ട്. ಅನೇಕ ಇಲ್ಲಿ ಕ್ರೈಸ್ತನಿಗೆ ಫಿಶಿಂಗ್ ಬೋಟ್ಗಳೆಲ್ಲ ಇದೆ. ഈ ഫിഷിംഗ് ബോട്ടില് ಈ ಫಿಶಿಂಗ್ ಬೋಟ್ ಅಲ್ಲಿ പുറത്തുനിന്ന് ആൾക്കാരെ ജോലിക്ക് വരുന്നത്, ಹೊರಗಿನವರು ಕೆಲಸಕ್ಕೆ ಬರುವಂತದ್ದು. അതിൽ ഒത്തിരി ക്രിസ്ത്യാനികളുണ്ട്. ಅನೇಕ ಕ್ರೈಸ್ತರು ಅವರೊಟ್ಟಿಗೆ ಇದ್ದಾರೆ. അവർ യേശുവിൽ കൂടുതൽ പലരും വിശ്വസിക്കുന്നത്, ಅವರು ಯೇಸುವಿನಿಂದಲೂ ಅತಿ ಹೆಚ್ಚಾಗಿ ನಂಬಿಕೆ ಇಡುವುದು ഈ മന്ത്രവാദം ಈ ಮಾಟ ಮಂತ್ರ ಮಾಡುವವರನ್ನು. അതുകൊണ്ട് എന്ത് സംഭവിക്കുന്നു? ಏನು ಸಂಭವಿಸುತ್ತಾ ಇದೆ? നശിപ്പിച്ച് കയ്യിൽ തരും. ನೀವು ನಾಶ ಮಾಡಿ ಅವರು ಕೈಯಲ್ಲಿ ಕೊಡುತ್ತಾರೆ. നീ ചിലപ്പം ഒരു ബോട്ടിന്റെ യജമാനായിരിക്കും. ನೀನು ಒಂದು ಬೋಟಿನ ಯಜಮಾನನಾಗಿರಬಹುದು. പലരും ഓണേഴ്സും ഉണ്ട്. ಅನೇಕ ಓನರ್ಸ್ ಇದ್ದಾರೆ. ഗതി പിടിക്കത്തില്ല. ಯಾವ ಗತಿ ಹಿಡಿಯುವುದಿಲ್ಲ. ಕಾರಣ വലയിലായി ಅವರ ಬಲೆಯಲ್ಲಿ ಬಿದ್ದು, ಬೋಟಿನಿಂದ ഈ ജപിച്ച സാധനങ്ങളാണ് സൂക്ഷിച്ചു വെക്കുന്നത്. ಇಂತಹ ಕೆಟ್ಟ ವಸ್ತುಗಳನ್ನು ನೀವು ತೆಗೆದಿಟ್ಟಿದ್ದೀರಿ. ദൈവത്തെ ആരാധിക്കേണ്ടതിന് പകരം ದೇವರನ್ನು ಆರಾಧಿಸುವ ಬದಲು പിശാചിനെ ആരാധിക്കും. ಪಿಶಾಚಿಯನ್ನು ಆರಾಧಿಸುವಾಗ അവൻ ആദ്യം ചില സന്തോഷങ്ങളൊക്കെ തരും. ಫಸ್ಟಿಗೆ ಮೊದಲೆಲ್ಲ ಸ್ವಲ್ಪ ಸಂತೋಷ ಕೊಡುತ್ತಾನೆ. അവസാനം ಕೊನೆಗೆ ഫിഷിംഗ് ബോട്ടും വിറ്റ്, ಫಿಶಿಂಗ್ ಬೋಟ್ ಮಾರಿ, പണിക്കാരും പോയി, ಕೆಲಸದವರೆಲ್ಲ ಹೋಗಿ, വീടും വിറ്റ്, ಮನೆ ಸಾಮಾರಿ, സ്ഥലവും വിറ്റ്, ಅವನಿಗೆ ಇದ್ದ ಸ್ಥಳವು ಕೊಟ್ಟು നീ ഒരു വട്ടപൂജ്യമായി മാറും. ನೀನೊಂದು ಶೂನ್ಯವಾಗುತ್ತಿ. അങ്ങനെ പലരും ദരിദ്രരാകുന്നു. ಹಾಗೆ ಅನೇಕರು ದರಿದ್ರರಾಗಿದ್ದಾರೆ. അനേകര് കടം കൊണ്ട് നടക്കുന്നു. ಅನೇಕರು ಸಾಲದ ಭಾರದಿಂದ ಈಗ ನರಳುತ್ತಿದ್ದಾರೆ. പ്രിയരೇ, അതുകൊണ്ട് ಆದುದರಿಂದ ദൈവം തരുന്നൊരു സന്തോഷം, ದೇವರು ಕೊಡುವ ಸಂತೋಷ, അത് ഒരു കടത്തിൽ അവസാനിക്കുന്ന സന്തോഷമല്ല. ಅದೊಂದು ಸಾಲಗಾರನಾಗಿ ಕೊಡುವ ಸಂತೋಷವಲ್ಲ.
അതൊരു രോഗത്തിൽ അസ്തമിക്കേണ്ട ಅದೊಂದು സന്തോഷമല്ല. ರೋಗದಲ್ಲಿ ಮುಗಿಯುವಂತಹ ಸಂತೋಷವಲ್ಲ. അതൊരു ബന്ധത്തിൽ അസ്തമിക്കേണ്ട ബന്ധമല്ല. ಅದೊಂದು ಸಂಬಂಧದಲ್ಲಿ ಮುಗಿಯಬೇಕಾದಂತಹ ಸಂತೋಷವಲ್ಲ. ചില പുരുഷന്മാർ കല്യാണം കഴിച്ച് ಕೆಲವು ಪುರುಷರು ಮದುವೆಯಾಗಿ 1 വർഷം കഴിഞ്ഞു, 1 ವರ್ಷ ಕಳೆಯಿತು, 2 വർഷം കഴിഞ്ഞു, 2 ವರ್ಷವೂ ಕಳೆಯಿತು, പിന്നെ ഭാര്യയെ വേണ്ട, ಮತ್ತೆ ಹೆಂಡತಿ ಬೇಡ, പിന്നെ മക്കളെ വേണ്ട, ಮಕ್ಕಳು ಬೇಡ. എന്തോ ഒരു ജീവിതം, ಎಂತಹ ಒಂದು ಜೀವನ. വേറെ പെണ്ണിന്റെ പുറകെ ಬೇರೆ ಹುಡುಗಿಯ ಹಿಂದೆ മാസങ്ങൾ, വർഷങ്ങൾ, ತಿಂಗಳುಗಳು, ವರ್ಷಗಳು. പല സ്ത്രീകളും ಹಲವು ಸ್ತ್ರೀಯಂದರು ഇന്ന് ಇವತ್ತು മരണത്തിന്റെ വക്കിലാണ് ജീവിക്കുന്നത്. ಮರಣದ ನೆರಳಲ್ಲಿ ಇದ್ದಾರೆ. അതും ചെറുപ്പമായ പല സ്ത്രീകളും. ಅದು ಪ್ರಾಯವಾಗದಂತಹ ಕೆಲವು ಹೆಣ್ಮಕ್ಳು രണ്ടാം പോയൊക്കെയാണ്. ಗಂಡ ಹೋಗಿದ್ದಾನೆ, അവന് കണ്ടത്തെ വേണ്ട, ಅವನಿಗೆ ಬೇಡ ಹೆಂಡತಿ, മക്കളെ വേണ്ട, ಮಕ್ಕಳು ಸಹ ಬೇಡ, വേറെ പെണ്ണിന്റെ പുറകെ, ಬೇರೆ ಹುಡುಗಿ, വേറെ ബന്ധങ്ങൾ, ಬೇರೆ ಸಂಬಂಧಗಳಿಂದ. നമ്മൾ ഓർക്കണം, ನಾವೆಲ್ಲರೂ ಒಮ್ಮೆ ನೆನಪಿನಲ್ಲಿಟ್ಟುಕೊಳ್ಳಿ, എത്രയോ തലമുറകളെയാണ് നശിപ്പിച്ചു കളയുന്നത്. ಎಷ್ಟು ತಲೆಮಾರುಗಳನ್ನು ನಾಶಪಡಿಸುವುದು, പിശാച് നശിപ്പിച്ചു കളയുന്നത്. ಪಿಶಾಚಿ ನಾಶ ಮಾಡುವುದಿದು. ദൈവിക സന്തോഷം കൊണ്ട് നിറയേണ്ടതിന് പകരം ದೈವಿಕ ಸಂತೋಷದಲ್ಲಿ ಸಂತೋಷಿಸಬೇಕಾದವರು, ഒരു ആത്മീയ സന്തോഷം കൊണ്ട് നിറയേണ്ടതിന് ಒಂದು പകരം ಆತ್ಮೀಕ ಸಂತೋಷದಲ್ಲಿ ಇರಬೇಕಾದವರು ചില വ്യക്തികൾ നൽകുന്ന, ಕೆಲವು ವ್ಯಕ್ತಿಗಳು ಕೊಡುವಂತಹ, ചില വസ്തുക്കൾ നൽകുന്ന, ಕೆಲವು ವಸ್ತುಗಳು ಕೊಡುವಂತಹ സന്തോഷത്തിലാണ് പലരും ജീവിക്കുന്നത്. ಸಂತೋಷದಲ್ಲಿ ಜೀವನ ഇത് ಮಾಡುತ್ತಿದ್ದಾರೆ. ക്രിസ്തീയ ജീവിതമല്ല. ಇದೊಂದು ಕ್ರಿಸ್ತೀಯ ಜೀವನವಲ್ಲ. ഭാര്യ ഉപേക്ഷിച്ച്, ಹೆಂಡತಿಯನ್ನು ಬಿಟ್ಟು, മക്കളെ ഉപേക്ഷിച്ച്, ಮಕ್ಕಳನ್ನು ಬಿಟ್ಟು വേറെ നടക്കുക, ഒരു ഉത്തരവാദിത്തം ഇല്ലാണ്ട് ജീവിക്കുന്നു. ಯಾವ ಜವಾಬ್ದಾರಿ ಇಲ್ಲದೆ ನಡೆಯುವವನು, മറ്റ് അന്യ പുരുഷന്മാരുടെ പുറകെ പോകുന്നു, ಇನ್ನು ಅನ್ಯ ಪುರುಷರ ಹಿಂದೆ ಓಡುವವರು, അന്യ സ്ത്രീ ഭാര്യമാരുടെ പുറകെ പോകുന്നു, ಅನ್ಯ ಹೆಂಡತಿಯಂದಿರ ಓಡುವವರು, എന്നിട്ട് ദൈവത്തെ കുറ്റം പറയും, ಆಮೇಲೆ ದೇವರನ್ನು ದೂರು ಮಾಡುವುದು, പള്ളിയിൽ പോകുന്നവരെ കുറ്റം പറയും, ದೇವಾಲಯಕ್ಕೆ ಹೋಗುವ ಬಗ್ಗೆ ಆರೋಪ ಮಾಡುವುದು, വിശുദ്ധ ബലിയെ കുറ്റം പറയും. ಪರಿಶುದ್ಧ ಬಲಿಯ ಬಗ್ಗೆ ಆರೋಪ ಮಾಡುವುದು. ഇതല്ല ക്രിസ്തീയ ജീവിതം. ಇದಲ್ಲ ಕ್ರೈಸ್ತವನ ಜೀವನ. എത്രയോ യാഥാർത്ഥ്യങ്ങൾ കാണുന്നു. ಎಷ್ಟೋ ಸತ್ಯಗಳನ್ನು ನಾವು ಕಾಣುತ್ತೇವೆ. ഞാൻ നിങ്ങളോട് പറഞ്ഞ കാര്യം ನಾನು ನಿಮ್ಮಲ್ಲಿ ಹೇಳಿದ್ದು, ഇന്ന് ಇವತ್ತು പല ഫിഷിംഗ് ബോട്ടുകാരും ಹಲವು ಫಿಶಿಂಗ್ ಬೋಟ್ನವರು കടം കൊണ്ട് പൊറുതിമുട്ടിരിക്കും, ಸಾಲದ ಬಾಧೆಯಿಂದ ನರಳುತ್ತಿದ್ದಾರೆ, ജീവിക്കാൻ വല്ലാണ്ടായിരിക്കും, ಜೀವಿಸಲು ಆಗುತ್ತಾ ಇಲ್ಲ. അതിന് ಕಾರಣ ഒന്നല്ലെങ്കിൽ ജോലിക്കാർ ചെയ്ത അപരാധം, ಇಲ್ಲದರೆ ಕೆಲಸದ ಆಳುಗಳು ಮಾಡಿದಂತಹ ಅಪರಾಧ, അറിഞ്ഞോ ചിലപ്പോൾ അറിവോട് കൂടിയോ അറിവില്ലാതെയോ ಗೊತ್ತಾಗಿಯೋ ഈ അന്യദൈവ ആരാധന നടത്തുമ്പോൾ, ಅನ್ಯ ದೇವರುಗಳ ಆರಾಧನೆ ಮಾಡುವಾಗ കുടുംബം നശിപ്പിച്ചു കളയും. ಕುಟುಂಬ ನಾಶ ಮಾಡುತ್ತಿದ್ದಾರೆ. രണ്ടാമത്തതാണ്, ಎರಡನೇದಾಗಿ അനേകം ഭാര്യമാര് മക്കളും കൈ പിടിച്ചുകൊണ്ട് ಅನೇಕ ಹೆಂಡತಿಯಂದಿರು ಮಕ್ಕಳನ್ನು ಕರಗಳಲ್ಲಿ ಹಿಡಿದುಕೊಂಡು അതിന്റെ ഭർത്താവിനെ ഓർത്ത് വിഷമിക്കുന്നവർ, ಗಂಡನ ಬಗ್ಗೆ ನೆನೆಸಿ ದುಃಖ ಪಡುತ್ತಿದ್ದಾರೆ. ഭർത്താവിന്റെ ഉപേക്ഷ, ಆ ಗಂಡನ ಬೇಜವಾಬ್ದಾರಿತನ, അന്യ സ്ത്രീ ബന്ധം, ಅನ್ಯ ಸ್ತ್ರೀಯರೊಟ್ಟಿಗೆ ಸಂಬಂಧ, ഇതുമൂലം വേദനിക്കുന്ന ഒത്തിരി മക്കളുണ്ട്. ಇದರ ಮುಖಾಂತರ ವೇದನಿಸುವ ಅನೇಕ ಮಕ್ಕಳಿದ್ದಾರೆ. വിവാഹ ജീവിതത്തിന്റെ ವಿವಾಹ ಜೀವನದ 5-6 മാസം കഴിയുമ്പോൾ 5-6 ತಿಂಗಳು ಕಳೆಯುವಾಗ തിന്നുന്ന വേദന, ಆ ತಿನ್ನುವ ವೇದನೆ, പിന്നെ മരണം വരെ വേദനിക്കാൻ വേണ്ടി മാത്രം ജീവിക്കുന്ന ഭാര്യമാർ, ಮರಣದ ತನಕ ವೇದನೆ ಪಡುವ ಹೆಂಡತಿಯಂದಿರು. ഇതല്ല ക്രിസ്തീയ ജീവിതം. ಇದೆಲ್ಲ ಕ್ರೈಸ್ತವನ ಜೀವನ. ഇതൊക്കെ തിന്മയുടെ ജീവിതമാണ്. ಇದೆಲ್ಲ ಕೆಡುಕಿನ ಜೀವನ. ഇത് തലമുറകളുടെ ശാപമാണ്. ಇದೆಲ್ಲ ತಲೆಮಾರುಗಳ ಶಾಪ. ഇത് ക്രിസ്തീയ ജീവിതമല്ല. ಇದು ಕ್ರೈಸ್ತವನ ಜೀವನವೆಂಬುದಲ್ಲ. പിശാച് നിന്നെ തകർത്തുകളയും, ಪಿಶಾಚಿ ನಿನ್ನನ್ನು ನಾಶ ಮಾಡುತ್ತಾನೆ, തകർത്തുകളയും, ನಿನ್ನನ್ನು ನಾಶ ಮಾಡುತ್ತಾನೆ. അപ്പൊ അതുകൊണ്ട് ಆದುದರಿಂದ ഈ ഒരു ആത്മീയ സന്തോഷം കൊണ്ട് നമുക്ക് നിറയാൻ പറ്റുന്നില്ല എങ്കിൽ, ಈ ಆತ್ಮೀಯ ಸಂತೋಷವನ್ನು ನಿನಗೆ ಸ್ವೀಕರಿಸಲು ಸಾಧ್ಯವಾಗದೇ ಇರುವುದಾದರೆ, ഈ ലോകത്തിന്റെ പ്രതികൂല സാഹചര്യങ്ങൾ വരുമ്പോൾ, ಈ ಲೋಕದ ಕೆಲವು ಸಮಸ್ಯೆಗಳು ತಲೆದೋರುವಾಗ നീ തകർന്നു പോകും, ನೀನು ಬಿದ್ದು ಬಿಡುತ್ತಿ, നീ വേദനിക്കും. ನೀನು ವೇದನೆಗೊಳ್ಳುತ್ತಿ. യേശു പറയുന്നു, ಯೇಸು ಹೇಳುವಂತದ್ದು, അപ്പൊ കർത്താവിന്റെ കുരിശിൽ നമ്മുടെ ദുഃഖങ്ങൾ സമർപ്പിക്കണം. ಪ್ರಭುವಿನ ಶಿಲುಬೆಯಲ್ಲಿ ನಮ್ಮ ದುಃಖವನ್ನು ಸಮರ್ಪಿಸಬೇಕು. അവിടെ നിന്ന് ഏറ്റെടുത്ത് കഴിഞ്ഞവൻ ಅದನ್ನು ಆತನು ಸ್ವೀಕರಿಸಿ ಆಯಿತು. ഉത്ഥിതനായ ക്രിസ്തുവിൽ ആനന്ദിക്കാൻ സാധിക്കണം. ಪುನರುತ್ಥಾನಗೊಂಡ ಕ್ರಿಸ್ತನಲ್ಲಿ ಸಂತೋಷ ಪಡಲು ನಾವು ಕಲಿಯಬೇಕು. മരണത്തെ പരാജയപ്പെടുത്തിയ ക്രിസ്തു, ಮರಣವನ್ನು ಸೋಲಿಸಿದಂತಹ ಕ್ರಿಸ್ತ. ഹല്ലേലൂയ, 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 ഹല്ലേലൂയ. ഹല്ലേലൂയ. എന്റെ എല്ലാ പ്രശ്നങ്ങളും, ನನ್ನ ಎಲ್ಲಾ ಸಮಸ್ಯೆಗಳು,
എൻ്റെ എല്ലാ ദുഃഖങ്ങളും, ನನ್ನ ಎಲ್ಲ ದುಃಖಗಳು, എൻ്റെ എല്ലാ കഷ്ടങ്ങളും, ನನ್ನ ಎಲ್ಲ ಕಷ್ಟಗಳು യേശു തന്റെ കുരിശിൽ പൂർത്തീകരിച്ചു കഴിഞ്ഞു. ಯೇಸು ಸ್ವಾಮಿ ತನ್ನ ಶಿಲುಬೆಯಲ್ಲಿ ಪೂರ್ತಿಗೊಳಿಸಿದ್ದಾರೆ. ഇന്ന് ಇವತ್ತು അവിടുത്തെ ഉത്ഥാനത്തിൽ ഞാൻ സന്തോഷിക്കേണ്ടവനാണ്. ಅಲ್ಲಿನ ಪುನರುತ್ಥಾನದಲ್ಲಿ ಸಂತೋಷ ಪಡಬೇಕಾದವ. സന്തോഷം നമ്മുടെ ഹൃദയത്തിൽ ഉണ്ടാകണം. ಆ ಸಂತೋಷ ನಮ್ಮ ಹೃದಯದಲ್ಲಿ ಇರಬೇಕು. സന്തോഷിക്കാൻ സാധിക്കണം. ಆ ಸಂತೋಷಿಸಲು ಸಾಧ್ಯವಾಗಬೇಕು. ആ സന്തോഷം ഇല്ലെങ്കിൽ, ಆ ಸಂತೋಷ ನಮ್ಮಲ್ಲಿ ಇಲ್ಲದಿದ್ರೆ പലരുടെ സന്തോഷം പിശാച് മോഷ്ടിച്ചുകൊണ്ട് പോയി. ಹಲವರ ಸಂತೋಷವನ್ನು ಪಿಶಾಚಿ ಕಸಿದುಕೊಂಡು ಹೋಗುತ್ತೆ. അത് മോഷ്ടിച്ചുകൊണ്ട് പോയിരിക്കുക. ಅದನ್ನು ಕಸಿದುಕೊಂಡು ಹೋಗಿದೆ. ഉത്ഥിതനായ ക്രിസ്തുവിൽ സന്തോഷിക്കാൻ, ಪುನರುತ್ಥಾನಗೊಂಡ ಯೇಸುವಿನಲ್ಲಿ ಸಂತೋಷ ಪಡಲು ಕಲಿ. ഹല്ലേലൂയ, 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 ഹല്ലേലൂയ. ഹല്ലേലൂയ. നമ്മൾ പൗലോസ്ലീഹയുടെ വാക്കുകളൊന്ന് ಸಂತ ശ്രദ്ധിക്കുക. ಪೌಲನ ಮಾತುಗಳನ್ನೊಮ್ಮೆ ಕೇಳಿ. തിമോത്തിക്ക് എഴുതിയ ತಿಮೋತಿಯರಿಗೆ ಬರೆದ രണ്ടാം ലേഖനത്തിലെ, ಎರಡನೇ ಲೇಖನದಲ್ಲಿ, തിമോത്തിക്ക് എഴുതിയ രണ്ടാം ലേഖനം ತಿಮೋತಿಗೆ ಬರೆದ ಎರಡನೇ ಲೇಖನ 4-ാം അധ്യായം 4ನೇ ಅಧ್ಯಾಯ 7-ാം വാക്യം. 7ನೇ ವಾಕ್ಯ. കിട്ടിയോ? തിമോത്തി ഹെബ്രായർക്ക് മുന്നേ. ഞാൻ നന്നായി പൊരുതി എൻ്റെ ഓട്ടം പൂർത്തിയാക്കി വിശ്വാസം കാത്തു എനിക്കായി നീതിയുടെ കിരീടം ഒരുക്കിയിരിക്കുന്നു. 2 തിമോത്തി 4-ാം അധ്യായം 7-ാം വാക്യം. ನೋಡಿ, 2 ತಿಮೋತಿ 4ನೇ ಅಧ್ಯಾಯ 7ನೇ ವಾಕ್ಯ ಗಮನಿಸಿ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. എനിക്ക് നീതിയുടെ കിരീടം ഒരുക്കിയിരിക്കുന്നു. ನನಗಾಗಿ ನೀತಿಯ ಕಿರೀಟವನ್ನು ಸಿದ್ಧ ಮಾಡಿರುವನು. 4 കാര്യങ്ങൾ പൗലോസ് പറയുന്നു. 4 ವಿಷಯಗಳನ್ನು ಇಲ್ಲಿ ಹೇಳುತ್ತಾರೆ. ಒಂದನೇದಾಗಿ, ഞാൻ നന്നായി പൊരുതി, ನಾನು ನನ್ನ ಓಟವನ್ನು ಮುಗಿಸಿದ್ದೇನೆ. നന്നായി പൊരുതി, ഫൈറ്റ് ചെയ്തു. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, എൻ്റെ ഓട്ടം പൂർത്തിയാക്കി, ನನ್ನ ಓಟವನ್ನು ಮುಗಿಸಿದ್ದೇನೆ, വിശ്വാസം കാത്തു, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, എനിക്ക് നീതിയുടെ കിരീടം, ನನಗಾಗಿ ಸಜ್ಜನರಿಗೆ ಸಲ್ಲುವಂತಹ ಜಯಮಾಲೆ ദൈവം ഒരുക്കിയിരിക്കുന്നു. ನನಗೀಗ ಸಿದ್ಧವಾಗಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. ഇത് ചില സമൂഹത്തിന്റെ ശവസംസ്കാര ശുശ്രൂഷയിൽ പറയുന്ന ഒരു വചനമാണിത്. ಕೆಲವು ಶವ ಸಂಸ್ಕಾರ ಶುಶ್ರೂಷೆಯಲ್ಲಿ ಹೇಳುವಂತಹ ದೇವರ ವಾಕ್ಯ നിങ്ങൾ ഓർത്തോണം, ನೀವೆಲ್ಲ ಗಮನಿಸಿ. പൗലോസിന്റെ വാക്കുകൾ, ಸಂತ ಪೌಲನ ಮಾತುಗಳು, ഞാൻ യുദ്ധം ചെയ്തു, ನಾನು ಯುದ್ಧ ಮಾಡಿದೆ, ഞാൻ നന്നായി പൊരുതി, ನಾನು ಒಳ್ಳೆ ಸ್ಪರ್ಧೆಯಲ್ಲಿ ಭಾಗವಹಿಸಿದೆ. എന്തായി പറയണത്? ಏನನ್ನು ಹೇಳುವಂತದ್ದು? ആരുടെ യുദ്ധം ചെയ്യുന്നത്? ಯಾರಲ್ಲಿ ಯುದ್ಧ ಮಾಡಿದ್ದು? യുദ്ധം ചെയ്യുന്നത് ಯುದ್ಧ ಮಾಡುವಂತದ್ದು നമ്മുടെ ഇടതുവശത്തും വലതുവശത്തും ആളോടല്ല, ನಮ್ಮ ಬಲಗಡೆ ಎಡಬಡ ಭಾಗದಲ್ಲಿ ಕೂರುವವರಲ್ಲಿ ಅಲ್ಲ, അല്ല നമ്മുടെ മുമ്പോ താമസിക്കുന്ന കുടുംബങ്ങൾ, ಅಲ್ಲದ್ರೆ ನಮ್ಮ ಹಿಂದೆ ಮುಂದೆ ಇರುವ ಮನೆಯವರಲ್ಲಿ ಅಲ್ಲ. യുദ്ധം ചെയ്യുന്നത്, ಯುದ್ಧ ಮಾಡುವಂತದ್ದು ശത്രുവായ പിശാചിനോടാണ്. ಶತ್ರುವಾಗಿರುವ ಪಿಶಾಚಿಯಲ್ಲಿ ഒരു യുദ്ധം ചെയ്യണം, ಒಂದು ಯುದ್ಧ ಮಾಡಬೇಕು. പിശാചിനോട് യുദ്ധം ചെയ്യണം. ಪಿಶಾಚಿಯಲ್ಲಿ ಯುದ್ಧ ಮಾಡಬೇಕು. അതാ പൗലോസിലെ കാണിച്ചത്. ಅದನ್ನು ಪೌಲನು ತೋರಿಸುವ, ഞാൻ നന്നായി പൊരുതി, ನಾನು ಒಲ್ಲಾಗಿ ಸ್ಪರ್ಧೆ ಮಾಡಿದೆ, എന്റെ ഓട്ടം പൂർത്തിയാക്കി, ನನ್ನ ಓಟವನ್ನು ಮುಗಿಸಿದ್ದೆ, എന്റെ ഓട്ടം പൂർത്തിയാക്കി, ನನ್ನ ಓಟವನ್ನು ಮುಗಿಸಿದ್ದೇನೆ, വിശ്വാസം കാത്തു, ವಿಶ್ವಾಸವನ್ನು ಕಾಪಾಡಿ. ഹല്ലേലൂയ, ಹಲ್ಲೇಲೂಯ, ഹല്ലേലൂയ, ಹಲ್ಲೇಲೂಯ. ഇവിടെ ഇരിക്കുന്ന ഓരോ മകനും മകളും ಇಲ್ಲಿರುವ ಪ್ರತಿಯೊಬ್ಬ ಮಗನು ಮಗಳು ഈ വചനം ഒന്ന് ഏറ്റു പറയും. ಈ ವಾಕ್ಯವನ್ನು ನೀವು ಎತ್ತಿ ಹೇಳಬೇಕು, ಗಟ್ಟಿಯಾಗಿ ಹೇಳಿ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಇನ್ನು ನನಗೆ ಉಳಿದಿರುವುದು ಒಂದೇ, ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ഹല്ലേലൂയ, 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 ഹല്ലേലൂയ. ഹല്ലേലൂയ. നീ എഫേസ്യർക്കാരുടെ ലേഖനം 6-ാം അധ്യായം ನೋಡಿ, ಎಫೆಸ್ಯರಿಗೆ ಬರೆದ 6ನೇ ಅಧ್ಯಾಯ, എഫേസ്യർ 6-ാം അധ്യായം ಎಫೆಸ್ಯರ್ 6 10-ാം വാക്യം. 10ನೇ ವಾಕ್ಯ. അവിടെ അത് വളരെ വ്യക്തമായിട്ട് പറയുന്നുണ്ട്. ಕೊನೆಯದಾಗಿ
ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ. ಅವರ ಪರಾಕ್ರಮ ಶಕ್ತಿಯನ್ನು ಆಶ್ರಯಿಸಿರಿ. ಸೈತಾನನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ಅಚಲರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ನಮ್ಮ ಹೋರಾಟ ಕೇವಲ ನರಮಾನವರೊಂದಿಗಲ್ಲ, ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಆಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟಗಣಗಳ ವಿರುದ್ಧ. ಎಂದೇ ದೇವರು ಕೊಡುವ ಸಕಲ ಶಸ್ತ್ರಾಸ್ತ್ರಗಳೊಂದಿಗೆ ಸುಸಜ್ಜಿತರಾಗಿರಿ. ಆ ದುರ್ದಿನದಂದು വൈരിಗಳನ್ನು എതിരിസಲು ആക ನೀವು ശക്തരാകുತ್ತೀರಿ. സാക്കു. അവസാനമായി കർത്താവിലും അവിടുത്തെ ശക്തിയുടെ പ്രാഭവത്തിലും കരുത്തുള്ളവരാകുക. ಕೊನೆಯದಾಗಿ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಬಲಾಢ್ಯರಾಗಿರಿ. ഹല്ലേലൂയ, ഹല്ലേലൂയ. കർത്താവിൽ ശക്തരാകണം. ಪ್ರಭುವಿನಲ್ಲಿ ನಾವು ಶಕ್ತಿ ಪಡಬೇಕು. കർത്താവിൽ ശക്തരാകണം. ಪ್ರಭುವಿನಲ್ಲಿ ನಾವು ಶಕ್ತಿ ಪಡಬೇಕು. ഹല്ലേലൂയ, 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 ഹല്ലേലൂയ. സമ്പത്തിലല്ല ശക്തരാകണം. ಸಂಪತ್ತಿನಲ್ಲಿ ಅಲ್ಲ ನಾವು ಶಕ್ತರಾಗಬೇಕು. കർത്താവിൽ ശക്തരാകണം. ಪ್ರಭುವಿನಲ್ಲಿ ನಾವು ಶಕ್ತಿ ಪಡಬೇಕು. പുരയിടത്തിലോ വസ്തുവിലോ അല്ല ശക്തരാകണം. ಮನೆಯಲ್ಲಿಯೂ ಜಾಗವನ್ನು ಕಂಡಲ್ಲ ಶಕ್ತಿ ಪಡಬೇಕು. കർത്താവിൽ ശക്തരാകണം. ಪ್ರಭುವಿನಲ್ಲಿ ಶಕ್ತರಾಗಿರಿ. സാത്താന്റെ കുടിലതന്ത്രങ്ങളെ എതിർത്ത് നിൽക്കുക. സൈത്താനನು ನಿಮಗೆ ಒಡ್ಡುವ ಕುತಂತ್ರಗಳ ವಿರುದ್ಧ ദൈവത്തിന്റെ എല്ലാ ആയുധങ്ങളും ധരിക്കുവിൻ. ಅಚ್ಚರಾಗಿ ನಿಲ್ಲಲು ನೀವು ಸಮರ್ಥರಾಗುವಂತೆ ದೇವರು ನೀಡುವ ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ಸಕಲ ಶಸ್ತ್ರಾಸ್ತ್ರಗಳು, ಆಯುಧಗಳು, സകല ശസ്ത്രാസ്ത്രങ്ങളെന്നു ധരിക്കുക. ಸಕಲ ಶಸ್ತ್ರಾಸ್ತ್ರಗಳನ್ನು ಧರಿಸಿಕೊಳ್ಳಿರಿ. ഹല്ലേലൂയ, 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 ഹല്ലേലൂയ. എന്തെന്നാൽ ಯಾಕೆಂದರೆ നമ്മൾ മാംസത്തിനും രക്തത്തിനും എതിരായിട്ടല്ല, ಕೇವಲ ನರಮಾನವರೊಂದಿಗೆ ಅಲ್ಲ അല്ല ಅಲ್ಲ ഇടതുവശത്തോ വലതുവശത്തോ ഇരിക്കുന്ന വ്യക്തിക്ക് എതിരായിട്ടല്ല നമ്മൾ. ಬಲಗಡೆ ಎಡಗಡೆಯಲ್ಲಿರುವ ವ್ಯಕ್ತಿಗೆ ವಿರುದ್ಧವಾಗಿ ಅಲ್ಲ. പിന്നെ ആർക്കെതിരായിട്ടാണ്? ಮತ್ತೆ ಯಾರಿಗೆ ಎದುರಾಗಿ? പ്രഭുത്വങ്ങൾക്കും ആധിപത്യങ്ങൾക്കും ഈ അന്ധകാര ലോകത്തിന്റെ അധിപന്മാർക്കും ದಿಗಂತದಲ್ಲಿರುವ ಅಧಿಕಾರಿಗಳ ಹಾಗೂ ಆಧಿಪತ್ಯಗಳ ವಿರುದ್ಧ, ಪ್ರಸ್ತುತ ಅಂಧಕಾರ ಲೋಕಾಧಿಪತಿಗಳ ಹಾಗೂ ಅಶರೀರ ದುಷ್ಟಗಣಗಳ ವಿರುದ್ಧ. ഹല്ലേലൂയ. സ്വർഗീയടങ്ങളിൽ വസിക്കുന്ന തിന്മയുടെ ദുരാശക്തികൾക്കും എതിരായിട്ടാണ് പടവെട്ടൻ. ಲೋಕಾಧಿಪತಿಗಳು ಮತ್ತು ಅಶರೀರ ದುಷ್ಟಗಣಗಳ ವಿರುದ್ಧ. ക്രിസ്തീയ ജീവിതം, ಕ್ರೈಸ್ತ ಜೀವನ. നിങ്ങൾ വെറുതെ ഇങ്ങനെ പാല് കുടിച്ചുള്ളൊരു ജീവിതമാണെന്ന് ನೋಡಿ, ചിന്തിക്കരുത്. ಸುಮ್ಮನೆ ಹಾಲು ಕುಡಿದು ಜೀವನ ಮುಗಿಸುವುದಲ್ಲ. രാവിലെ ഒരു ചായ, ಬೆಳಿಗ್ಗೆ ಒಂದು ಚಾ, 10 മണിക്ക് വീണ്ടും ചായ, 10 ಗಂಟೆಗೆ ಮತ್ತೊಂದು ಚಾ, ഉച്ചയ്ക്ക് ചോറ്, ಮಧ್ಯಾಹ್ನ ಊಟ, 4 മണിക്ക് വീണ്ടും ചായ, 4 ಗಂಟೆ ಮತ್ತೆ ಒಂದು ಚಾ, 7 മണിക്ക് വീണ്ടും ചായ, 7 ಗಂಟೆಗೆ ಮತ್ತೆ ಸಹ ಚಾ, 10 മണിയാകുമ്പോ വീണ്ടും ചോറ്, ಮತ್ತೆ 10 ಗಂಟೆಗೆ ಮತ್ತೆ ಸಹ ಊಟ. ഇതല്ല ക്രിസ്തീയ ജീവിതം. ಇದೆಲ್ಲ ನಿನ್ನ ಕ್ರೈಸ್ತ ಜೀವನ. ക്രിസ്തീയ ജീവിതം ഒരു പോരാട്ടമാണ്. ಕ್ರೈಸ್ತ ಜೀವನವೆಂಬುದು ಒಂದು ಹೋರಾಟ. പൗലോസ് പറയുകയാണ്, ಸಂತ ಪೌಲನು ಹೇಳುವಂತದ್ದು, ഞാൻ നല്ലവണ്ണം യുദ്ധം ചെയ്തു. ನಾನು ಒಳ್ಳೆ ರೀತಿ ಯುದ್ಧ ಮಾಡಿದೆ. നല്ലവണ്ണം യുദ്ധം ചെയ്തു. ಒಳ್ಳೆ ರೀತಿ ಯುದ್ಧ ಮಾಡಿದೆ. ക്രിസ്തുവിന്റെ എല്ലാ ആയുധങ്ങളും ധരിച്ചു. ಕ್ರಿಸ್ತನ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಧರಿಸಿದ್ದೇನೆ. ഒരായുധം ബൈബിളാണ്. ನೋಡಿ, ಒಂದು ಆಯುಧ ಬೈಬಲ್ ಆಗಿದೆ. ഹല്ലേലൂയ, 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 ഹല്ലേലൂയ. രണ്ടാമത്തെ ആയുധം ജപമാലയാണ്. ಎರಡನೇ ಆಯುಧ ಜಪಮಾಲೆ. മൂന്നാമത്തെ ആയുധം വിശുദ്ധ കുർബാനയാണ്. ಮೂರನೇ ಆಯುಧ ಪರಿಶುದ್ಧ ಬಲಿ. നാലാമത്തെ ആയുധം കുമ്പസാരമാണ്. ನಾಲ್ಕನೇ ಆಯುಧ ಪಾಪ ನಿವೇದನೆ. ഹല്ലേലൂയ, ഹല്ലേലൂയ. എല്ലാ ആയുധങ്ങളും ಈ ധരിക്കുക. ಎಲ್ಲ ಆಯುಧಗಳನ್ನು ಧರಿಸಿಕೊಳ್ಳಬೇಕು. വചനത്തെ സ്വന്തമാക്കുക. ದೇವರ ವಾಕ್ಯವನ್ನು ಸ್ವಂತವಾಗಿಸಬೇಕು. ഹല്ലേലൂയ, ಹಲ್ಲೇಲೂಯ. കരുത്തുള്ളവരാകുവിൻ. ನೋಡಿ, ಶಕ್ತಿ ಪಡೀರಿ. പൗലോസ് പറയുകയാണ്, ನೋಡಿ, ಪೌಲನು ಹೇಳುವುದು, ഞാൻ നല്ലവണ്ണം യുദ്ധം ചെയ്തു. ಒಳ್ಳೆ ರೀತಿ ಯುದ್ಧ ಮಾಡಿದೆ. ഞാൻ നല്ല ഓട്ടം ഓടി. ಒಳ್ಳೆಯ ಸ್ಪರ್ಧೆ ಮಾಡಿದೆ. നല്ല ഓട്ടം ഓടി. ಒಳ್ಳೆ ಓಟವನ್ನು ಓಡಿದೆ. ഉറക്കം തൂങ്ങി ഇരിക്കാനുള്ള ഒരു ജീവിതമല്ല ക്രിസ്തീയ ജീവിതം. ನಿದ್ರೆ ತೂಗಿರುವ ಒಂದು ಜೀವನವಲ್ಲ ಕ್ರೈಸ್ತ ಜೀವನ. രാവിലെ 10 മണിയാകുമ്പോൾ എഴുന്നേൽക്കുക, ಬೆಳಿಗ್ಗೆ ಒಂದು 10 ಗಂಟೆಗೆ ಹೇಳುವುದು, അതല്ല ക്രിസ്തീയ ജീവിതം. ಅದೆಲ್ಲ ಕ್ರೈಸ್ತ ಜೀವನ. 11 മണിയാകുമ്പോൾ ചായ ഉണ്ടാക്കുക, 11 ಗಂಟೆಯಾಗ ಒಂದು ಚಹಾ ಕುಡಿಯುವುದು. ഞാൻ നല്ല ഓട്ടം ഓടി. ಒಳ್ಳೆಯ ಓಟ ಓಡಬೇಕು. അതിരാവിലെ എഴുന്നേറ്റ് ദൈവത്തെ സ്തുതിക്കാൻ ಮುಂಜಾನೆ ಹೊತ್ತು ಎದ್ದು ದೇವರನ್ನು ಸ್ತುತಿಸಲು ಮರೆಯಬೇಡ. ദൈവത്തെ മഹത്വപ്പെടുത്താൻ മറക്കരുത്. ದೇವರನ್ನು ಮಹಿಮೆ ಪಡಿಸಲು ಮರೆಯಬೇಡ. നമ്മുടെ ഓട്ടം പൂർത്തീകരിക്കുക. ನಮ್ಮ ಓಟವನ್ನು ನಾವು ಪೂರ್ಣ ಮಾಡಬೇಕು. എന്റെ വിശ്വാസം കാത്തുരക്ഷിച്ചു. ನನ್ನ ವಿಶ್ವಾಸವನ್ನು ನಾನು എന്റെ വിശ്വാസം കാത്തുരക്ഷിച്ചു. ನನ್ನ ವಿಶ್ವಾಸವನ್ನು ನಾನು ರಕ್ಷಿಸಿದೆ. ഹല്ലേലൂയ, ಹಲ್ಲೇಲೂಯ, ഹല്ലേലൂയ. ಹಲ್ಲೇಲೂಯ.
ഇവിടെയും വന്ന് പ്രാർത്ഥിക്കുക, ಇಲ್ಲಿ ಸಹ ಬಂದು ಪ್ರಾರ್ಥಿಸು, അവിടെയും പോയി ಅಲ್ಲಿ ಹೋಗಿ തേങ്ങ ഉടയ്ക്കുക, ಅಲ್ಲಿ ತೆಂಗಿನಕಾಯಿ ಹೊಡೆಯುವುದು, അല്ലെ പാല് കൊടുക്കുക, ಇಲ್ಲದ್ರೆ ಅದಕ್ಕೆ ಹಾಲು ಕೊಡುವುದು. ഇതല്ല ക്രിസ്തീയ ജീവിതം. ಇದೆಲ್ಲ ಕ್ರೈಸ್ತ ಜೀವನ. വിശ്വാസം കാത്തുരക്ഷിക്കുക. ವಿಶ್ವಾಸವನ್ನು ನೀನು ಸಂರಕ್ಷಿಸಬೇಕು. അപ്പോൾ ಆಗ നീതിമാനായ ദൈവം, ನೀತಿವಂತನಾದ ದೇವರು നീതിയുടെ കിരീടം എന്നെ ധരിപ്പിക്കും. ನೀತಿಯ ಜಯಮಾಲೆಯನ್ನು ನಿನಗೆ ಧರಿಸುತ್ತಾರೆ. ഇത് പറയാനുള്ള ചങ്കൂറ്റം നമ്മൾ ಇದು ಹೇಳಿಕೆ ಬೇಕಾದಂತಹ ಧೈರ್ಯ ನಮಗೆ ಬೇಕು. ഒരു ചങ്കൂറ്റം, ಒಂದು ധൈರ್ಯ, ഒരു ക്രൈസ്തവന്റെ ചങ്കൂറ്റം, ಒಂದು ಕ್ರೈಸ್ತನ ಧೈರ್ಯ. എന്താണ്? ಏನು? ഞാൻ നല്ലവണ്ണം യുദ്ധം ചെയ്തു, ನಾನು ಒಳ್ಳೆ ರೀತಿ ಸ್ಪರ್ಧೆ ಮಾಡಿದೆ, നല്ലവണ്ണം യുദ്ധം ചെയ്തു, ಒಳ್ಳೆ ರೀತಿ ಯುದ್ಧ ಮಾಡಿದೆ, ഞാൻ നല്ല ഓട്ടം ഓടി, ಒಳ್ಳೆ ಓಟವನ್ನು ಓಡಿದೆ, ഞാൻ എന്റെ വിശ്വാസം രക്ഷിച്ചു, ನಾನು ನನ್ನ ವಿಶ್ವಾಸವನ್ನು ರಕ್ಷಿಸಿದೆ. അതിനാൽ ಅದರಿಂದ നീതിമാനായ ദൈവം, ನೀತಿವಂತನಾದ ದೇವರು എന്നെ നീതിയുടെ കിരീടം അണിയിക്കും. ನೀತಿಯ ಕಿರೀಟವನ್ನು ನನಗೆ ತೊಡುವರು. ഈ കാര്യങ്ങളൊന്ന് പറഞ്ഞ് ಈ ಕಾರ್ಯವನ್ನೆಲ್ಲ ನೀವೊಮ್ಮೆ ಹೇಳಿ. 4 കാര്യങ്ങൾ, 4 ವಿಷಯಗಳು. ഞാൻ നല്ല യുദ്ധം ചെയ്തു, ನಾನು ಒಳ್ಳೆಯ ಯುದ್ಧ ಮಾಡಿದೆ, ಹೇಳಿ. ನಾನು ಒಳ್ಳೆಯ ಯುದ್ಧವನ್ನು ಮಾಡಿದೆ. 2, ಎರಡನೇದು, ഞാൻ നല്ല ഓട്ടം ഓടി, ನಾನು ಒಳ್ಳೆಯ ಓಟವನ್ನು ಓಡಿದೆ, ಹೇಳಿ. ನಾನು ಒಳ್ಳೆಯ ಓಟವನ್ನು ಓಡಿದೆ. 3, ಮೂರನೇದು ಹೇಳಿ. ഞാൻ എന്റെ വിശ്വാസം കാത്തുരക്ഷിച്ചു, ನಾನು ನನ್ನ ವಿಶ್ವಾಸವನ್ನು ಸಂರಕ್ಷಿಸಿದೆ, ಹೇಳಿ. ವಿಶ್ವಾಸವನ್ನು ಸಂರಕ್ಷಿಸಿದೆ. 4, അതിനാൽ ಆದುದರಿಂದ നീതിമാനായ ദൈവം, ನೀತಿವಂತನಾದ ದೇವರು എന്നെ ನನ್ನನ್ನು നീതിയുടെ കിരീടം അണിയിക്കും. ನೀತಿಯ ಜಯಮಾಲೆಯನ್ನು ತೊಡಿಸುವರು. ನೀತಿಯ ಜಯಮಾಲೆಯನ್ನು ತೊಡಿಸುವರು. ಹೇಳಿ. ನೀತಿಯ ഒന്നുകൂടെ പറഞ്ഞേ. ಜಯಮಾಲೆಯನ್ನು ತೊಡಿಸುವರು. ഈ 4 കാര്യങ്ങളൊന്ന് പറഞ്ഞിട്ട് അച്ഛൻ വിടുള്ളൂ. ನೋಡಿ, ಈ 4 ಕಾರ್ಯವನ್ನು ನೀವು ಹೇಳಿದರೆ ಮಾತ್ರ ಗುರುಗಳು ನಿಮ್ಮನ್ನು ಬಿಡುವುದು. അല്ല, ഞാൻ ഇവിടെ തന്നെ നിൽക്കും. ಇಲ್ಲದರೆ ಗುರುಗಳು ಕೊನೆ ತನಕ ಇಲ್ಲೇ ನಿಲ್ಲುತ್ತಾರೆ. ಹೇಳಿ. ಒಂದನೇದು ಹೇಳಿ. പറഞ്ഞെടുത്തോ. ಒಂದನೇದು ಹೇಳಿ. ഞാൻ നല്ലവണ്ണം യുദ്ധം ചെയ്തു, ನಾನು ಒಳ್ಳೆಯ ಓಟವನ್ನು യുദ്ധം ചെയ്തു, ನಾನು ಒಳ್ಳೆಯ ಯುದ್ಧವನ್ನು ಮಾಡಿದೆ, ನಾನು ಒಳ್ಳೆಯ ಓಟವನ್ನು ಓಡಿದೆ, ഞാനൊരു വിശ്വാസം രക്ഷിച്ചു, ನಾನು ವಿಶ್ವಾಸವನ್ನು ಸಂರಕ್ಷಿಸಿದೆ. ನೀತಿವಂತನಾದ ದೇವರು ನೀತಿಯ ಕಿರೀಟವನ್ನು ನನಗೆ ತೊಡಿಸುವರು. നിങ്ങൾ വലതുകാലൊന്ന് മേലേക്കെത്തി. ಇನ್ನು ಬಲಗೈಯನ್ನು ಮೇಲೆತ್ತಿಕೊಂಡು ಹೇಳಿ. ನಾನು ಒಳ್ಳೆಯ ಯುದ್ಧವನ್ನು ಮಾಡಿದೆ, ನಾನು ಒಳ್ಳೆಯ ಓಟವನ್ನು ಓಡಿದೆ, ವಿಶ್ವಾಸವನ್ನು ನಾನು ಸಂರಕ್ಷಿಸಿದೆ. ನೀತಿವಂತನಾದ ದೇವರು ನೀತಿಯ ಕಿರೀಟವನ್ನು ನನಗೆ ನೀಡುವರು. ഇത് നിങ്ങൾ ഏറ്റു പറഞ്ഞാൽ, ಇದನ್ನು ನೀವು ಎತ್ತಿ ಹೇಳಿದರೆ നിങ്ങളുടെ സന്തോഷം, ನಿಮ್ಮ ಸಂತೋಷ ആർക്കും ಯಾರಿಗೂ എടുത്തു കളയാൻ പറ്റത്തില്ല. ತೆಗೆದುಕೊಳ್ಳಲು ಕಸಿದುಕೊಳ್ಳಲು ಸಾಧ್ಯವಿಲ್ಲ. നിങ്ങളുടെ സന്തോഷം ആർക്കും എടുത്തു കളയാൻ ನಿಮ್ಮ പറ്റത്തില്ല. ಸಂತೋಷವನ್ನು ತೆಗೆದು ಬಿಡಲಿಕ್ಕೆ ಸಾಧ್ಯವಿಲ್ಲ. പക്ഷേ 4 കാര്യങ്ങളും നമ്മുടെ ജീവിതം കൊണ്ടുപോകണം. ಈ 4 ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಕೊಂಡೊಯ್ಯಬೇಕು. അത് നിങ്ങളുടെ ജീവിതത്തിന്റെ ആവശ്യമാണ്. ಅದು ನಿಮ್ಮ ಜೀವನದ ಅವಶ್ಯ. സ്കൂളിൽ പഠിക്കുന്ന ഒരു കുട്ടി, ಶಾಲೆಯಲ್ಲಿ ಕಲಿಯುವ ಮಗು, നിങ്ങൾക്കറിയാം സ്കൂളിൽ പോകുന്ന എങ്ങനെയാ? ಶಾಲೆಗೆ ಹೋಗುವುದು ಹೇಗೆ? പാഠപുസ്തകങ്ങൾ കയ്യിലുണ്ടാകണം, ನೋಡಿ, ಪಾಠ ಪುಸ್ತಕಗಳು, കൊടയുണ്ടാകണം, ಕೊಡೆ ಇರಬೇಕು, ആഹാരം ഉണ്ടാകണം, ಆಹಾರ ಅವರ ಕೈಯಲ್ಲಿರುತ್ತದೆ. ഇത്തരം കാര്യങ്ങൾ വേണ്ടേ? ಇದೆಲ್ಲ ಬೇಡವಾ? പിന്നെ ഫീസ്, ಫೀಸ್ ಕೊಡಬೇಕು, വണ്ടി ചാർജ്, ವಾಹನಕ್ಕೆ ಚಾರ್ಜ್ ഈ ಕೊಡಬೇಕು. 4 കാര്യങ്ങൾ വേണം. ಇದೆಲ್ಲ ಬೇಕು. ഒരു ക്രിസ്ത്യാനി, ಒಬ್ಬ ಕ್ರೈಸ್ತವ, ನಾನು എൻ്റെ ജീവിതത്തിലെ ನನ್ನ ಜೀವನದಲ್ಲಿ ഓരോ നിമിഷവും യുദ്ധം ചെയ്യണം. ಪ್ರತಿ ಕ್ಷಣವೂ ಯುದ್ಧ ಮಾಡಬೇಕು. ഓരോ നിമിഷവും, ಪ್ರತಿ ಕ್ಷಣವೂ. അത് വാളും പരിചയം കൊണ്ടുള്ള യുദ്ധം, ಅದು ಖಡ್ಗ ಕಟಾರಿಗಳಿಂದ ಅಲ್ಲ. എന്നെ നശിപ്പിക്കുന്ന ನನ್ನನ್ನು ನಾಶ ಮಾಡುವ പിശാചിനോട് യുദ്ധം ചെയ്യണം. ಪಿಶಾಚಿಯಲ್ಲಿ ಯುದ್ಧ ಮಾಡಬೇಕು. നിരന്തര യുദ്ധം ചെയ്യുക. ನಿರಂತರವಾದ ಯುದ್ಧ. ഞാൻ നല്ലവണ്ണം യുദ്ധം ചെയ്യും. ನಾನು ಒಳ್ಳೆಯ ಯುದ್ಧವನ್ನು ಮಾಡಿದೆ. ಹೇಳಿ. ನಾನು ಒಳ್ಳೆಯ ಯುದ್ಧವನ್ನು ಮಾಡಿದೆ. ഞാൻ നല്ലവണ്ണം യുദ്ധം ചെയ്യും. ನಾನು ಒಳ್ಳೆಯ ರೀತಿ ಯುದ್ಧ ಮಾಡಿದೆ. ഞാൻ എൻ്റെ ഓട്ടം പൂർത്തിയാക്കി. ನಾನು ನನ್ನ ಓಟವನ್ನು ಪೂರ್ತಿಗೊಳಿಸಿದೆ. ನಾನು ನನ್ನ ಓಟವನ್ನು ಪೂರ್ತಿಗೊಳಿಸಿದೆ. ക്രിസ്തീയ ജീവിതം അടക്കി വെച്ച് നിർത്തരുത്. ನೋಡಿ, ಕ್ರೈಸ್ತ ಜೀವನ ಎಡೆಯಲ್ಲಿ ನಿಲ್ಲಿಸಬಾರದು.
പുരോഹിതൻ ശരിയല്ല, ಪುರೋಹಿತ ಸರಿಯಲ್ಲ, ബലി ശരിയായില്ല, ಅದು ಬಲಿ ಸರಿಯಾಗ್ಲಿಲ್ಲ, പള്ളിമുറ്റം ശരിയല്ല, ನೋಡಿ ಅದರ ದೇವಾಲಯದ ಅಂಗಳ ಸರಿಯಿಲ್ಲ, പള്ളിക്കകത്ത് എന്റെ സീറ്റ് ആരോ കയറിയിരുന്നു, ನನ್ನ ಚರ್ಚಿನೊಳಗೆ ನನ್ನ ಸೀಟಿನಲ್ಲಿ ಬೇರೆ ಯಾರೋ ಕೂತ್ ಬಿಟ್ರು. ഓട്ടം പൂർത്തീകരിക്കാതിരിക്കരുത്. ಅಂತ ಹಾಗೆ ನೀವು ನಿನ್ನ ಓಟ ನಿಲ್ಲಿಸಬೇಡ. ഞാൻ എന്റെ ഓട്ടം പൂർത്തീകരിച്ചു. ನಾನು ನನ್ನ ಓಟವನ್ನು ಪೂರ್ಣಗೊಳಿಸುವೆ. 3 എന്റെ വിശ്വാസം സംരക്ഷിച്ചു. ನನ್ನ ವಿಶ್ವಾಸವನ್ನು ಸಂರಕ್ಷಿಸಿದೆ. എന്റെ വിശ്വാസം സംരക്ഷിച്ചു. ನನ್ನ ವಿಶ್ವಾಸವನ್ನು ಸಂರಕ್ಷಿಸಿದೆ. ಹೇಳಿ, ನನ್ನ ವಿಶ್ವಾಸವನ್ನು ಸಂರಕ್ಷಿಸಿದೆ. അതിനാൽ ಆದುದರಿಂದ ആ ನೀತಿವಂತನಾದ ದೇವರು എന്നെ ನೀತಿವಂತನಾದ ದೇವರು ನನಗೆ ನೀತಿಯ ಕಿರೀಟವನ್ನು ನೀಡುವರು. നമുക്കൊന്ന് എഴുന്നേറ്റ് നിൽക്കാം. ಇದು ನಿಂತುಕೊಳ್ಳುವ. ഇരുകരങ്ങളൊന്ന് ഉയർത്തിക്കേ. ಎರಡು ಕರಗಳನ್ನು ಮೇಲೆತ್ತಿ നല്ല യുദ്ധം ചെയ്യാൻ ಒಳ್ಳೆಯ ಯುದ್ಧ ಮಾಡಲು ഒരു ആത്മീയ സമരമാണ്. ಒಂದು ಆತ್ಮೀಯ ಯುದ್ಧವಿದು. എന്നെങ്കിലേ ಆದರೆ ദൈവം നൽകുന്ന സന്തോഷം ದೇವರು ಕೊಡುವಂತಹ ಸಂತೋಷ നമുക്ക് ലഭിക്കത്തുള്ളൂ. ನಮಗೆ ಸಿಗುವಂಥದ್ದು ആർക്കും എടുത്തു കളയാൻ പറ്റാത്ത സന്തോഷം. ಯಾರಿಗೂ ನಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ആ സന്തോഷം നിറഞ്ഞു നിൽക്കണം. ಆ ಸಂತೋಷದಲ್ಲಿ ನಾವು ತುಂಬಿ ನಿಲ್ಬೇಕು. സ്തുതിച്ചേ. ಒಮ್ಮೆ ಸ್ತುತಿಸಿ ಪ್ರಾರ್ಥಿಸಿ. ഹല്ലേലൂയ, ಹಲ್ಲೆಲೂಯಾ, 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 ഹല്ലേലൂയ, 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 ഗട്ടിയാകി, ഹല്ലേലൂയ, ഗട്ടിയാകി, ഹല്ലേലൂയ, 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 ഹല്ലേലൂയ. എന്റെ ദുഃഖങ്ങളെല്ലാം സന്തോഷമായി മാറും. ನನ್ನ ದುಃಖವೆಲ್ಲವೂ ಸಂತೋಷವಾಗಿ ಮಾರ್ಪಡಲಿ. ദുഃഖങ്ങളെല്ലാം സന്തോഷമായി. ನನ್ನ ದುಃಖವೆಲ್ಲ ಸಂತೋಷವಾಗಿ ಮಾರ್ಪಡಲಿ. ഹല്ലേലൂയ, 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 ഹല്ലേലൂയ. പ്രൈസ് ദി ലോർഡ്. പ്രൈസ് ദി ലോർഡ്. നമുക്ക് വിശുദ്ധ ബലിക്കായിട്ട് ഒരുങ്ങാം. ಪರಿಶುದ್ಧ ಬಲಿಗಾಗಿ ಎಲ್ಲರೂ ಸಿದ್ಧರಾಗಿ.
ಇವತ್ತಿನ ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ಉಪಕಾರ ಸ್ಮರಣೆ ಮಾಡುತ್ತಾ ಥ್ಯಾಂಕ್ಸ್ ಗಿವಿಂಗ್ ಮಾಸ್. ಪ್ರೀತಮ್ ತೆಲ್ಲಿಸ್, ರೀವನ್ ಡಿಸೋಜಾ 25th ಬರ್ಡೇ, ರೀವನ್ ಡಿಸೋಜಾ, ಬೆಂಜಮಿನ್, ಸೈಮನ್ ಲೋಬೋ, ಆಂಜಲಿನ್, ಡೋರಾ ಡಿಸೋಜಾ, ರಾಯ್ಸನ್ ಮೊಂತೇರೋ, ಶೀತಲ್ ಕ್ವೆಲ್ಲೋ, ಶಾರ್ಲೆಟ್, ಫಿಲೋಮಿನಾ ಡಿಸೋಜಾ, ಐವನ್ ಡಿಸೋಜಾ, ಐಡಾ ಡಿಸೋಜಾ, ಅಜಯ್ ಸಂತೋಷ್ ಅವ್ರದ್ದು ಜನ್ಮದಿನ ಇವತ್ತು, ಬರ್ಡೇ, ಹೆನ್ರಿ ಡಿಸೋಜಾ ಇವರೆಲ್ಲ ಬಲಿಪೂಜೆಗಳನ್ನು ಥ್ಯಾಂಕ್ಸ್ ಗಿವಿಂಗ್ ಮಾಸ್. ಹಾಗೂ ಸತ್ತವರ ಆತ್ಮಗಳಿಗಾಗಿ ಜಾರ್ಜ್ ಲೂಸಿ ಡಿಸೋಜಾ, ಮೆರಿಕಾ ಮೊಂತೇರೋ ಮತ್ತು ಇನ್ನೀಸ್, ಜಾನ್ ವೇಗಸ್, ಅವಿತ್ ಮತ್ತು ಕುಟುಂಬ, ಸೋನಿ ಮತ್ತು ಕುಟುಂಬ, ಪ್ರಫಿತ್, ಫ್ಲೋರಾ ಮೊಂತೇರೋ, ಶಾರ್ಲೆಟ್ ಆಂಟೋನಿ, ಐಡಾ ಡಿಸೋಜಾ ಮತ್ತು ಕುಟುಂಬ, ಬರ್ನಾರ್ಡ್ ಡಿಸೋಜಾ ಇವರು ಈ ಬಲಿಪೂಜೆಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಕೋರಿಕೆಗಳನ್ನು, ನಮ್ಮೆಲ್ಲ ಬೇಡಿಕೆಗಳನ್ನು ಈ ವೇದಿಕೆ ಮೇಲೆ ಸಮರ್ಪಿಸ್ತಾ ಈ ಬಲಿಪೂಜೆಯಲ್ಲಿ ನಾವು ಭಾಗವಹಿಸೋಣ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನಮಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿಮ್ಮ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಗಾಢಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ಗಾಢಂಧಕಾರದಿ ನಾ ನಡೆದರು, ಬೆಂಕಿಯಲ್ಲಿ ಹಾಕಲ್ಪಟ್ಟರು. ನೀ ನನ್ನ ಜೊತೆಯಲ್ಲಿ ಇರುವೆ
ದೇವಾ ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನೀ ನನ್ನ ಜೊತೆಯಲ್ಲಿ ಇರುವೆ ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಓ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನ ದೂಷಿಸಿದರು. ಬಂಧು ಮಿತ್ರರು ನನ್ನ ಕೈ ಬಿಟ್ಟರು, ಆತ್ಮೀಯರು ನನ್ನನ್ನು ದೂಷಿಸಿದರು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ ವಾಗ್ದಾನ ನನ್ನಲ್ಲಿ ನೆರವೇರುವುದು. ನಿನ್ನ ಕೃಪೆ ನನಗೆ ಸಾಕು ದೇವಾ, ನಿನ್ನ ವಾಗ್ದಾನ ನನ್ನ ನೆರವೇರುವುದು. ಕಣ್ಣು ಕಾಣಲಿಲ್ಲ, ಕಿವಿಯು ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿದನು. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನನ್ನ ಪ್ರೀತಿಸಿದ ನನಗೆ. ಎಲ್ಲ ಒಳ್ಳೆಯದೇ ಆಗುವುದು ದೇವಾ, ನಿನ್ನ ಪ್ರೀತಿಸಿದ ನನಗೆ. വിശുദ്ധ ബലിയിൽ നമ്മുടെ എല്ലാ നിയോഗങ്ങളെയും നമ്മൾ സമർപ്പിക്കുക. ಪರಿಶುದ್ಧ ಬಲಿಯಲ್ಲಿ ನಮ್ಮ ಎಲ್ಲ ಬೇಡಿಕೆಗಳನ್ನು ಸಮರ್ಪಿಸಿಕೊಳ್ಳುವ. വ്യക്തിപരമായി ഇന്നേ ദിവസം ബലി അർപ്പണ സമയത്തിന് മുന്നേ ವೈಯಕ್ತಿಕವಾಗಿ ಈ ಬಲಿ ಅರ್ಪಣದ ಸಮಯದ ಮುಂಚೆ നീ നിന്നെ തന്നെയും നിന്റെ കുടുംബത്തെയും സമർപ്പിക്കുക. ನೀನು ನಿನ್ನನ್ನು ನಿನ್ನ ಕುಟುಂಬವನ್ನು ಸಮರ್ಪಿಸಿಕೊಳ್ಳು. നിന്റെ ആവശ്യങ്ങളെല്ലാം സമർപ്പിക്കുക. ನಿನ್ನ ಅಗತ್ಯಗಳನ್ನೆಲ್ಲ ಸಮರ್ಪಿಸಿಕೊಳ್ಳು. നിന്റെ എല്ലാ അപേക്ഷകളെയും സമർപ്പിക്കുക. ನಿನ್ನ ಪ್ರಾರ್ಥನೆಗಳನ್ನು ಸಮರ್ಪಿಸಿಕೊಳ್ಳು. ഈ ബലി ಈ ಪರಿಶುದ್ಧ ಬಲಿ എനിക്ക് സൗഖ്യമായി അഭിഷേകമായി മാറണമേ എന്ന് പ്രാർത്ഥിക്കുക. ನನಗೆ ಸೌಖ್ಯವಾಗಿ ಅಭಿಷೇಕವಾಗಿ ಮಾರ್ಪಡಬೇಕು ಅಂತ ಪ್ರಾರ್ಥಿಸು. വിടുതലിന്റെ എല്ലാ മേഖലകളെയും നീ സമർപ്പിക്കുക. ಬಿಡುಗಡೆ ಬೇಕಾದ ಎಲ್ಲ ನಿನ್ನ ಅವಸ್ಥೆಗಳನ್ನು ಸಮರ್ಪಿಸಿಕೊಳ್ಳು. എല്ലാ ദുഃഖങ്ങളെയും ಎಲ್ಲ ದುಃಖಗಳನ್ನು യേശുവിന്റെ കുരിശിന്മേൽ സമർപ്പിക്കുവാൻ ഒരുങ്ങുക. ಯೇಸುವಿನ ಶಿಲುಬೆ ಮೇಲೆ ಸಮರ್ಪಿಸಲು ನೀನು ಸಿದ್ಧನಾಗು. എല്ലാ വേദനകളെയും സമർപ്പിക്കാൻ ഒരുങ്ങുക. ಎಲ್ಲ ವೇದನೆಗಳನ್ನು ಸಮರ್ಪಿಸಲು ನೀನು ರೆಡಿಯಾಗು. നിന്റെ എല്ലാ പ്രയാസങ്ങളെയും പ്രശ്നങ്ങളെയും ശിലുബയിൽ ನಿನ್ನ സമർപ്പിക്കുക. ಪ್ರಯಾಸಗಳನ್ನು ನಿನ್ನ ಸಮಸ್ಯೆಗಳನ್ನು ಶಿಲುಬೆ ಮೇಲೆ ಸಮರ್ಪಿಸಿಕೊ. ಪಿತನ ಸುಧನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯಾಗಲಿ. ಭೂಲೋಕದಲ್ಲಿ ಮಾನವರಿಗೆ ಶಾಂತಿಯು ಭರವಸೆಯು ಎಂದೆಂದಿಗೂ ಇರಲಿ.
ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಿಮ್ಮ ನಾಮಕ್ಕೆ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರದಲ್ಲೂ ನಿಮ್ಮದೇ ಆಗಿದೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ಇಹಪರಗಳು ನಿಮ್ಮ ಮಹಿಮೆಯ ವೈಭವದಿಂದ ತುಂಬಿವೆ. ನೀವು ಪರಿಶುದ್ಧರು, ಪರಿಶುದ್ಧರು, ಪರಿಶುದ್ಧರು ಎಂದು ದೇವದೂತರು ಮಾನವರು ಘೋಷಿಸುತ್ತಾರೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ಮಾನವ ಕುಲದ ನವೀಕರಣ ಮತ್ತು ಉದ್ಧಾರಕ್ಕಾಗಿ ನಿಮ್ಮ ಪ್ರಿಯ ಸುಧನ ದಯಪಾಲಿಸಿದ ಪಾವನ ರಹಸ್ಯಗಳ ನಿರ್ವಹಣೆಗೆ ಅಸಕ್ತರಾದ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ. ಈ ಜೀವ ಇರುವವರೆಗೂ ನಿನ್ನ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ಯೇಸುವೇ ನಿನ್ನ ರಾಜ್ಯ ಸೇರುವವರೆಗೂ, ಯೇಸುವೇ ನಿನ್ನ ರಾಜ್ಯ ಸೇರುವವರೆಗೂ ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ. ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ, ಶಬ್ದದಿಂದ ಸ್ತುತಿಸುವೆನಾ, ಶಕ್ತಿಯಿಂದ ಹಾಡುವೆನಾ. ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ, ಈ ಜೀವ ಇರುವವರೆಗೂ ನಿಮ್ಮ ರಾಜ್ಯ ಸೇರುವವರೆಗೂ ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ, ದೇವ ಸ್ತುತಿಸುವೆನಾ, ದೇವ ಜಪಿಸುವೆನಾ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ನಮ್ಮ ಪ್ರಭುವಾದ ದೇವರೇ, ನೀವು ದಯಪಾಲಿಸಿರುವ ಸಕಲ ನೆರವು ಮತ್ತು ವರಗಳಿಗಾಗಿ ನಿಮಗೆ ಯಥೋಚಿತವಾದ ಕೃತಜ್ಞತೆಯನ್ನು ಸಲ್ಲಿಸಲು ನಾವು ಅಸಕ್ತರಾಗಿದ್ದೇವೆ. ಆದರೂ ಸಕಲ ಸೌಭಾಗ್ಯ ಮತ್ತು ವರಗಳ ಮಹಿಮಾತಿಶಯದಿಂದ ಶೋಭಿಸುತ್ತಿರುವ ಧರ್ಮಸಭೆಯಲ್ಲಿ ಸಕಲ ಚರಾಚರಗಳ ಒಡೆಯರು, ಸೃಷ್ಟಿಕರ್ತರು ಆದ ನಿಮ್ಮನ್ನು ನಿರಂತರ ಸ್ತುತಿಸಿ ಮಹಿಮೆ ಪಡಿಸುತ್ತೇವೆ. ಪಿತಾಸುಧ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾ ಕಾಲಕ್ಕೂ ಆಮೆನ್. ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ, ನಿಖಿಲೇಶ್ವರನಿಗೆ ನಮನ, ಕ್ರಿಸ್ತೇಶ್ವರನಿಗೆ ನಮನ. ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ, ನಮೋ ನಮೋ ನಮನ. ತನು
ತನವೋದ್ಧಾರಕನೇ ನಮನ ತನುವೋದ್ಧಾರಕನೇ ನಮನ ಆತ್ಮೋದ್ಧಾರಕನೇ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ ನಮೋ ನಮೋ ನಮನ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಎಲ್ಲರೂ ಎತ್ತಿ ಹೇಳಿ, ನನ್ನ ಕರ್ತರೇ, ನನ್ನ ಕರ್ತರೇ, ನೀವು ನಿಜವಾಗಿಯೂ ನಮ್ಮ ಶರೀರಗಳನ್ನು ಪುನರುತ್ಥಾನಗೊಳಿಸುವವರು, ನಮ್ಮ ಆತ್ಮೋದ್ಧಾರಕರು, ನಮ್ಮ ಜೀವವನ್ನು ನಿತ್ಯವೂ ಪರಿಪಾಲಿಸುವವರು ಆಗಿದ್ದೀರಿ. ಆದುದರಿಂದ ನಿಮಗೆ ಸ್ತುತಿ, ಕೃತಜ್ಞತೆ, ಆದರ ಆರಾಧನೆಗಳನ್ನು ಸಲ್ಲಿಸಲು ಸದಾ ಬದ್ಧರಾಗಿದ್ದೇವೆ. ಸಮಸ್ತ ಸೃಷ್ಟಿಯ ಪ್ರಭುವೇ, ಸದಾ ಕಾಲಕ್ಕೂ ಆಮೆನ್. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪ್ರಾಣದಿಂದ ಹೊಗಳಿರಿ, ಪ್ರಣಾಮ ಮಾಡಿ ಭಜಿಸಿರಿ, ಪ್ರಸಾದ ಜೀವದಾಯಕ ಪ್ರಭಾವವನ್ನು ನುತಿಸಿರಿ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. സകല ദേവദൂതന്മാരോടും ചേർന്ന്, സകല ദേവദൂതരോടനെ സേരിക്കൊണ്ടു, സകല വിശുദ്ധരോടും ചേർന്ന്, സകല സന്തരോടനെ സേരി, പരിശുദ്ധ അമ്മയോട് ചേർന്ന്, പരിശുദ്ധതായിയൊಂದಿಗೆ ಸೇರಿಕೊಂಡು, സർവചരാചരങ്ങളോടും ചേർന്ന്, സർവചരാചരಗಳೊಂದಿಗೆ ಸೇರಿ കരങ്ങളും ഉയർത്തി ಎರಡೂ ಕರಗಳನ್ನು ಎತ್ತಿಕೊಂಡು സ്തുതിക്കാം. ಮಗುವ ದೇವನನ್ನು ಸ್ತುತಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. ಪರಿಶುದ್ಧನೇ ಅಮರ್ತ್ಯನು, ಪರಮನೆ ನೀಡು ಕರುಣೆಯನು. സകല രോഗികൾക്കും വേണ്ടി, ಸಕಲ ರೋಗಿಗಳಿಗಾಗಿ, വേദനിക്കുന്ന എല്ലാ കുടുംബങ്ങൾക്കും വേണ്ടി, ವೇದನೆ ಪಡುವ ಎಲ್ಲಾ ಕುಟುಂಬಗಳಿಗಾಗಿ, കടബാധിത മൂലം ക്ലേശിക്കുന്ന എല്ലാ മക്കൾക്കും വേണ്ടി, ಸಾಲದ ಭಾರದ ನಿಮಿತ್ತ ವೇದನಿಸುವ ಎಲ್ಲಾ ಮಕ್ಕಳಿಗಾಗಿ, സ്കൂളിലും കോളേജിലും പോയിക്കൊണ്ടിരിക്കുന്ന എല്ലാ പഠിക്കുന്ന വിദ്യാർത്ഥികൾക്ക് വേണ്ടി, ಶಾಲೆಗಳಲ್ಲೂ ಕಾಲೇಜುಗಳಲ್ಲೂ ವಿದ್ಯಾಭ್ಯಾಸ ಮಾಡುವ ಎಲ್ಲಾ ಮಕ್ಕಳಿಗಾಗಿ, വിദേശത്ത് ജോലിക്കായി പോയിരിക്കുന്ന എല്ലാ മക്കൾക്കായി, ವಿದೇಶ ದೇಶಗಳಲ್ಲಿ ಕೆಲಸಕ್ಕಾಗಿ ಹೋದವರಿಗಾಗಿ നമുക്ക് ദൈവത്തെ സ്തുതിക്കാം. ನಮಗೂ ದೇವರನ್ನು ಸ್ತುತಿಸುವ. ಪರಿಶುದ್ಧನೇ ನಿಖಿಲೇಶನು, ಪರಿಶುದ್ಧನೇ ಅತಿಶಕ್ತನು, ಪರಿಶುದ್ಧನೇ ನಿಖಿಲೇಶನು,
ಪರಿಶುದ್ಧನೇ ಅತಿಶಕ್ತನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು ಪರಿಶುದ್ಧನೇ ಅಮರ್ತ್ಯನು ಪರಮನೆ ನೀಡು ಕರುಣೆಯನು Hallelujah, 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 ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಸಂದರಲ್ಲಿ ಸಂಪ್ರೀತನಾಗಿ ನೆಲೆಸಿರುವರು ಪರಿಶುದ್ಧರು, ಸ್ತುತರ್ಹರು, ಸರ್ವಶಕ್ತರು, ಅಮರ್ತರೂ ಆದ ಪ್ರಭುವೇ, ನಿಮ್ಮ ಸ್ವಭಾವಕ್ಕನುಗುಣವಾಗಿ ಸದಾಕಾಲವು ನಮ್ಮಲ್ಲಿ ದಯ ತೋರಿ ನಮ್ಮನ್ನು ಅನುಗ್ರಹಿಸಿರಿ. ಪಿತಾಸುಧಾ ಮತ್ತು ಪವಿತ್ರಾತ್ಮರಾಗಿರುವ ಸರ್ವೇಶ್ವರ ಸದಾಕಾಲಕ್ಕೂ ರೋಮನರಿಗೆ ಬರೆದ ಪತ್ರ ಅಧ್ಯಾಯ 11 ವಾಕ್ಯ 25ರಿಂದ 32 ತನಕ. ಪ್ರಿಯ ಸಹೋದರರೇ, ನೀವೇ ಬುದ್ಧಿವಂತರೆಂದು ಉಬ್ಬಿ ಹೋಗಬೇಡಿ. ನಿಮಗೊಂದು ನಿಗೂಢ ರಹಸ್ಯವನ್ನು ತಿಳಿಯಬಯಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರ ಮೊಂಡುತನವು ತಾತ್ಕಾಲಿಕವಾದುದು. ಇಸ್ರಾಯೇಲರಲ್ಲದವರು ಪೂರ್ಣ ಸಂಖ್ಯೆಯಲ್ಲಿ ದೇವರ ಬಳಿಗೆ ಬರುವ ತನಕ ಮಾತ್ರ ಅದು ಇರುತ್ತದೆ. ಅನಂತರ ಇಸ್ರಾಯೇಲ್ ಜನಾಂಗವೆಲ್ಲವೂ ಜೀವೋದ್ಧಾರವನ್ನು ಹೊಂದುವುದು. ಇದಕ್ಕೆ ಆಧಾರವಾಗಿ ಪವಿತ್ರ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ: ಲೋಕೋದ್ಧಾರಕನು ಬರುವನು ಸಿಯೋನ್ನಿಂದ, ಅಧರ್ಮತೆಯನ್ನು ನೀಗಿಸುವನು ಯಾಕೋಬ ವಂಶದಿಂದ. ನಾನು ಪರಿಹರಿಸುವೆನು ಅವರ ಪಾಪಗಳನ್ನು, ಅವರೊಡನೆ ಮಾಡಿಕೊಳ್ಳುವೆನಾಗ ಒಡಂಬಡಿಕೆಯನ್ನು. ಶುಭ ಸಂದೇಶವನ್ನು ತಿರಸ್ಕರಿಸಿದ್ದರಿಂದ ಇಸ್ರಾಯೇಲರು ದೇವರಿಗೆ ಶತ್ರುಗಳಾದರು. ಹೀಗಾದುದು ನಿಮ್ಮ ಹಿತಕ್ಕೋಸ್ಕರವೇ. ದೇವರಿಂದ ಆಯ್ಕೆ ಆದವರಾದ್ದರಿಂದ ಪಿತಾಮಹ ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬರ ನಿಮಿತ್ತ ಅವರು ದೇವರಿಗೆ ಮಿತ್ರರಾದರು. ದೇವರು ತಾವೇ ನೀಡುವ ವರಗಳನ್ನಾಗಲಿ ಕೊಡುವ ಕರೆಯನ್ನಾಗಲಿ ಹಿಂತೆಗೆದುಕೊಳ್ಳುವವರಲ್ಲ. ಇಸ್ರಾಯೇಲರಲ್ಲದ ನೀವು ಹಿಂದೊಮ್ಮೆ ದೇವರಿಗೆ ಅವಿಧೇಯರಾಗಿದ್ದೀರಿ. ಆದರೆ ಈಗ ಇಸ್ರಾಯೇಲರ ಅವಿಧೇಯತೆಯ ನಿಮಿತ್ತ ದೇವರ ದಯೆಯನ್ನು ಹೊಂದಿದ್ದೀರಿ. ಅದೇ ಪ್ರಕಾರ ಅವರು ಈಗ ಅವಿಧೇಯರಾಗಿದ್ದರೂ ನೀವು ಹೊಂದಿದ ಕರುಣೆಯ ನಿಮಿತ್ತ ಅವರು ಕರುಣೆಯನ್ನು ಹೊಂದುವರು. ಏಕೆಂದರೆ ಸರ್ವರು ತಮ್ಮ ಕರುಣೆಯನ್ನು ಸವಿಯುವಂತೆ ದೇವರು ಎಲ್ಲರನ್ನೂ ಅವಿಧೇಯತೆಯ ಎಂಬ ಬಂಧನಕ್ಕೆ ಒಳಪಡಿಸಿದ್ದಾರೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Hallelujah, 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 hallelujah. Hallelujah, hallelujah,
Alleluia, 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 Alleluia. ಸಂತ ಮತ್ತಾಯನು ಅರ್ಹಿದ ಶುಭ ಸಂದೇಶದಿಂದ ವಾಚನ. Alleluia, 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 Alleluia. ಪ್ರಭುವಿನ ಶಾಂತಿ ನಿಮ್ಮೊಂದಿಗಿರಲಿ. ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಅಧ್ಯಾಯ 11 ವಾಕ್ಯಗಳು 20ರಿಂದ. ಯಾವ ಪಟ್ಟಣಗಳಲ್ಲಿ ಯೇಸುಸ್ವಾಮಿ ಅದ್ಭುತ ಕಾರ್ಯಗಳನ್ನು ಹೇರಳವಾಗಿ ಮಾಡಿದ್ದರೋ ಆ ಪಟ್ಟಣಗಳ ಜನರೇ ಪಾಪಕ್ಕೆ ವಿಮುಖರಾಗಲಿಲ್ಲ. ಆದ್ದರಿಂದ ಆ ಪಟ್ಟಣಗಳನ್ನು ಯೇಸು ಖಂಡಿಸಿದರು. ಕೊರಾಜಿನ್ ಪಟ್ಟಣವೇ ನಿನಗೆ ಧಿಕ್ಕಾರ, ಬೆತ್ಸೈದ ಪಟ್ಟಣವೇ ನಿನಗೆ ಧಿಕ್ಕಾರ. ನಿಮ್ಮಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಟಯರ್ ಮತ್ತು ಸೀದೋನ್ ಪಟ್ಟಣಗಳಲ್ಲಿ ಮಾಡಿದರೆ ಅಲ್ಲಿ ಅವರು ಎಂದೋ ಗೋಣಿತಟ್ಟನ್ನು ಉಟ್ಟುಕೊಂಡು ಬೂದಿಯನ್ನು ಬಳಿದುಕೊಂಡು ಪಾಪಕ್ಕೆ ವಿಮುಖರಾಗುತ್ತಿದ್ದರು. ಆದುದರಿಂದ ತೀರ್ಪಿನ ದಿನ ಟಯರ್ ಮತ್ತು ಸೀದೋಮಿನ ಗೆದಿಯು ನಿಮಗಿಂದಲೂ ಮೇಲಾಗಿರುವುದೆಂದು ಒತ್ತಿ ಹೇಳುತ್ತೇನೆ. ಎಲೈ ಕಫರ್ನಾಮೆ ಪಟ್ಟಣವೇ, ನೀನು ಸ್ವರ್ಗಕ್ಕೇರುವೆ ಎಂದು ನೆನೆಸುತ್ತೀಯೋ? ಇಲ್ಲ, ಪಾತಾಳಕ್ಕೆ ಇಳಿಯುವೆ. ನಿನ್ನಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಸೊದೋಮಿನಲ್ಲಿ ಮಾಡಿದ್ದರೆ ಅದು ಇಂದಿನವರೆಗೂ ಅಳೆಯದೆ ಉಳಿಯುತ್ತಿತ್ತು. ಆದುದರಿಂದ ತೀರ್ಪಿನ ದಿನ ಸೊದೋಮಿನ ಗೆದಿ ನಿನಗಿಂದ ಸಹನೀಯವಾಗಿರುವುದೆಂದು ಎಂಬುದನ್ನು ನಿನಗೆ ತಿಳಿದಿರಲಿ ಎಂದರು. ಪ್ರಭು ಕ್ರಿಸ್ತರಿಗೆ ಮಹಿಮೆಯಾಗಲಿ. കണ്ണുകളടച്ച് കരങ്ങൾ നെഞ്ചോട് ചേർത്ത് വെച്ച് കണ്ണുಗಳನ್ನು മുಚ್ಚಿ കരಗಳನ್ನು ജോಡಿಸಿಕೊಂಡು നമ്മുടെ തെറ്റുകളെ ഓർത്ത് നമുക്കൊരു നിമിഷം ഒന്ന് പശ്ചാത്തപിക്കാം. ನಮ್ಮ ತಪ್ಪುಗಳನ್ನು ನೆನೆದುಕೊಂಡು ಒಂದು ನಿಮಿಷ ಪಶ್ಚಾತ್ತಾಪಿಸುವ. സ്വർഗരാജ്യത്തിൻ്റെ പടി കയറുവാനുള്ള ആദ്യത്തെ ഒരു ചുവടാണ് പശ്ചാത്താപം. ಸ್ವರ್ಗರಾಜ್ಯವನ್ನು ಪ್ರವೇಶಿಸಲು ಅದರ ಮೊದಲ ಹೆಜ್ಜೆಯಾಗಿದೆ ಪಶ್ಚಾತ್ತಾಪ. മനസ്സനുതാപം കൊണ്ട് നിറയട്ടെ. ಮನಸ್ಸು ಪಶ್ಚಾತ್ತಾಪದಿಂದ ತುಂಬಬೇಕು. സ്വർഗം തുറക്കുന്നത് പശ്ചാത്തപിക്കുന്ന പാപിയെ കാണുമ്പോഴാണ്. ಸ್ವರ್ಗವು ತೆರೆಯಲ್ಪಡುವುದು ಪಶ್ಚಾತ್ತಾಪ ಪಡುವ ಪಾಪಿಯನ್ನು ಕಂಡು. സ്വർഗം തുറന്നു കിട്ടുവാൻ, ಸ್ವರ್ಗವು ತೆರೆಯಲು, അടയ്ക്കപ്പെട്ട എല്ലാ വാതിലുകളും നമുക്കായി തുറക്കുവാൻ, ಮುಚ್ಚಲ್ಪಟ್ಟಂತ എല്ലാ ಬಾಗಿಲುಗಳು ನಮಗಾಗಿ ತೆರೆಯಲ್ಪಡಲು കഴിഞ്ഞ കാലങ്ങളിൽ സംഭവിച്ച എല്ലാ പാപത്തെ ഓർത്തൊന്ന് പശ്ചാത്തപിക്കുക. ಕಳೆದ ಕಾಲಗಳಲ್ಲಿ ಸಂಭವಿಸಿದ ಎಲ್ಲ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟುಕೊಳ್ಳು. നമ്മുടെ അവിശ്വാസം, ನಮ್ಮ ಮೂಢನಂಬಿಕೆ, നമ്മുടെ പ്രാർത്ഥനാ ജീവിതത്തിലെ കുറവുകൾ, ನಮ್ಮ ಪ್ರಾರ್ಥನಾ ಜೀವನದ ಕೊರತೆಗಳು, നമ്മുടെ ബന്ധങ്ങളിലുള്ള കുറവുകൾ, ನಮ್ಮ ಸಂಬಂಧಗಳಲ್ಲಿರುವ ಕೊರತೆಗಳು, ദൈവകൽപ്പനകൾ ലംഘിക്കുന്നതിൽ നമുക്ക് വീഴ്ച വന്നത്, ದೇವರ ಆಜ್ಞೆಗಳಲ್ಲಿ ಅನುಸರಿಸುವುದರಲ್ಲಿ ನಾವು ತಪ್ಪಿ ನಡೆದದ್ದು, എല്ലാ കുറവുകളെ ഓർത്തൊന്ന് പശ്ചാത്തപിക്കുക. ಎಲ್ಲಾ ಕೊರತೆಗಳನ್ನು ಕಂಡು ಪಶ್ಚಾತ್ತಾಪ ಪಟ್ಟುಕೋ. യേശുവിനോട് മാപ്പപേക്ഷിക്കുക. ಯೇಸುವಿನಲ್ಲಿ ಕ್ಷಮೆ ಕೇಳಿಕೋ. തിരുരക്തം കൊണ്ട് എന്നെ കഴുകണമേ എന്ന് ಪರಿಶುದ್ಧ ರಕ್ತದಿಂದ ನನ್ನನ್ನು ಶುದ್ಧಗೊಳಿಸಿರಿ ಅಂತ ಪ್ರಾರ್ಥಿಸಿರಿ. ദൈവരാജ്യം, ದೇವರ ರಾಜ್ಯ പശ്ചാത്തപിക്കുന്ന പാപിക്കുള്ളതാണ്. ಪಶ್ಚಾತ್ತಾಪ ಪಡುವ ಪಾಪಿಗೆ ಇರುವಂಥದ್ದು. ധൂർത്തപുത്രൻ മാനസാന്തരപ്പെട്ട് തിരികെ വന്നപ്പോൾ ದಂದುಗಾರನ ಮಗ ಮನಪರಿವರ್ತನೆಗೊಂಡು ಹಿಂತಿರುಗಿ ಬಂದಾಗ
അപ്പൻ അവനെ തൻ്റെ ചങ്കിനോട് ചേർത്ത് പിടിച്ചു. ತಂದೆಯು ತನ್ನನ್ನು ಮುದ್ದಾಗಿ ಕಂಡು ಮುದ್ದಿಟ್ಟನು. അവനേറ്റ് പറഞ്ഞു, ಅವನು ಎತ್ತಿ ಹೇಳಿದ, അപ്പാ, ತಂದೆಯೇ, നിനക്കെതിരായും ನಿನಗೆ സ്വർഗത്തിനെതിരായി ഞാൻ പാപം ചെയ്തു. ಸ್ವರ್ಗಕ್ಕೂ ವಿರುದ್ಧವಾಗಿ ತಪ್ಪು ಮಾಡಿದೆ. അവന്റെ പശ്ചാത്താപമാണ്. ಅವನ ಪಶ್ಚಾತ್ತಾಪವಾಗಿತ್ತು. ആ പിതാവിനെ ಆ ತಂದೆಯನ್ನು സ്നേഹം കൊണ്ട് നിറയ്ക്കുവാൻ ಪ್ರೀತಿಯಿಂದ ತುಂಬಿಸಲು ಕಾರಣಕರ್ತರಾದ. നമുക്ക് നമ്മെ തന്നെ സമർപ്പിച്ച് പ്രാർത്ഥിക്കാം. ನಮ್ಮನ್ನೇ ಸಮರ್ಪಿಸಿಕೊಂಡು ಪ್ರಾರ್ಥಿಸುವ. ഇന്നത്തെ ബലിയിൽ കാണിക്കയായി നമ്മെ തന്നെ ഒരുക്കാം. ಇಂದಿನ ಪರಿಶುದ್ಧ ಬಲಿಯಲ್ಲಿ ಕಾಣಿಕೆಯಾಗಿ ನಮ್ಮನ್ನೇ ಸಿದ್ಧಪಡಿಸುವ. तुझ्या पायातळा म्हणून दयेन घेत्यो बापा आमच्या मगळा. सर्वेश्वरा देवा सृष्टीच्या रचणारा समर्पिताव तुका गोवासो मुझ्या वावरान केलो प्रितुमेन तो दिलो कतो उंडो आमकां जिवितासो घेवन आयला काणिको तुझ्या पायांतळा म्हणून दयेन घेत्यो बापा आमच्या मगळा. കാരുണ്യവാനായ കർത്താവേ, കരുണാമയനാഥ പ്രഭുവേ, ഈ കാഴ്ചവസ്തുക്കളോടൊപ്പം ഞങ്ങളെയും ഞങ്ങളുടെ കുടുംബങ്ങളെയും സമർപ്പിക്കുന്നു. ಈ ಕಾಣಿಕೆ ವಸ್ತುಗಳೊಂದಿಗೆ ನಮ್ಮನ್ನು ನಮ್ಮ ಕುಟುಂಬವನ್ನು ಸಮರ್ಪಿಸುತ್ತಿದ್ದೇವೆ. രോഗങ്ങളാലും വേദനകളാലും ರೋಗಗಳಿಂದಲೂ ವೇದನೆಗಳಿಂದಲೂ കടഭാരത്താലും തളർന്നുപോയവരാണ് ഞങ്ങൾ. ಸಾಲದ ಭಾರದಿಂದ ಬಿದ್ದು ಹೋದವರು ನಾವು. നിരന്തരമായി മരുന്ന് കഴിച്ച് ജീവിക്കുന്നവരാണ്. ನಿರಂತರವಾದ ಔಷಧಿ ಸೇವಿಸುವವರು ನಾವು. കടം വാങ്ങി ജീവിക്കുന്നവരാണ് ഞങ്ങളുടെ പല കുടുംബങ്ങളും. ಸಾಲ ತೆಗೆದು ಜೀವನ ಮಾಡುವ ಕುಟುಂಬಗಳು ನಮ್ಮದು. മുന്നോട്ട് പോകാൻ നിവൃത്തിയില്ലാതെ ഗതിമുട്ടിയതാണ് ഞങ്ങളുടെ ജീവിതം. ಮುಂದೆ ಹೋಗಲು ದಾರಿ ಇಲ್ಲದೆ ಗತಿಯಿಲ್ಲದೆ ಬಿದ್ದವರು ನಾವು. ഈ അപ്പത്തോടും ദ്രാക്ഷാരസത്തോടും ഈ റൊട്ടിയൊಂದಿಗೋ ദ്രാക്ഷാരಸದೊಂದಿಗೋ ಸೇರಿಸಿ ഞങ്ങളുടെ എല്ലാ സങ്കടങ്ങളെയും ഞങ്ങൾ സമർപ്പിക്കും. ನಮ್ಮೆಲ್ಲಾ ಸಂಕಟಗಳನ್ನು ಸಮರ್ಪಿಸುತ್ತಿದ್ದೇವೆ. യേശുവേ, ಯೇಸುವೇ, ഞങ്ങളുടെ അപേക്ഷകളെ നീ സ്വീകരിക്കുക. ನಮ್ಮ ಪ್ರಾರ್ಥನೆಗಳನ್ನು ಸ್ವೀಕರಿಸಬೇಕು. ഈ കാഴ്ചവസ്തുക്കളോടൊപ്പം ഈ കാണിಕೆಗಳೊಂದಿಗೆ ഞങ്ങളുടെ കുടുംബാംഗങ്ങളെയും ഈ ബലിയും ഞങ്ങൾ സമർപ്പിക്കും. ನಮ್ಮ ಕುಟುಂಬಸ್ಥರನ್ನು ಈ ಪರಿಶುದ್ಧ ಬಲಿಯಲ್ಲಿ ಅರ್ಪಿಸುತ್ತಿದ್ದೇವೆ. ഞങ്ങൾക്കുള്ളതെല്ലാം ഞങ്ങൾ സമർപ്പിക്കും. ನಮಗಿರುವುದೆಲ್ಲವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. എല്ലാ പാപബലഹീനതകളെയും ഞങ്ങൾ സമർപ്പിക്കും. ಪಾಪದ ಬಲಹೀನತೆಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ഞങ്ങളിൽ വർദ്ധിച്ചുകൊണ്ടിരിക്കുന്ന പാപപ്രേരണകൾ, ನಮ್ಮಲ್ಲಿ ಹೆಚ್ಚುತ್ತಿರುವಂತಹ ಪಾಪದ ಪ್ರೇರಣೆಗಳು, ആ ബലഹീനതകളെയും ഞങ്ങൾ ಆ ಬಲಹೀನತೆಗಳನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. കർത്താവായ ദൈവമേ, ಪ್ರಭುವಾದ ದೇವರೇ, ഞങ്ങളുടെ അപേക്ഷകളെ പിതാവായ ദൈവത്തിന് ഞങ്ങൾ സമർപ്പിക്കുന്നു. ನಮ್ಮ ಪ್ರಾರ್ಥನೆಗಳನ್ನು ಪಿತನಾದ ದೇವರಿಗೆ ಅರ್ಪಿಸುತ್ತಿದ್ದೇವೆ. പരിശുദ്ധാത്മന്റെ അഭിഷേകം കൊണ്ട്, ಪವಿತ್ರಾತ್ಮರ ಅಭಿಷೇಕದಿಂದ ഞങ്ങളുടെ അപേക്ഷകളെ അനുഗ്രഹമാക്കി മാറ്റി ನಮ್ಮ ಪ್ರಾರ್ಥನೆಗಳನ್ನು ಅಭಿಷೇಕವಾಗಿ ಮಾರ್ಪಡಿಸಿರಿ. നമുക്ക് എഴുന്നേറ്റ് നിൽക്കാം. ಎದ್ದು ನಿಂತುಕೊಳ್ಳುವ. കീർത്തന സല്ലലി പിതനാൻമജരിഗോ ವಂದನ ಪಾವನಾನ್ಮನಿಗೋ ಕನ್ಯಾಮಾತೆಯ ಸಂದ ಜೋಸಪ್ಪರ ಸ್ಮರ
ಮಾಡುವ ಈ ದಿನ ಪೂಜೆಯರ್ಪಣೆಯಲ್ಲಿ ಎಂದಿಗೂ ಸಲ್ಲಲಿ ಕೀರ್ತನೆ ಗಾನವು, ಎಂದಿಗೂ ಎಂದಿಗೂ ಪ್ರತಿದಿನವೂ ಪ್ರೇಷಿತ ಗಣಗಳೇ ಬೇಡಿರಿ ನೀವು, ಶಾಂತಿಯು ಬರಲಿ ಈ ಜಗದಿ. ಸ್ತುತಿಗಳು ಸಲ್ಲಲಿ ದೇವರ ಜನರೇ, ಸಂದ ಹುತ್ತಾನ್ಮರ ಜೊತೆ ಸೇರಿ ಪ್ರೇಷಿತ ದಾಮಸ ಸ್ಮರಣೆಯ ಮಾಡುವ ಈ ಬೆಲಿ ಪೂಜೆಯ ವೇಳೆಯಲ್ಲಿ ಶಕ್ತನು ಕರ್ತನು ನಮ್ಮೊಡನಿರುವನು, ಮುಕ್ತಿಯ ಅರಸನು ನಮಗವನು. ಯಾಕೋಬನ ದೇವ ಆಶ್ರಯ ದಾತನು, ಇರುವನು ನಮ್ಮೊಡನೆ ಅವನು. ನಿದ್ರಾಧೀನರು ಮೃತರಾದವರು ಉತ್ಥಾನದ ಸೇರಿ ನೆನೆಯುವರು, ನೀನೇ ನೀಡುವ ಪರವಸ ಎಲ್ಲಿ ಸರಿಸಮಾನೆಲ್ಲರೂ ಜಗದಲ್ಲಿ. ಜಾಗೃತವಾಗಲಿ ಸನ್ನಿಧಿ ಸಮಯವು, ಅರಳಲಿ ಮನಸ್ಸಿನ ಭಾವಗಳು, ಪ್ರಾರ್ಥನೆಯೋಡನೆ ಉಪವಾಸವು ಸೇರಿಸೆ, ಪವನ ತ್ರೇತ್ರಾತ್ವ ಭಜಿಸೋಣ. ಪ್ರಭು ಆಶೀರ್ವದಿಸಿರಿ ನನ್ನ ಸಹೋದರರೇ, ಈ ಬಲಿ ಪೂಜೆಯು ನನ್ನ ಕರಗಳ ಮೂಲಕ ನೆರವೇರುವಂತೆ ನೀವು ನನಗಾಗಿ ಪ್ರಾರ್ಥಿಸಿರಿ. ಸಮಸ್ತ ಸೃಷ್ಟಿಗಳ ಒಡೆಯನಾದ ದೇವರು ತನ್ನ ಚಿತ್ತವನ್ನು ನೆರವೇರಿಸಲು ನಮಗೆ ಶಕ್ತಿ ನೀಡಲಿ. ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ನಿಮಗಾಗಿಯೂ ನಮಗಾಗಿಯೂ ಅಖಿಲ ಲೋಕಕ್ಕಾಗಿಯೂ ನೀವು ಅರ್ಪಿಸುತ್ತಿರುವ ಈ ಬಲಿ ಪೂಜೆಯನ್ನು ಅವರು ಸ್ವೀಕರಿಸುವಂತಾಗಲಿ. ಆಮೇನ್. ಪ್ರಭು ದೇವರೇ, ನೀವು ನಮ್ಮ ಮೇಲೆ ಸುರಿಸಿದ ಸಮರ್ಥ ಕೃಪಾವರಗಳಿಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ನಾವು ಬಲಹೀನರು, ಪಾಪಿಗಳು ಆಗಿದ್ದರೂ ನಿಮ್ಮ ಅಭಿಷಿಕ್ತರಾದ ಯೇಸು ಕ್ರಿಸ್ತುವಿನ ಪೂಜ್ಯ ಶರೀರ ಮತ್ತು ರಕ್ತದ ಪಾವನ ರಹಸ್ಯವನ್ನು ಆಚರಿಸಲು ನಿಮ್ಮ ಅನಂತ ಕೃಪೆಯಿಂದ ಯೋಗ್ಯರಾಗುವಂತೆ ಮಾಡಿದ್ದೀರಿ. ನೀವು ನೀಡಿದ ಈ ವರದಾನಗಳನ್ನು ಪೂರ್ಣ ಪ್ರೀತಿಯಿಂದಲೂ ದೃಢ ನಂಬಿಕೆಯಿಂದಲೂ ನೆರವೇರಿಸಲು ನಮಗೆ ಶಕ್ತಿ ನೀಡಬೇಕೆಂದು ಭಿನ್ನಯಿಸುತ್ತೇವೆ. ನಾವು ನಿಮಗೆ ಸ್ತುತಿ ಕೃತಜ್ಞತೆಯಾದ ಆರಾಧನೆಗಳನ್ನು ಸಲ್ಲಿಸುತ್ತೇವೆ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಡನೆ ಇರಲಿ, ನಿಮ್ಮೊಡನೆಯೂ ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರರೇ, ಕ್ರಿಸ್ತ ಯೇಸುವಿನ ಪ್ರೀತಿಯಿಂದ ನೀವು ಪರಸ್ಪರ ಶಾಂತಿಯನ್ನು ಹಾರೈಸಿರಿ. ನಾವೆಲ್ಲರೂ ಪಶ್ಚಾತ್ತಾಪದಿಂದಲೂ ಪರಿಶುದ್ಧ ಹೃದಯದಿಂದಲೂ ಪ್ರಭುವಿಗೆ ಕೃತಜ್ಞತೆ ಸಲ್ಲಿಸಿ ಅವರಲ್ಲಿ ಮೊರೆಯಿಟ್ಟು ಪ್ರಾರ್ಥಿಸೋಣ. ನೀವು ಇಲ್ಲಿ ನೆರವೇರುವ ಪವಿತ್ರ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸಿರಿ. ಭಯಭಕ್ತಿಜನಕವಾದ ಪವಿತ್ರ ರಹಸ್ಯಗಳು ಆಶೀರ್ವದಿಸಲ್ಪಡುತ್ತಿವೆ. ಯಾಜಕರು ತಮ್ಮ ಮಧ್ಯಸ್ಥಿಕೆ ಮೂಲಕ ಶಾಂತಿ ಸಮೃದ್ಧಿಗಾಗಿ ಪ್ರಾರ್ಥಿಸಲಿದ್ದಾರೆ. ಅರ್ಧನಿಮಿಲಿತ ನೇತ್ರರಾಗಿ ನಿಮ್ಮ ರೆನ್ಮನೆಗಳನ್ನು ಸ್ವರ್ಗದೆಡೆಗೆ ಒಯ್ದು ಏಕಾಗ್ರತೆಯಿಂದಲೂ ಭಕ್ತಿಯಿಂದಲೂ ಹೃದಯದಲ್ಲಿ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ.
ದಿವ್ಯ ಪ್ರೇಮವು ದಿವ್ಯ ಸುತನವರ ಪ್ರಸಾದವು ಪಾವನಾನ್ಮ ಆನ್ಮಯೋಗವು ಸದಾ ನಮ್ಮಲ್ಲಿ ನೆಲೆಸಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ನಿಮ್ಮ ಹೃಮ್ಮನ ಮೇಲೆ ಕೆರಳಿ ಸ್ವರ್ಗ ಸೇರುವ ಭಾವ ಒಮ್ಮಲಿ. ಅಬ್ರಹಾಮನ ದೇವನೇ, ಈಸಾಕನ ದೇವನೇ, ಯಾಕೋಬನ ದೇವನೇ, ಆರಾಧ್ಯನು ರಾಜನೇ, ನಿನ್ನ ಸನ್ನಿಧಿ ಸೇರಲಿ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಅಖಿಲ ಸೃಷ್ಟಿಯ ಕರ್ತೃದೇವಗೆ ಪರಮ ಪೂಜೆಯ ಅರ್ಪಣೆ. ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ, ಯೋಗ್ಯಯುಕ್ತದ ಯಾಗವಿದುವೆ. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪಿತಾಸುಧ ಪವಿತ್ರಾತ್ಮರಾದ ಸರ್ವೇಶ್ವರ, ನಿಮ್ಮ ಪರಮ ಪೂಜ್ಯ ತ್ರಿತ್ವದ ಆರಾಧ್ಯ ನಾಮವು ಎಲ್ಲ ಆಧಾರಗಳಿಂದ ಸ್ತುತಿಯನ್ನು, ಎಲ್ಲ ನಾಲಗೆಗಳಿಂದ ಕೃತಜ್ಞತೆಯನ್ನು, ಎಲ್ಲ ಸೃಷ್ಟಿಗಳಿಂದ ಮಹಿಮೆಯನ್ನು ಪಡೆಯಲು ಯೋಗ್ಯವಾಗಿವೆ. ಏಕೆಂದರೆ ನೀವು ವಿಶ್ವವನ್ನು ಅದರಲ್ಲಿರುವೆಲ್ಲವನ್ನು ಕರುಣೆಯಿಂದ ಸೃಷ್ಟಿಸಿ ಮಾನವ ಕುಲಕ್ಕೆ ಆನಂದ ಕೃಪೆಯನ್ನು ಸುರಿಸಿದರಿ. ಸಹಸ್ರಾರು ಸ್ವರ್ಗ ನಿವಾಸಿಗಳು ಮತ್ತು ಅಸಂಖ್ಯಾತ ದೂತರು ಮಹೋನ್ನತರಾದ ನಿಮ್ಮ ಸನ್ನಿಧಿಯಲ್ಲಿ ಸಾಷ್ಟಾಂಗಂಬರಗಿ ಆರಾಧಿಸುತ್ತಾರೆ. ಅಗ್ನಿಯಂದೇ ಪ್ರಜ್ವಲಿಸುವ ದೂತ ಸಮೂಹಗಳು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸುತ್ತೇವೆ. ಪೀಡದೂತರು, ಪ್ರಭುತ್ವ ದೂತರು ಒಡೆಯರಾದ ನಿಮಗೆ ಆರಾಧನೆಯನ್ನು ಸಲ್ಲಿಸುತ್ತಾರೆ. ಹೊಸನ್ನ ಯೇಸುವಿನ ನಾಮಕ್ಕೆ, ಹೊಸನ್ನ 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 ಯೇಸುವಿನ ನಾಮಕ್ಕೆ, ಹೊಸನ್ನ ಹೊಸನ್ನ ಹೊಸನ್ನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ದೇನೆಗಳ ದೇವರಾದ ಕರ್ತರು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿನಗೆ ಸದಾ. ಹೋಸನ್ನ ಹೊಸನ್ನ ಹೋಸನ್ನ ಹೊಸನ್ನ ದಾವೀದ ಪುತ್ರನಿಗೆ ಹೋಸನ್ನ ಹೋಸನ್ನ ಹೊಸನ್ನ ಹೋಸನ್ನ ಹೊಸನ್ನ ದಾವೀದ ಪುತ್ರನಿಗೆ ಹೊಸನ್ನ. ಕರ್ತರ ನಾಮದಲ್ಲಿ ಬಂದವರು ದೇವಾದಿ ದೇವನಿಗೆ ಹೋಸನ್ನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿನಗೆ ಸ್ತುತಿ ಸ್ತೋತ್ರ. ಹೋಸನ್ನ ಹೊಸನ್ನ ಹೋಸನ್ನ ಹೊಸನ್ನ ಕನ್ಯಾತನಯಗೆ ಹೋಸನ್ನ ಹೋಸನ್ನ ಹೊಸನ್ನ ಹೋಸನ್ನ ಹೊಸನ್ನ ಕನ್ಯಾತನಯಗೆ ಹೊಸನ್ನ.
ಪ್ರಭುವಾದ ದೇವರೇ, ನಿಮ್ಮ ಪ್ರಿಯ ಸುಧರು ನಮಗೆ ಕಲಿಸಿದಂತೆ ಅವರು ಅನುಭವಿಸಿದ ಯಾತನೆಗಳ ಸ್ಮರಣೆಯನ್ನು ನಾವು ಆಚರಿಸುವೆವು. ಪ್ರಭು ಯೇಸು ತನ್ನನ್ನು ಪರಾಧೀನ ಮಾಡಲಾದ ರಾತ್ರಿಯಲ್ಲಿ ತನ್ನ ನಿರ್ಮಲವಾದ ಕರಗಳಲ್ಲಿ ರೊಟ್ಟಿಯನ್ನೆತ್ತಿಕೊಂಡ ಸ್ವರ್ಗದೆಡೆಗೆ ಆರಾಧ್ಯನಾದ ಪಿತನೇ, ನಿಮ್ಮೊಳಗೆ ಕಣ್ಣುಗಳನ್ನೆತ್ತಿ ಆಶೀರ್ವದಿಸಿ ವಿಭಜಿಸಿ ಶಿಷ್ಯರಿಗೆ ನೀಡುತ್ತಾ ಹೀಗೆಂದರು, ಇದು ನಿಮ್ಮ ಪಾಪ ಪರಿಹಾರಕ್ಕಾಗಿ ವಿಭಜಿಸಲ್ಪಡುವ ನನ್ನ ಶರೀರವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪೂಜಿಸಿರಿ. ಆರಾಧನೆ ಅಂತೆಯೇ ಪಾನಪಾತ್ರೆಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅವರಿಗೆ ನೀಡುತ್ತಾ ಹೀಗೆಂದರು, ಇದು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ. ನೀವೆಲ್ಲರೂ ಇದರಿಂದ ಪಡೆದು ಪಾನ ಮಾಡಿರಿ. ನಾನು ಈಗ ಮಾಡಿದನ್ನು ನೀವು ನನ್ನ ನಾಮದಲ್ಲಿ ಒಂದುಗೂಡುವಾಗ ನನ್ನ ಸ್ಮರಣೆಗಾಗಿ ಆಚರಿಸಿರಿ. ಯೇಸುವಿನ ಮರಣವ ಜಗಕ್ಕೆ
ನಿರೀಕ್ಷಿಸುತ್ತೇವೆ. ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಪ್ರಭುವೇ ಶಕ್ತರಾದ ದೇವರೇ, ಅಖಿಲ ಧರ್ಮಸಭೆಯ ಅಧಿಪರು, ಆಚಾರ್ಯ ಶ್ರೇಷ್ಠರು ಆದ ನಮ್ಮ ಜಗದ್ಗುರು ಪರಮ ಪೂಜ್ಯ ಪೋಪ್ ಫ್ರಾನ್ಸಿಸ್ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷರಾದ ಪರಮ ಪೂಜ್ಯ ಬಿಷಪ್ ಪೀಟರ್ ಪೋಲ್ ಸರ್ದಾನ, ಬಿಷಪ್ ಲಾರೆನ್ಸ್ ಅವರಿಗಾಗಿಯೂ, ಪವಿತ್ರ ಧರ್ಮಸಭೆಗಾಗಿಯೂ, ಯಾಜಕರು, ಆಳಿಡದಗಾರು, ಅಧಿಕಾರಿಗಳು ಮುಂದಾದವರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಎಲ್ಲ ಪ್ರವಾದಿಗಳ ಪ್ರೇಷಿತರ ಹುತಾತ್ಮರ ವಂದನೀಯರ ಗೌರವಕ್ಕಾಗಿಯೂ, ನಿಮ್ಮ ಸನ್ನಿಧಿಯಲ್ಲಿ ಪ್ರೀತಿ ಪಾತ್ರರಾದ ನೀತಿವಂತರು, ಪುನೀತರು, ಎಲ್ಲ ಪಿತಾಮಹರಿಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ದುಃಖಿತರು, ದರಿದ್ರರು, ಪೀಡಿತರು, ರೋಗಿಗಳು, ದೀನರು ಆದ ಎಲ್ಲರಿಗಾಗಿಯೂ, ನಿಮ್ಮ ನಾಮದಲ್ಲಿ ನಮ್ಮಂದ ಗೆಲಿದ ಎಲ್ಲ ಮೃತರಿಗಾಗಿಯೂ, ನಿಮ್ಮ ಕಾರಣವನ್ನು ಭರವಸೆಯಿಂದ ಕಾದಿರುವ ಈ ಜನತೆಗಾಗಿಯೂ, ಅನರ್ಹನಾದ ನನಗಾಗಿಯೂ ಈ ಬಲಿಪೂಜೆಯನ್ನು ಸ್ವೀಕರಿಸಿರಿ. ಪ್ರಭುವೇ, ಬಲಿಪೂಜೆಯನ್ನು ಸ್ವೀಕರಿಸಿರಿ. ಮೌನವಾಗಿ ಭಯಭಕ್ತಿಯಿಂದ ಪ್ರಾರ್ಥಿಸಿರಿ. ಪ್ರಭುವಿನ ಶಾಂತಿ ನಮ್ಮೊಡನಿರಲಿ. ಪ್ರಭುವೇ, ನಿಮ್ಮ ಪವಿತ್ರ ಆತ್ಮರ ಆಗಮನವಾಗಲಿ. ಎಲ್ಲರೆದ್ದು ನಿಂತುಕೊಳ್ಳೋಣ. ನಿನ್ನ ದಾಸರ ಬಲಿಪೂಜೆಯಲ್ಲಿ ಅವರೇ ಆಗಮಿಸಿ ನೆಲೆಗೊಂಡು ಇದನ್ನು ಅರ್ಪಿಸಿ ಆಶೀರ್ವದಿಸಿ ಪವಿತ್ರೀಕರಿಸುವಂತಾಗಲಿ. ಇದನ್ನ ಮರಣಗಳ ಪರಿಹಾರಕ್ಕೂ ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಸ್ವರ್ಗವ ತೆರೆದಿರಿಸಿ ಹಾರಿ ಬನ್ನಿರಿ, ಪರಿಶುದ್ಧ ಆತ್ಮರೇ ಅಭಿಷೇಕ ಮಾಡಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. Hallelujah, 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 hallelujah. Iraburi kalavradaga shira, hallelujah, 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 hallelujah. ಪವಿತ್ರಾತ್ಮರೇ, ಪವಿತ್ರಾತ್ಮರೇ, ಈ ಬಲಿ ವಸ್ತುಗಳ ಮೇಲೆ, ಈ ಬಲಿ ಕಾಣಿಕೆ ವಸ್ತುಗಳ ಬಲಿಪೀಠದ ಮೇಲೆ, ಬಲಿಪೀಠದ ಮೇಲೆ, ಈ ಆಲಯದ ಮೇಲೆ, ಈ ಆಲಯದ ಮೇಲೆ, ದೇವಜನತೆಯ ಮೇಲೆ, ದೇವ ಜನತೆಯ ಮೇಲೆ ಅಗ್ನಿಯಾಗಿ ಅಭಿಷೇಕವಾಗಿ ಇಳಿದು ಬನ್ನಿರಿ. ಹಾಲೆಲೂಯಾ, Hallelujah, 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 hallelujah. ಜೀವಜಲವಾಗಿ ಜೀವ ತನ್ನಿರಿ, ಅಗ್ನಿಜ್ವಾಲೆಯಾಗಿ ಪ್ರಜ್ವಲಿಸಿರಿ. ಜೀವಜಲವಾಗಿ ಜೀವ ತನ್ನಿರಿ, ಅಗ್ನಿಜ್ವಾಲೆಯಾಗಿ ಪ್ರಜ್ವಲಿಸಿರಿ. ತಂಗಾಳಿಯಾಗಿ ಬೀಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ತಂಗಾಳಿಯಾಗಿ ಬೀಸಿ ಬನ್ನಿರಿ, ಆತ್ಮಾಭಿಷೇಕವ ಕರುಣಿಸಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಬೇಗ ಬನ್ನಿರಿ, ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. Hallelujah, 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 hallelujah.
പവിത്രാത്മരേ പവിത്രാത്മരേ സ്കൂളുകളിലായി കോളേജുകളായി പഠിച്ചുകൊണ്ടിരിക്കുന്ന എല്ലാ മക്കളുടെ മേലും ಶಾಲೆಗಳಲ್ಲಿಯೋ ಕಾಲೇಜುಗಳಲ್ಲಿಯೋ ವಿದ್ಯಾಭ್ಯಾಸ ಮಾಡುವ ಎಲ್ಲ ಮಕ್ಕಳ ಮೇಲೆ ദൂരദേശത്തേക്കായി ജോലിക്കായി പോയിരിക്കുന്ന എല്ലാ മക്കളുടെ ദൂരദേശങ്ങളിൽ ಕೆಲಸಕ್ಕಾಗಿ ಹೋದ ಎಲ್ಲ ಸೋದರ ಮೇಲೆಯೋ രാജ്യങ്ങളിലേക്ക് പോയിരിക്കുന്ന എല്ലാ മക്കളുടെ ಅನ್ಯ സ്റ്റേറ്റുಗಳಿಗೆ ಹೋದಂತಹ ಎಲ್ಲ ಮಕ್ಕಳ ಮೇಲೂ ഞങ്ങളുടെ കൃഷിയിടങ്ങളുടെ മേലെ ನಮ್ಮ ಕೃಷಿ ಸ್ಥಳಗಳ ಮೇಲೂ ബിസിനസിന് മേലെ ನಮ್ಮ ವ್ಯವಹಾರಗಳ ಮೇಲೆ ഞങ്ങളുടെ ആസ്തിപാസ്തികളുടെ മേലെ ಆಸ್ತಿಪಾಸ್ತಿಗಳ ಮೇಲೂ എല്ലാ രോഗികളുടെ മേലെ ಎಲ್ಲಾ ರೋಗಿಗಳ ಮೇಲೂ ಪವಿತ್ರಾತ್ಮರೇ ಬೇಗ ಇಳಿದು ಬನ್ನಿರಿ. ಹಾಲೆಲೂಯಾ ಹಾಲೆಲೂಯಾ ಬಂದವರೇ ದಿವ್ಯವರಗಳ ಸುರಿಸಿರಿ. ಶಿಷ್ಯರಾಗಿ ಶಕ್ತಿಯಾಗಿ ಬಂದವರೇ ದಿವ್ಯವರಗಳ ಸುರಿಸಿರಿ. ಅನುಗ್ರಹವಾಗಿ ತುಂಬಿಸಿರಿ ಜ್ಞಾನಪ್ರದಾಯಕ ಪಾವನಾತ್ಮರೇ. ಅನುಗ್ರಹವಾಗಿ ತುಂಬಿಸಿರಿ ಜ್ಞಾನಪ್ರದಾಯಕ ಪಾವನಾತ್ಮರೇ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಆತ್ಮರೇ ಆತ್ಮರೇ ಬೇಗ ಬನ್ನಿರಿ. ಸಜೀವವು ಪವಿತ್ರವು ಜೀವದಾಯಕವು ಆಗಿರುವ ನಿಮ್ಮ ನಾಮಕ್ಕೆ ಸ್ತುತಿ ಕೃತಜ್ಞತೆ ಆದರಾರಾಧನೆಗಳನ್ನು ನಾವು ಸಲ್ಲಿಸುವವು ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ಪ್ರಭುವೇ ಅನುಗ್ರಹಿಸಿರಿ. ನಮ್ಮ ಪ್ರಭುವಾದ ದೇವರೇ, ನಾವು ಅನರ್ಹರು, ಸಂಪೂರ್ಣವಾಗಿ ಅನರ್ಹರು. ಆದರೂ ಸುತ್ಯರ್ಹವು ಪವಿತ್ರವು ಜೀವದಾಯಕವು ದೈವಿಕವು ಆದ ಈ ಪವಿತ್ರ ರಹಸ್ಯಗಳ ಕಡೆಗೆ ನಿಮ್ಮ ಕಾರುಣ್ಯವು ನಮ್ಮನ್ನು ಬರುವಂತೆ ಮಾಡಿದೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪವಿತ್ರ ನಾಮಕ್ಕೆ ಮಹಿಮೆಯು, ಒಡೆಯರಾದ ನಿಮಗೆ ಆರಾಧನೆಯು ಸದಾಕಾಲವೂ ಸಲ್ಲಲಿ. ಸಜೀವವು ಜೀವದಾಯಕವು ಆದ ಈ ರೊಟ್ಟಿಯು ಸ್ವರ್ಗಲೋಕದಿಂದ ಇಳಿದು ಬಂದಿದೆ ಮತ್ತು ಅಖಿಲ ಲೋಕಕ್ಕೆ ಜೀವ ಬೀಯುತ್ತದೆ. ಇದನ್ನು ಭುಜಿಸುವವರು ಮರಣ ಹೊಂದುವುದಿಲ್ಲ, ಬದಲಾಗಿ ಪಾಪ ವಿಮೋಚನೆಯನ್ನು, ಆತ್ಮೋದ್ಧಾರವನ್ನು, ನಿತ್ಯ ಜೀವವನ್ನು ಪಡೆಯುವರು. ಪರದಿಂದಿಳಿದ ದೇವಾ ನೀನಾದ ರೊಟ್ಟಿಯ ರೂಪ, ನಿನ್ನನ್ನು ನಾ ಭುಜಿಸಲು ನನಗಾಯಿತು ರಕ್ಷಣೆಯು. ನಿನ್ನನ್ನು ನಾ ಭಜಿಸಲು ಬಾಳೆಲ್ಲ ಆನಂದ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತರ ಕೃಪೆಯು, ಪಿತನಾದ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೆಲ್ಲರೊಂದಿಗೆ ಇರಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ. ನಮ್ಮ ರಕ್ಷಕರ ಮೌಲ್ಯವಾದ ಶರೀರ ರಕ್ತಗಳನ್ನು ನಾವೆಲ್ಲರೂ ರೂಪಾಧ್ಯಕ್ಷಗಳಿಂದ ಸಮೀಪಿಸೋಣ. ಪಶ್ಚಾತ್ತಾಪದ ಭರವಸೆಯೊಂದಿಗೆ ಅಪರಾಧಗಳಿಂದ ದೂರವಿರೋಣ. ನಮ್ಮ ಪಾಪಗಳ ಕುರಿತು ಪಶ್ಚಾತ್ತಾಪಿಸಿ ಸಹೋದರರ ತಪ್ಪುಗಳನ್ನು ಕ್ಷಮಿಸೋಣ. ನಾವು ಸಕಲ ಕೋಡೆನಾದ ದೇವರಲ್ಲಿ ಕೃಪೆಯನ್ನು ವಿಮೋಚನೆಯನ್ನು ಬೇಡಿಕೊಳ್ಳೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ನಾವು ಭಿನ್ನತೆಗಳನ್ನು ಕಲಹಗಳನ್ನು ತ್ಯಜಿಸಿ ಅಂತರಂಗವನ್ನು ಶುದ್ಧಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ವೈಮನಸ್ಯ ಹಾಗೂ ದ್ವೇಷಗಳನ್ನು ನೀಗಿಸಿ ನಮ್ಮ ಆತ್ಮಗಳನ್ನು ಪಾವನಗೊಳಿಸೋಣ. ಕರ್ತನೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಪರಮ ಪ್ರಸಾದವನ್ನು ಸ್ವೀಕರಿಸಿ ಪವಿತ್ರಾತ್ಮರಿಂದ ಪಾವನರಾಗೋಣ. ಕರ್ತನೇ, ನಿಮ್ಮ ದಾಸರ
ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಐಕ್ಯ ಮತ್ತು ಅನ್ಯೋನ್ಯತೆಯಿಂದ ಪವಿತ್ರ ರಹಸ್ಯಗಳಲ್ಲಿ ಪಾಲ್ಗೊಳ್ಳೋಣ. ಕರ್ತರೇ, ಕರ್ತರೇ, ನಿಮ್ಮ ದಾಸರ ಪಾಪಗಳನ್ನು ಅಪರಾಧಗಳನ್ನು ಕ್ಷಮಿಸಿರಿ. ಕರ್ತರೇ, ನಮ್ಮ ಶರೀರಗಳ ಉದ್ಧಾರಕ್ಕೂ ಆತ್ಮಗಳ ಉದ್ಧಾರಕ್ಕೂ ಕಾರಣವಾಗಲಿ. ನಿತ್ಯ ಜೀವಕ್ಕೂ ಕಾರಣವಾಗಲಿ ಎಂದೆಂದಿಗೂ ಆಮೇನ್. ಪ್ರಾರ್ಥಿಸೋಣ. ಪ್ರಭುವಿನ ಶಾಂತಿ ನಮ್ಮೊಂದಿಗಿರಲಿ. ಪ್ರಭುವಾದ ದೇವರೇ, ಕರುಣೆಯಿಂದ ನೀವು ನಮಗಿದ್ದ ದೃಢ ನಂಬಿಕೆಯಿಂದ ನಿಮ್ಮ ಸನ್ನಿಧಿಯಲ್ಲಿ ಸದಾ ಕಾಲವು ನಿರ್ಮಲ ಹೃದಯರು, ಪ್ರಸನ್ನವದನರು, ನಿಷ್ಕಳಂಕರು ಆಗಿ ನಡೆಯುವಂತೆ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿರಿ. ನಾವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಮರಿಯಿಟ್ಟು ಹೀಗೆ ಪ್ರಾರ್ಥಿಸುವೆವು. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡಿನಿಂದ ನಮ್ಮನ್ನು ರಕ್ಷಿಸಿರಿ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ನಿಮ್ಮದೇ ಆಗಿದೆ. ಆಮೆನ್. ಪ್ರಭುವಿನ ಶಾಂತಿ ನಿಮ್ಮೊಂದಿಗೆ ಇರಲಿ. ನಿಮ್ಮೊಂದಿಗೂ ನಿಮ್ಮ ಆತ್ಮದೊಂದಿಗೂ ಇರಲಿ. ಪರಮ ಪ್ರಸಾದವನ್ನು ಪರಿಶುದ್ಧ ಜನರು ಸ್ವೀಕರಿಸಲಿ. ಏಕಮಾತ್ರ ಪಿತರು ಪರಿಶುದ್ಧರು, ಏಕಮಾತ್ರ ಪುತ್ರರು ಪರಿಶುದ್ಧರು, ಏಕಮಾತ್ರ ಪವಿತ್ರಾತ್ಮರು ಪರಿಶುದ್ಧರು, ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಎಂದೆಂದಿಗೂ ಮಹಿಮೆಯಾಗಲಿ. ಆಮೆನ್. ನೀವು ಜೀವಂತ ದೇವರನ್ನು ಕೊಂಡಾಡಿರಿ. ಧರ್ಮಸಭೆಯಲ್ಲಿ ದೇವರಿಗೆ ಮಹಿಮೆಯಾಗಲಿ. ಎಲ್ಲ ಕಾಲದಲ್ಲೂ ಎಲ್ಲ ವೇಳೆಯಲ್ಲೂ ಅವರ ಕೃಪೆಯೂ ಕರುಣೆಯೂ ನಮ್ಮ ಮೇಲೆ ಇರಲಿ. ಪ್ರಭು ಯೇಸು ಕ್ರಿಸ್ತರ ಜೀವದಾಯಕ ಕೃಪಾವರವು ಅವರ ಕರುಣೆಯಿಂದ ನಮ್ಮೆಲ್ಲರಲ್ಲಿಯೂ ಸಂಪೂರ್ಣವಾಗಿಲಿ, ಇಂದಿಗೂ ಎಂದಿಗೂ ಸದಾ ಕಾಲಕ್ಕೂ ಆಮೆನ್. ಕ್ರಿಸ್ತರ ಶರೀರವು ರಕ್ತವು ಋಣಗಳ ಪರಿಹಾರಕ್ಕೂ ನಿತ್ಯ ಜೀವನಕ್ಕೂ ಕಾರಣವಾಗಲಿ. ಸಹೋದರರೇ, ಸ್ವರ್ಗರಾಜ್ಯದ ಭರವಸೆಯೊಂದಿಗೆ ದೇವಪುತ್ರರ ಶರೀರವನ್ನು ಸ್ವೀಕರಿಸಲು ಮತ್ತು ಅವರ ರಕ್ತವನ್ನು ಪಾನ ಮಾಡಲು ಧರ್ಮಸಭೆಯು ನಿಮ್ಮನ್ನು ಆಹ್ವಾನಿಸುತ್ತಿದೆ. Lord, I come to you. Let my heart be changed, renewed, flowing from the grace that I found in you. Lord, I've come to know the weaknesses I see in me will be stripped away by the power of your love. Hold me close, let your love surround me. Bring me near, draw me to your side. And as I wait, I'll rise up like an eagle, and I will soar with you. Your spirit leads me on in the power of your love.
wait, I'll rise up like the eagle, and I will soar with you. Your spirit leads me on in the power of your love. Lord, unveil my eyes, let me see you face to face, the knowledge of your love as you live in me. Lord, renew my mind as your will unfolds in my life, in living every day, by the power of your love. Hold me close, let your love surround me. Bring me near, draw me to your side, and as I wait, I'll rise up like an eagle, and I will soar with you. Your spirit leads me on by the power of your love. Hold me close, let your love surround me. Bring me near, draw me to your side, and as I wait, I'll rise up like an eagle, and I will soar with you. Your spirit leads me on by the power of your love, by the power of your love. യേശു നമ്മുടെ ഉള്ളിൽ വന്ന നിമിഷമാണ്. ಯೇಸು ನಮ್ಮೊಳಗೆ ಜೀವಿಸುವಂತಹ ಸಮಯವಿದು. സ്വർഗത്തിൽ വസിക്കുന്നവൻ, ಸ್ವರ್ಗದಲ್ಲಿ ಜೀವಿಸುವವನು ഈ നിമിഷം നമ്മുടെ ഉള്ളിലും വസിക്കുന്നു. ಈ ನಿಮಿಷ ನಮ್ಮೊಳಗೆ ಜೀವಿಸುತ್ತಿದ್ದಾನೆ. നമ്മോടൊപ്പം വസിക്കുന്നതാവുന്ന അവിടുത്തെ ആഗ്രഹമെന്ന് നമ്മൾ പഠിപ്പിച്ചു. ನಮ್ಮೊಳಗೆ ಜೀವಿಸುವುದು ಎಂಬುದಾಗಿದೆ ಆತನ ಬಯಕೆ ಎಂಬುದು ನಮಗೆ ಕಲಿಸಿಕೊಟ್ಟನು. ആ ദൈവം നമ്മോടൊപ്പം വസിക്കുന്നു. ಆ ದೇವನು ಇದ ನಮ್ಮ ಜೊತೆ ವಾಸ ಮಾಡುತ್ತಿದ್ದಾನೆ. നമ്മെ ശക്തിപ്പെടുത്തുവാൻ, ನಮ್ಮನ್ನು ಶಕ್ತಿಪಡಿಸಲು, നമ്മെ സ്നേഹിക്കുവാൻ, ನಮ್ಮನ್ನು ಪ್ರೀತಿಸಲು, നമ്മിൽ കരുണ വർഷിക്കുവാൻ, ನಮ್ಮ ಮೇಲೆ ದಯೆ ತೋರಲು, നമ്മിൽ അടയാളങ്ങളും
അത്ഭുതങ്ങളും വർഷിക്കുക. ನಮ್ಮ ಮೇಲೆ ಅದ್ಭುತಗಳನ್ನು ಪವಾಡಗಳನ್ನು ಮಾಡು. രോഗ സൗഖ്യം തരുക. ರೋಗದ ಸೌಖ್ಯವನ್ನು നമ്മെ ബലപ്പെടുത്തുക. ನಮ್ಮನ್ನು ಬಲಪಡಿಸಲು അവിടെ നമ്മുടെ ഉള്ളിൽ വസിക്കുന്നു. ಇದ ನಮ್ಮೊಳಗೆ ಜೀವಿಸುತ್ತಿದ್ದಾನೆ. സാത്താനെ എതിർത്ത് നിൽക്കുക. ಸೈತಾನನನ್ನು ಸೋಲಿಸಿ അവിടെ നമുക്ക് ശക്തി തരുന്നു. ನಮಗೆ ಶಕ್ತಿಯನ್ನು ನೀಡುತ್ತಾರೆ. സ്വർഗീയ സന്തോഷം കൊണ്ട് അവിടെ നമ്മെ നിറയ്ക്കുന്നു. ಸ್ವರ್ಗೀಯ ಸಂತೋಷದಿಂದ ನಮ್ಮನ್ನು ತುಂಬಿಸುತ್ತಾರೆ. നമ്മുടെ മനസ്സ് നന്ദിയും സ്തുതിയും കൊണ്ട് ನಮ್ಮ ಮನಸ್ಸು ಸ್ತುತಿಯಿಂದಲೋ ಕೃತಜ್ಞತೆಯಿಂದಲೋ ತುಂಬಲಿ. യേശുവേ വന്ദനേ, ಯೇಸುವೇ ವಂದನೆ, യേശുവേ ആരാധನೆ, ಯೇಸುವೇ ಆರಾಧನೆ, യേശുവേ സ്തുതി, ಯೇಸುವೇ ಸ್ತುತಿ, യേശുവേ മഹിമ, ಯೇಸುವೇ ಮಹಿಮೆ, യേശുവേ സ്തോത്രം, ಯೇಸುವೇ ಸ್ತೋತ್ರ. ഹല്ലേലൂയ, 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 ഹല്ലേലൂയ. നമുക്ക് എഴുന്നേറ്റ് നിൽക്കാം. ഇതിന് തങ്ങളോ ಪರಿಪಾವನ ಬೆಲ್ಲಿ ಪೂಜೆಯಲಿ ಸುರನಾದನ ನಮಿಸಿದ ನಮಗೆ ಪರಿಪೂಜಿದವಿ ರಹಸ್ಯಗಳು ಪಾವನ ಜೀವನ ನೀಡಿರಲಿ. ನಮನ ನಮನ ಶಿರಬಾಗಿ ನಮನ ದೈವಿಕ ರಾಜ್ಯ ಮಹತ್ತದ್ದಳು ದೈವಾನಂದವ ಪಡೆದಿರಲು ಸುರಗಣ ಜೊತೆಯಲಿ ನಿಂತಿರಲು ಸುರವರ ನೀಡಲಿ ನಮಗೊಂದು ನಮನ ನಮನ ಶಿರಬಾಗಿ ನಮನ ಪಾವನ ಸಭೆಯ ತನಯರಲಿ ಸರ್ವ ಸಮಸ್ತ ಜನಗಾಂಧಲಿ ಈಶನ ವಾರ ಮಳೆ ಸುರಿದಿರಲಿ ಇಂದು ಎಂದಿಗೂ ಎಂದೆಂದಿಗೂ ನಮನ ನಮನ ಶಿರಬಾಗಿ ನಮನ 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 ಶಿರಬಾಗಿ ನಮನ. ಪವಿತ್ರೀಕರಣದ ಬಲಿಪೀಠವೇ ವಂದನೆ, ನಮ್ಮ ಪ್ರಭುವಿನ ಸಮಾಧಿಯ ವಂದನೆ. ನಿನ್ನಿಂದ ನಾನು ಸ್ವೀಕರಿಸಿದ ಪರಮಪ್ರಸಾದವು ಹೃಣಗಳ ಪರಿಹಾರಕ್ಕೂ ಪಾಪಗಳ ವಿಮೋಚನಕ್ಕೂ ಕಾರಣವಾಗಿಲಿ. ಪುನಃ ಬಲಿಪೂಜೆಯನ್ನು ಅರ್ಪಿಸಲು ಬರುವನೋ ಇಲ್ಲವೋ ನಾನರಿಯೇನು. ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ಯಾರಾದರೂ ಮೊದಲನೇ ಬಾರಿ ಬಂದವರಿದ್ದಾರಾ? ಫಸ್ಟ್ ಟೈಮ್ ಕೊನೆಯ ಇಲ್ಲಿಯ ಸದ್ಗ್ಯಾಂಗ ಅಥವಾ ಇರ್ಗಲಿಯದ್ಗಿ ಯಾರಾದ್ರು ಬಂದರೆ ಕರೆಗಳನ್ನು ಮೇಲಕ್ಕೆತ್ತಿ. ಓಕೆ, 1 2 3 ಜನ ಇದ್ದಾರೆ, 4 ಜನ ಇದ್ದಾರೆ, ಓಕೆ 5 ಜನ. ಒಂದು ಗಟ್ಟಿ ಚಪ್ಪಾಳೆದೊಡ್ಡಿದ್ದು ಅವರನ್ನು ಸ್ವಾಗತಿಸೋಣ. ನಿಮಗೆಲ್ಲರಿಗೂ ಹೊಸದಾಗಿ ಬಂದವರಿಗೆ ಈ ಧ್ಯಾನ ಕೇಂದ್ರದ ಪರವಾಗಿ ನಿಮಗೆ ಸ್ವಾಗತವನ್ನು ನಾವು ಬಯಸ್ತೇನೆ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಪ್ರತಿ ಶುಕ್ರವಾರ ಧ್ಯಾನಕೂಟ ಇರುತ್ತದೆ, ಬೆಳಿಗ್ಗೆ 10 ರಿಂದ 2 ಗಂಟೆಯ ತನಕ. ಪ್ರೈಸ್ ದಿ ಲಾರ್ಡ್. ಈ ಪ್ರತ್ಯೇಕವಾಗಿ ಈ ತಿಂಗಳು ಇವತ್ತು ಲಾಸ್ಟ್ ಡೇ, ಇವತ್ತಿನ ದಿನ. ನಾಳೆಯಿಂದ ಹೊಸ ತಿಂಗಳು ಜುಲೈ ತಿಂಗಳು ಆರಂಭ ಆಗ್ತದೆ. ಜುಲೈ ತಿಂಗಳಲ್ಲಿ 21, 22ನೇ ತಾರೀಕಿನಂದು ಬ್ರದರ್ ಸಾಜಿದ್ ಜೋಸೆಫ್ ಅವರದ್ದು ಧ್ಯಾನಕೂಟ ಇಲ್ಲಿ ಇದೆ. 2 ದಿವಸದ ಧ್ಯಾನಕೂಟಗಳು. ಅದಕ್ಕಾಗಿ ನೀವು ಇತರರಿಗೂ ಹೇಳಿ, ಇತರರಿಗೆ ಸಂದೇಶವನ್ನು ಕಳಿಸಿ
ಅಲ್ಲಿ ಬ್ಯಾನರ್ ಹಾಕಿದ್ದಾರೆ, ಅದೊಂದು ಫೋಟೋ ತೆಗೆದು ನಿಮ್ಮ ವಾಟ್ಸಪ್ಪಲ್ಲೆಲ್ಲ ಹಾಕ್ಬೋದು, ನಿಮ್ಮ ಫೇಸ್ಬುಕ್ ಸ್ಟೋರಿಯಲ್ಲೆಲ್ಲ ಹಾಕಿ ಎಲ್ಲರಿಗೆ ತಿಳಿಯಲಿ. ಇಲ್ಲಿ ದಾನಕೂಟ ಇದೆ ಅಂತ ಜುಲೈ ತಿಂಗಳ 21, 22ರಂದು. ಪ್ರೈಸ್ ದಿ ಲಾರ್ಡ್. ನಿಮಗೆ ಬಲಿಪೂಜೆಗಳನ್ನು ಕೊಡಲಿಕ್ಕಿದ್ರೆ, ಕಾಣಿಕೆಗಳನ್ನು ಕೊಡಲಿಕ್ಕಿದ್ರೆ ಹಿಂದೆ ಅಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಅಲ್ಲಿ ಕೊಟ್ಟು ರಸೀದಿಯನ್ನು ಪಡ್ಕೊಳ್ಳೋದು. ಯಾರಿಗಾದರೂ ಸಾಕ್ಷಿ ನೀಡಲು ಇದ್ದರೆ ಮುಂದಕ್ಕೆ ಬರಬಹುದು. ಸಾಕ್ಷಿ ನೀಡಲಿದ್ದವರು ದಯಮಾಡಿ ಮೇಲಕ್ಕೆ ಬನ್ನಿ. ನಿಮ್ಮ ಹೆಸರು, ಎಲ್ಲಿಂದ ಬಂದಿದ್ದೀರಿ, ಏನು ವಿಷಯ, ಒಂದು ಚೊಕ್ಕವಾಗಿ ನಿಮ್ಮ ಸಾಕ್ಷಿಗಳನ್ನು ನೀಡಿರಿ. ನನ್ನ ಹೆಸರು ಶಾರ್ಲೆಟ್ ಅಂತ. ನಾನು ಇಲ್ಲಿ ಪಂಡಿತ್ ಹೌಸಲ್ಲಿ ವಾಸ ಮಾಡ್ತಿದ್ದೇನೆ. ನಾನು ಪ್ರತಿ ಶುಕ್ರವಾರ ಇಲ್ಲಿ ಧ್ಯಾನಕೂಟಕ್ಕೆ ಬರ್ತೇನೆ. ನನ್ನ ಮಗಳು ಮದುವೆ ಆಗಿ ಬೆಂಗಳೂರಿನಲ್ಲಿದ್ದಾಳೆ. ಒಂದು ಮಗು ಕೂಡ ಇದೆ, 3 ವರ್ಷ ಆಗ್ತಾಯಿದೆ ಈಗ. ಅವರು ಅಳಿಯನಿಗೆ ದೊಡ್ಡ ಅಮೆರಿಕಾ ಕಂಪನಿಯಲ್ಲಿ ಒಂದು ಕೆಲಸ ಇತ್ತು ಅವನಿಗೆ. ಮಗಳಿಗೂ ಕೆಲಸ ಇತ್ತು, ಅವಳು ಈ ಮಗುವಿಗೋಸ್ಕರ ಕೆಲಸವನ್ನು ಬಿಟ್ಟಿದ್ದು. ಹಾಗೆ ಅವರು ಒಂದು ಫ್ಲ್ಯಾಟ್ ತಗೊಂಡಿದ್ರು ಬೆಂಗಳೂರಲ್ಲಿ, ಹತ್ರ 80 ಲಕ್ಷದ್ದು. ಹಾಗೆ ಅವರು ಅದಕ್ಕೆ ಪ್ರತಿ ತಿಂಗಳು 75,000 ಪೇ ಮಾಡಬೇಕಾಗಿತ್ತು, ಲೋನ ಕಟ್ಟಬೇಕಾಗಿತ್ತು. ಆದರೆ ಅವನು ಅಮೆರಿಕಾದವರು ಈ ಥರ ಲೇ ಆಫ್ ಮಾಡ್ತಾ ಇದ್ದಾರೆ ಈಗ ಜಾಬ್ನೆಲ್ಲ. ಅದರಲ್ಲಿ 200 ಜನರನ್ನು ತೆಗೆದು ಹಾಕುವಾಗ ಅವನನ್ನು ಸಹ ತೆಗೆದು ಹಾಕಿದರು. ಹಾಗೆ ಅವನಿಗೆ ಕಳೆದ ತಿಂಗಳು ನೋಟಿಸ್ ಪೀರಿಯಡ್ ಇತ್ತು, ಅವನು ಲೋನ್ ಕಟ್ಟಿಕೊಂಡು ಹೋದ 75,000. ಈಗ ಈ ತಿಂಗಳು ಅವನಿಗೆ ಆಗೋದಿಲ್ಲ. ನಾವು 1-2,000 20,000 ಅದೆಲ್ಲ ಜೋಡಿಸ್ಬೋದು, 75,000 ಜೋಡಿಸೋದು ಕಷ್ಟ ಆಗ್ತದೆ. ಹಾಗೆ ನಾನು ಇಲ್ಲಿ ಬಂದು ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅವನಿಗೆ ಆದಷ್ಟು ಬೇಗ ಒಂದು ಕೆಲಸವನ್ನು ದೊರಕಿಸಿಕೊಡಿ ಅಂತ. ಬಲಿಪೂಜೆಯನ್ನು ಕೂಡ ಅರ್ಪಿಸಲಿಕ್ಕೆ ಕೊಡ್ತಾ ಇದ್ದೆ. ಈಗ ದೇವರದಿಂದ ಅವನಿಗೆ ಬೇರೆ ಒಂದು ಅಮೆರಿಕನ್ ಕಂಪನಿಯಲ್ಲಿ ಆಫರ್ ಬಂದಿದೆ. ಅದಕ್ಕಾಗಿ ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಈಗ ಅವನಿಗೆ ಇದು ಲೋನ್ ಕಟ್ಟಲಿಕ್ಕೆ ಸುಲಭ ಆಗ್ತದೆ. ಹಾಗೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ಯೇಸು ಕ್ರಿಸ್ತರು ಈಗಲೂ ಜೀವಿಸುವ ದೇವರೇ ಆಗಿದ್ದಾರೆ. ನಮ್ಮ ಪ್ರಾರ್ಥನೆಗಳನ್ನು ಆಲಿಸ್ತಾರೆ. ನಾನು ಯಾವಾಗಲೂ ಪ್ರಾರ್ಥನೆ ಮಾಡ್ತಿದ್ದೆ, ಸ್ವರ್ಗೀಯ ಸಹಾಯವನ್ನು ಕಳಿಸಿಕೊಟ್ಟು ನನ್ನ ಅಳಿಯನಿಗೆ ಒಂದು ಕುಟುಂಬದಲ್ಲಿ ಆ ಲೋನನ್ನು ಕಟ್ಟಿಕೊಳ್ಳಲು ಖರ್ಚನ್ನು ನೀಗಿಸಲು ದೇವರೇ ಬೇಗ ಒಂದು ಕೆಲಸವನ್ನು ಕೊಡಲು ಪ್ರಾರ್ಥನೆ ಮಾಡ್ತಿದ್ದೆ ಇಲ್ಲಿ ಬಂದು. ಆ ಪ್ರಾರ್ಥನೆ ಸಫಲವಾಗಿದೆ, ದೇವರು ನಡೆಸಿಕೊಟ್ಟಿದ್ದಾರೆ. ಹಾಗೆ ನನ್ನ ಮಗಳು ಕೆಲಸದ ಮಗುವಿನ ನಿಮಿತ್ತ ಕೆಲಸವನ್ನು ಬಿಟ್ಟಿದ್ಲು. ಆದರೆ ಅವಳಿಗೂ ಕೂಡ ಕಂಪನಿಯವರೇ, ಇವಳು ಅಪ್ಲೈ ಮಾಡಿರಲಿಲ್ಲ, ಈಗ ಕಂಪನಿಯವರೇ ಇವಳನ್ನು ಕರೆದು ಆಫರ್ ಕೊಟ್ಟಿದ್ದಾಳೆ. ಅವಳಿಗೂ ಕೂಡ ಕೆಲಸ ಸಿಕ್ಕಿದೆ, ಇಬ್ಬರಿಗೂ ಕೆಲಸವಾಗಿದೆ. ಆದರೆ ಅಳಿಯನಿಗೆ 9 ತಿಂಗಳು ವರ್ಕ್ ಫ್ರಮ್ ಹೋಮ್, ಅದು ಕೂಡ ಒಳ್ಳೆಯದೇ ಆಗಿದೆ. ಯಾಕೆಂದರೆ ಮಗುವನ್ನು ಇಬ್ಬರೂ ಕೆಲಸಕ್ಕೆ ಹೋದಾಗ ಮಗುವನ್ನು ನೋಡಿಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ಸಾಧಾರಣ ಈಗ 9 ತಿಂಗಳು ಅವನು ವರ್ಕ್ ಫ್ರಮ್ ಹೋಮ್ ಇರುವಾಗ ಮಗುವನ್ನು ಸುಧಾರಿಸಲು ಕೂಡ ಆಗ್ತಾಯಿದೆ. ದೇವರ ಪ್ಲ್ಯಾನ್ಗಳು ತುಂಬ ಹಿರಿಯದಾಗಿದೆ, ತುಂಬ ಶ್ರೇಷ್ಠವಾಗಿದೆ. ನಾನು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಾಗೆ ಇಲ್ಲಿ ಗುರುಗಳಿಗೂ ಎಲ್ಲರಿಗೂ, ನನ್ನ ಸಹೋದರ ಸಹೋದರಿ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೇನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಾನು ಆಲಿಸ್, ರಾಣಿಪುರ ಚರ್ಚಿನಿಂದ ಬಂದಿದ್ದೇನೆ. ನನಗೆ 2 ತಿಂಗಳ ಹಿಂದೆ ಶೀತ ಮತ್ತು ಜ್ವರ ಬಂತು. ಈ ಸಲ ಇದು ಮೂಗು ತುರಿಸ್ತಿತ್ತು, ಜೋರು ತುರಿಸ್ತಿತ್ತು, 2 ನಾಸ್ಟ್ರಿಲ್ಸ್. ಇದು ಹೀಗೆ ಎಂದು ಮೊದಲು ಆಗಲಿಲ್ಲ. ನನಗೆ ಆ ಸಮಯದಲ್ಲಿ ಬ್ರದರ್ ಸಾಜಿದ್ ಜೋಶಿತ್ ಅವರ ಧ್ಯಾನಕೂಟಕ್ಕೆ ಅಟೆಂಡ್ ಆಗಲು ಒಂದು ಚಾನ್ಸ್ ಸಿಕ್ಕಿತು. ನಾನು ಮೊದಲನೇ ದಿನವೇ ತುಂಬ ಪ್ರಾರ್ಥನೆ ಮಾಡಿದೆ, ದೇವರಲ್ಲಿ ದಯಮಾಡಿದ ನನ್ನಿಂದ ಇದನ್ನು ಹೋಗಲಾಡಿಸಿ, ತುಂಬ ಇರಿಟೇಷನ್ ಆಗಿ. ನನಗೆ ಮೊದಲನೇ ದಿನವೇ ಅದು ದೇವರು ಮುಟ್ಟಿ ಗುಣ ಮಾಡಿದ್ದಾರೆ. ಹಾಗೂ 2ನೇ ಸಾಕ್ಷಿ, ನನ್ನ ಹೊಟ್ಟೆಯ ಕೆಳಗೆ ನೋವಿತ್ತು, ಒಂದು ತುಂಬ ಸಮಯ ಕುಳಿತುಕೊಳ್ಳಾಗ ಮರಗಟ್ಟಿದ ಹಾಗೆ ಆಗ್ತಿತ್ತು. ಅದನ್ನು ಕೂಡ ದೇವರು ಆ ಧ್ಯಾನಕೂಟದಲ್ಲಿ ಗುಣಪಡಿಸ್ತಾರೆ. ಅದಕ್ಕಾಗಿ ದೇವರಿಗೆ ಅನಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಸಾಕ್ಷಿಗಳು ಲೇಟ್ ಆದಕ್ಕೆ ಪಶ್ಚಾತ್ತಾಪ ಪಡ್ತೇನೆ. ಥ್ಯಾಂಕ್ ಯು ಜೀಸಸ್, ಪ್ರೇಸ್ ಯು ಜೀಸಸ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇವರು ಮನೆಗೆ ಹೋದರೆ ಇವರು ಎಷ್ಟು ಜೋರಾಗಿ ಮಾತಾಡ್ತಾರೆ ಗೊತ್ತಾ ಮನೆಯಲ್ಲಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ ಅಂತೆ ಏನಿಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಾವು ಮೈಕಲ್ಲಿ ಸ್ವಲ್ಪ ಗಟ್ಟಿಯಾಗಿ ಮಾತಾಡಲಿಕ್ಕೆ ಕಲಿಬೇಕು.
ಪ್ರೈಸ್ ಲಾರ್ಡ್. ಒಂದು ವೇಳೆ ಗಂಡನಿಗೆ ಬೈದರೆ ಹೇಗೆ ಬೈತಿದ್ರಲ್ಲ, ಜಸ್ಟ್ ಜ್ವರವಾಗಿ ಬೈದಿಲ್ವಾ? ಪ್ರೈಸ್ ಲಾರ್ಡ್. ಅದು ಸ್ವರ ಉಂಟು ಗಟ್ಟಿಯಾಗಿ, ದೇವರಿಗೆ ಖಂಡಿತವಾಗಿ ಉಪಯೋಗಕ್ಕೆ ಬೀಳಬೇಕು ನಮ್ಮ ಸ್ವರ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಒಂದು ಒಳ್ಳೆಯ 2 ಸಾಕ್ಷಿಗಳು ತುಂಬ ಒಳ್ಳೆಯದು ನೋಡಿ. ಒಂದು ಹಿಂದಿಯಲ್ಲಿ ಗಾದೆ ಇದೆ, ಹಿಂದಿ ಗೊತ್ತಲ್ಲ ನಿಮಗೆ? ಹಿಂದಿ ಗೊತ್ತಲ್ಲ? ಅದರಲ್ಲಿ ಒಂದು ಗಾದೆ ಇದೆ, ಜಬ್ ಊಪರ್ ವಾಲ ದೇತಾ ಇತ್ತು ಚಪ್ಪಡ್ ಪಾಡ್ಕೆ ದೇತಾ ಎಂದು. ಪ್ರೈಸ್ ಲಾರ್ಡ್. ಮೇಲೆ ಅವರು ಕೊಡುವಾಗ ಆಕಾಶದ ಎಲ್ಲ ದ್ವಾರಗಳನ್ನು ತೆರೆದು ಕೊಡ್ತಾರಂತೆ. ಒಬ್ಬ ಸಹೋದರಿಗೆ ಹಾಗೆ ಮಗಳಿಗೆ ಜಾಬ್ ಆಯಿತು, ಗಂಡನಿಗೆ ಅವಳ ಗಂಡನಿಗೆ ಜಾಬ್ ಆಯಿತು, ಎಲ್ಲ ಸರಿಯಾಗಿ ಮನೆಯಲ್ಲಿ ಮಗುವನ್ನು ನೋಡಲಿಕ್ಕೆ ವರ್ಕ್ ಫ್ರಮ್ ಹೋಮ್ 9 ತಿಂಗಳು ಮನೆಯಲ್ಲಿ, ಇನ್ನೊಂದು ಮಗು ಆಗೋ ತನಕ ನಿಲ್ಬಹುದು ಪಾಪ. ಪ್ರೈಸ್ ಲಾರ್ಡ್. ನೋಡಿ ಎಷ್ಟೆಲ್ಲ ಆಶೀರ್ವಾದಗಳನ್ನು ದೇವರು ದಯಪಾಲಿಸಿದ್ದಾರೆ. ಒಂದು ಗಟ್ಟಿ ಚಪ್ಪಾಳೆ ಯೇಸುವಿಗೆ, ಇಂಥ ಅದ್ಭುತ ಕಾರ್ಯಗಳನ್ನು ಮಾಡಿದಂಥ ಯೇಸುವಿಗೆ ಗಟ್ಟಿಯಾಗಿ ಚಪ್ಪಾಳೆ. ಪ್ರೈಸ್ ಲಾರ್ಡ್. ಆರಾಧನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ನಿಮ್ಮೆಲ್ಲ ಕೋರಿಕೆಗಳು, ನಿಮ್ಮೆಲ್ಲ ಬೇಡಿಕೆಗಳು ವೇದಿಕೆ ಮೇಲೆ ಸಮರ್ಪಣೆ ಮಾಡಿ. ಇವತ್ತು ನಾವು ಪ್ರತ್ಯೇಕವಾಗಿ ಮಣಿಪುರದಲ್ಲಿ ಕಷ್ಟದಲ್ಲಿರುವ ದೇವ ಪ್ರಜೆಗಳಿಗಾಗಿ ನಾವು ಪ್ರಾರ್ಥಿಸೋಣ. ಹಾಗೂ ಜಾರ್ಖಂಡ್ ಹಾಗೂ ಪಂಜಾಬಲ್ಲಿ ಎಷ್ಟೋ ಕ್ರೈಸ್ತ ಸಭೆಗಳು ಕಷ್ಟದಲ್ಲಿವೆ, ಅವರಿಗಾಗಿ ಪ್ರಾರ್ಥಿಸೋಣ. ದೇವರ ಕೃಪೆ ವರದಾನಗಳು ಅವರ ಮೇಲೆ ಇಳಿದು ಬರಲೆಂದು, ಹಾಗೂ ನಮ್ಮ ಭಾರತ ದೇಶದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ನೆಲೆಸಲೆಂದು ನಾವು ಪ್ರಾರ್ಥಿಸೋಣ. ಹಾಗೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ದೇವರ ಕೃಪೆ ವರದಾನಗಳು ಇಳಿದು ಬರಲೆಂದು ಈ ಗೀತೆಯೊಂದಿಗೆ ನಾವು ಪ್ರಾರ್ಥಿಸೋಣ. ಪ್ರಿಯರೇ, ಮಾರ್ಪಡದ ದೇವರೇ ನಿನ್ನನ್ನೇ ಆರಾಧಿಸುವೆ, ಮಾತು ತಪ್ಪದ ದೇವರೇ ನಿನ್ನನ್ನೇ ಆರಾಧಿಸುವೆ. ಮಾರ್ಪಡದ ದೇವರೇ ನಿಮ್ಮನ್ನೇ ಆರಾಧಿಸುವೆ, ಮಾತು ತಪ್ಪದ ದೇವರೇ ನಿಮ್ಮನ್ನೇ ಆರಾಧಿಸುವೆ. ಆರಾಧನೆ 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 ಆರಾಧನೆ. ಸೃಷ್ಟಿಯು ಮಾರ್ಪಡುವುದು, ಕಾಲವು ಮಾರ್ಪಡುವುದು, ಸೃಷ್ಟಿಯು ಮಾರ್ಪಡುವುದು, ಕಾಲವು ಮಾರ್ಪಡುವುದು, ರಾಜ್ಯವು ಮಾರ್ಪಡುವುದು, ಮನುಷ್ಯನು ಮಾರ್ಪಡುವನು, ರಾಜ್ಯವು ಮಾರ್ಪಡುವುದು, ಮನುಷ್ಯನು ಮಾರ್ಪಡುವುದು. ಮಾರ್ಪಡದ ದೇವರೇ ನಿಮ್ಮನ್ನೇ ಆರಾಧಿಸುವೆ, ಮಾತು ತಪ್ಪದ ದೇವರೇ ನಿಮ್ಮನ್ನೇ ಆರಾಧಿಸುವೆ. ಮಾರ್ಪಡದ ದೇವರೇ ನಿಮ್ಮನ್ನೇ ಆರಾಧಿಸುವೆ, ಮಾತು ತಪ್ಪದ ದೇವರೇ ನಿಮ್ಮನ್ನೇ ಆರಾಧಿಸುವೆ.
ಮಾರ್ಪಡುವನು ತಾರೆಗಳು ಮಾರ್ಪಡುವವು ಗಗನವು ಮಾರ್ಪಡುವುದು ತಾರೆಗಳು ಮಾರ್ಪಡುವವು ಗಗನವು ಮಾರ್ಪಡುವುದು ಮಾರ್ಪಡದ ದೇವರೇ ನಿಮ್ಮನ್ನೇ ಆರಾಧಿಸುವೆ ಮಾತು ತಪ್ಪಾದ ದೇವರೇ ನಿಮ್ಮನ್ನೇ ಆರಾಧಿಸುವೆ ಮಾರ್ಪಡದ ದೇವರೇ ನಿಮ್ಮನ್ನೇ ಆರಾಧಿಸುವೆ ಮಾತು ತಪ್ಪಾದ ದೇವರೇ ನಿಮ್ಮನ್ನೇ ಆರಾಧಿಸುವೆ ಆರಾಧನೆ 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 ಎಲ್ಲರೂ ಎದ್ದು ನಿಂತುಕೊಳ್ಳೋಣ ಆರಾಧನೆ ಚಪ್ಪಾಳೆ ತಟ್ಟುತ್ತಾ ಎಲ್ಲರೂ ಹಾಡೋಣ ಆರಾಧನೆ 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 ಆರಾಧುಯಾ ಹಲ್ಲೆಲೂಯಾ 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 ಹೀರವರೆ ಕಲವರದು ಚಂದರ ಮರ ಕಲವರದು നമ്മുടെ ശരീരത്തിൻ്റെ എല്ലാ വേദനകളെയും കർത്താവിന് സമർപ്പിക്കുക. ನಮ್ಮ ಶರೀರದಲ್ಲಿರುವ ಎಲ್ಲ ನೋವುಗಳನ್ನು ಸಮರ್ಪಿಸಿಕೊಂಡು രോഗങ്ങളെയും രോഗപീഠകളെയും ರೋಗಗಳನ್ನು ರೋಗದ ಪೀಡೆಗಳನ್ನು ಸಮರ್ಪಿಸಿಕೊಂಡು നമ്മുടെ മനസ്സിന്റെ എല്ലാ കഷ്ടങ്ങളെയും സമർപ്പിക്കുക. ನಮ್ಮ ಮನಸ್ಸಿನಲ್ಲಿ ಇರುವುದಿಲ್ಲ ಕಷ್ಟಗಳು ಅವುಗಳನ್ನು ಸಮರ್ಪಿಸಿ ആത്മാവിന്റെ എല്ലാ കഷ്ടങ്ങളെയും സമർപ്പിക്കുക. ಆತ್ಮದ ಎಲ್ಲಾ ಕಷ್ಟಗಳನ್ನು ಸಮರ್ಪಿಸಿ എല്ലാ പാപത്തെ ഓർത്ത് പശ്ചാത്തപിക്കുക. ಎಲ್ಲಾ ಪಾಪವನ್ನು ನೆನೆದು ಪಶ್ಚಾತ್ತಾಪ ಪಟ್ಟುಕೋ യേശുവിന്റെ കുരിശോട് ചേർന്നിരിക്കുക. ಯೇಸುವಿನ ಶಿಲುಬೆಯೊಂದಿಗೆ ಸೇರಿ ನಿಂತುಕೊಂಡು അവിടുത്തെ തിരുരക്തം കൊണ്ട് എന്നെ കഴുകണമേ എന്ന് പ്രാർത്ഥിക്കുക. ಅಲ್ಲಿನ ಪರಿಶುದ್ಧ ರಕ್ತದಿಂದ ನನ್ನನ್ನು ತೊಳೆಯಿರಿ ಅಂತ ಪ್ರಾರ್ಥಿಸಿಕೊಂಡು ರೋಗಗಳು ರೋಗದ ಪೀಡೆಗಳು കർത്താവിന്റെ അത്ഭുത വചനത്തിന്റെ ശക്തിയാ ಪ್ರಭುವಿನ ಅದ್ಭುತ ವಾಕ್ಯದ ಶಕ್ತಿಯಿಂದ അവിടുത്തെ സാന്നിധ്യത്തിന്റെ ശക്തിയാ ಆತನ ಸಾನ್ನಿಧ್ಯದ ಶಕ್ತಿಯಿಂದ അവിടുത്തെ പേരിന്റെ ശക്തിയാ ಆತನ ನಾಮದ ಶಕ್ತಿಯಿಂದ നമ്മിലെ രോഗങ്ങളും രോഗപീഠകളും വിട്ടുപോകുക. ನಮ್ಮಲ್ಲಿರುವಂತಹ ರೋಗವು ರೋಗದ ಪೀಡೆಗಳು ಬಿಟ್ಟು ಹೋಗಲು ಎರಡು ಕರಗಳನ್ನು ಎತ್ತಿಕೊಂಡು ಪ್ರಭುದೇವರನ್ನು ಸ್ತುತಿಸಿ ಆರಾಧಿಸುವ ಯೇಸುವೆ 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 ಹುವಾ ಬಾಬಾ 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 ರಕ ಊರೆ ಬಲಿಯಾ ಹಲ್ಲೆಲೂಯಾ 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 ಯೇಸುವೆ 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 ಬಿಡುಗಡೆ 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 ಹಲ್ಲೆಲೂಯಾ ಓರಕ ಬಾಬಾ 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 ಇರಲಕ ಬಾಬಾ ಓಲಕ ಬಾಬಾ ಶೀರಲ ಬಾಬಾ ಸಂದರ ಬರುಕರ ಬರು ರೋಕಲ ಬರದಕ ಶೀರಲ ಹಲ್ಲೆಲೂಯಾ 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 ಹಲ್ಲೆಲೂಯಾ. നിങ്ങൾ സങ്കടപ്പെടുകയും നിങ്ങൾ വിലപിക്കുകയും ചെയ്യും. ನೀವು
ಅತ್ತು ಗೋಳಾಡುವಿರಿ. എന്നാൽ ലോകം സന്തോഷിക്കും. ಆದರೆ ಲೋಕವು ಆನಂದಿಸುತ್ತದೆ. എന്നാൽ നിങ്ങളുടെ ദുഃഖം സന്തോഷമായി മാറും. ಆದರೆ ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ. ആർക്കും എടുത്തു കളയാൻ പറ്റാത്ത സന്തോഷം, ಯಾರಿಂದಲೂ ಕಸಿದುಕೊಳ್ಳಲಾಗದಂತಹ ಸಂತೋಷ അവിടുന്ന് നിങ്ങൾക്ക് തരും. ಆತನು ನಿಮಗೆ ನೀಡುವನು. പൗലോസിനെ വിളിച്ചു പറഞ്ഞു, ಸಂತ ಪೌಲನು ಹೇಳುತ್ತಾನೆ, ഞാൻ നല്ലവണ്ണം യുദ്ധം ചെയ്തു, ನಾನು ಒಳ್ಳೆಯ ಯುದ್ಧವನ್ನು ಮಾಡಿದೆ, ഞാൻ നല്ല ഓട്ടം ഓടി, ನಾನು ಒಳ್ಳೆಯ ಓಟವನ್ನು ಓಡಿದೆ, ഞാൻ എന്റെ വിശ്വാസം സംരക്ഷിച്ചു, ನನ್ನ ವಿಶ್ವಾಸವನ್ನು ನಾನು ಸಂರಕ್ಷಿಸಿದೆ. അതിനാൽ ಆದುದರಿಂದ നീതിയുള്ള ന്യായാധിപൻ, ನೀತಿಯ ನ್ಯಾಯಾಧಿಪತಿ നീതിയുടെ കിരീടം എന്നെ അണിയിക്കട്ടെ, ನೀತಿಯ ಕಿರೀಟವನ್ನು ಧರಿಸುವರು. ഹല്ലേലൂയ 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 യേശുവേ 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 ഹല്ലേലൂയ ഹല്ലേലൂയ. ಬಿಡುಗಡೆ 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 ಯೇಸುವೇ, ನಿಮ್ಮ ನಾಮದಲ್ಲಿ ಬಿಡುಗಡೆ ಯೇಸುವೇ യേശുവേ യേശുവേ. മുട്ടിരി 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 യേശുവേ മുട്ടിരി മുട്ടിരി മുട്ടിരി. ഹല്ലേലൂയ 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 ഹല്ലേലൂയ. നമ്മളുടെ വിശ്വാസം സംരക്ഷിക്കപ്പെടണം. ನಮ್ಮ ವಿಶ್ವಾಸವು ಸಂರಕ್ಷಿಸಪಡಬೇಕು. നമ്മൾ വിശ്വാസത്തിന്റെ കാവൽ ഭടന്മാരായി മാറണം. ನಾವು ವಿಶ್ವಾಸದ ಕಾವಲು ದೂತರಾಗಬೇಕು. പൗലോസ് പറഞ്ഞു, ಸಂತ ಪೌಲನು ಹೇಳುತ್ತಾನೆ, ഞാൻ എന്റെ വിശ്വാസം സംരക്ഷിച്ചു. ನಾನು ನನ್ನ ವಿಶ್ವಾಸವನ್ನು ಸಂರಕ್ಷಿಸಿದೆ. നമ്മുടെ ചുമതലയാണ്, ನಮ್ಮ ಕರ್ತವ್ಯವಾಗಿದೆ. നമുക്ക് ലഭിച്ച വിശ്വാസം സംരക്ഷിക്കുക. ನಮಗೆ ಲಭಿಸಿದ ವಿಶ್ವಾಸವನ್ನು ನಾವು ರಕ್ಷಿಸುವಂತದ್ದು. ആരിണങ്ങിയാലും പിണങ്ങിയാലും, ಯಾರೇ ಬರಲಿ ಹೋಗಲಿ, ഞാൻ എന്റെ വിശ്വാസം സംരക്ഷിക്കും. ನನ್ನ ವಿಶ್ವಾಸವನ್ನು ನಾನು ಸಂರಕ್ಷಿಸುವೆ. അതുകൊണ്ട് പൗലോസ് പറഞ്ഞു, ಆದುದರಿಂದ ಸಂತ ಪೌಲನು ಹೇಳುತ್ತಾನೆ, യേശു ക്രിസ്തുവിനോടുള്ള സ്നേഹത്തിൽ നിന്ന്, ಯೇಸು ಕ್ರಿಸ್ತನಲ್ಲಿರುವ ಪ್ರೀತಿಯಿಂದ ആർക്കെന്നെ വേർപെടുത്താൻ സാധിക്കും? ಯಾರಿಂದ ನನ್ನನ್ನು ಬೇರ್ಪಡಿಸಲು ಸಾಧ್ಯ? ಕ್ಲೇಶವೋ, ದುಃಖವೋ, ದುರಂತವೋ, പട്ടിണിയോ, ಹಸಿವೋ, ರೋಗವೋ, ಖಡ್ಗವೋ, ഉയരത്തിനോ, ಎತ್ತರಕ್ಕೋ, ആഴത്തിനോ, ತಗ್ಗಿಗೋ, ഇപ്പോഴുള്ളവയ്ക്കോ, ಈಗ ಇರುವುದಕ್ಕೋ, വരാനിരിക്കുന്നവയ്ക്കോ, ಬರಲಿರುವುದಕ್ಕೋ, ഒരു ദുഃഖത്തിനും, ಯಾವ ದುಃಖಕ್ಕೂ യേശു ക്രിസ്തുവിനോടുള്ള സ്നേഹത്തിൽ നിന്ന്, ಯೇಸು ಕ್ರಿಸ್ತನಲ್ಲಿರುವ ಪ್ರೀತಿಯಿಂದ നമ്മെ വിടുവിക്കുക സാധ്യം. ನನ್ನನ್ನು ಬಿಡಿಸಲು ಸಾಧ್ಯವಿಲ್ಲ. ആരകന്നു പോയ, ಯಾರೇ ದೂರ ಹೋಗಲಿ, ആര് വിട്ടുപോയ, ಯಾರೇ ಬಿಟ್ಟು ಅಗಲಲಿ, ಜೀವನದಲ್ಲಿ എന്ത് സംഭവിച്ച, ಏನೇ ಸಂಭವಿಸಿದರು, യേശുവാണ് എന്റെ രക്ഷകൻ, ಯೇಸು ಆಗಿದ್ದಾನೆ ನನ್ನ ರಕ್ಷಕ, അവിടുന്നാണ് എന്റെ നാഥൻ, ಆತನಾಗಿದ್ದಾನೆ ನನ್ನ ಗುರು, അവിടുന്നാണ് എന്റെ ദൈവം, ಆತನಾಗಿದ್ದಾನೆ ನನ್ನ ದೇವನು. ശിഷ്യന്മാരെ അവിടുന്ന് പഠിപ്പിച്ചു. ನನ್ನ ಶಿಷ್ಯರಲ್ಲಿ ಹೇಳುತ್ತಾರೆ, അല്പം കഴിഞ്ഞാൽ നിങ്ങൾ എന്നെ കാണും, ತುಸು ಕಾಲದ ನಂತರ ನೀನು ನನ್ನನ್ನು ಕಾಣುವೆ. യേശുവിന്റെ മരണത്തിൽ വേദനിച്ച ശിഷ്യന്മാർ, ಯೇಸುವಿನ ಮರಣದಲ್ಲಿ ನೊಂದಂತಹ ಶಿಷ್ಯರು ഉത്ഥാനത്തിൽ, ಪುನರುತ್ಥಾನದಲ್ಲಿ ಅವರು ಸಂತೋಷಪಟ್ಟರು. ആ ഉത്ഥാനത്തിന്റെ ശക്തി, ಆ ಪುನರುತ್ಥಾನದ ಶಕ್ತಿ ಅವರು ಜೀವಿಸಿದರು. വിശ്വാസം സംരക്ഷിച്ചു. ಅವರ ವಿಶ್ವಾಸವನ್ನು ಅವರು ಸಂರಕ್ಷಿಸಿದರು. യേശുവിന് വേണ്ടി, ಅದು ಯೇಸುವಿಗಾಗಿ എന്തും നഷ്ടപ്പെടുക, ಯಾವುದನ್ನು ನಷ್ಟಪಡಿಸಲು ധൈര്യം കാണിച്ചു. ಅವರು ಧೈರ್ಯ ತೋರಿದರು. സ്വജീവനെ തന്നെ, ಸ್ವಜೀವವನ್ನೇ നഷ്ടപ്പെടുത്തുക, ನಷ್ಟ ಮಾಡಲು ധൈര്യം ಅವರು ಧೈರ್ಯ ತೋರಿಸಿದರು. രോഗം വരുമ്പോൾ, ಒಂದು ರೋಗ ಬರುವಾಗ, ഒരു കടബാധ്യത വരുമ്പോൾ, ಒಂದು ಸಾಲದ ಭಾರ ಬರುವಾಗ, ಮಕ್ಕಳು ವೇದನಿಸುವಾಗ, എല്ലാം നഷ്ടപ്പെടുമ്പോൾ, ಎಲ್ಲವೂ ನಷ್ಟ ಹೊಂದುವಾಗ നീ വേദനിക്കരുത്, ನೀನು ದುಃಖ ಪಡಬೇಡ, നിരാശപ്പെടരുത്, ನೀನು ನಿರಾಸೆ ಪಡುವುದು ಬೇಡ. നിന്റെ ജീവിതം, ನಿನ್ನ ಜೀವನ അതിനേക്കാളും എത്രയോ ഉന്നതമാണ്, ಅದರಿಂದಲೂ ಎಷ್ಟೋ ಮೇಲ್ಮೆಯುಳ್ಳದ್ದು. ഒരു രോഗത്തെക്കാൾ എത്രയോ വലിപ്പം, ഏറ്റവും വലുതല്ലേ നീ? ಎಂದು ರೋಗಕ್ಕಿಂತ ಎಷ್ಟೋ ಬೆಲೆ ಬಾಳುವವನು ನೀನು. ഒരു കഷ്ടങ്ങളെക്കാളും വലുതാണ് നീ. ಒಂದು ಕಷ್ಟಗಳಿಂದ ಎಷ್ಟೋ ಮಿಗಿಲಾದವನು ನೀನು. ഇപ്പോഴുള്ളവയ്ക്കോ, ಈಗ ಇರುವುದಕ್ಕೋ, ആഴത്തിനോ, ತಗ್ಗಿಗೋ, ഉയരത്തിനോ, ಎತ್ತರಕ್ಕೋ നിന്നെ പരാജയപ്പെടുത്താൻ സാധ്യമല്ല, ನಿನ್ನನ್ನು ಸೋಲಿಸಲು ಸಾಧ್ಯವಿಲ್ಲ. ഹല്ലേലൂയ, 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 ഹല്ലേലൂയ.
ഹല്ലേലൂയ. യേശുവിന്റെ സാന്നിധ്യം കൊണ്ട് അഭിഷേകം യേശുവിന്റെ സാന്നിധ്യത അഭിഷേകದಿಂದ ತುಂಬಿಕೊಳ್ಳು. നിന്റെ ജീവിതത്തിൽ നിന്റെ ശരീരത്തിലെ എല്ലാ കോശങ്ങളിലും ನಿನ್ನ ಶರೀರದಲ್ಲಿರುವ ಪ್ರತಿಯೊಂದು ಕೋಶಗಳು എല്ലാ കോശങ്ങളിലും ಪ್ರತಿಯೊಂದು ಕೋಶಗಳಲ್ಲಿಯೂ യേശുവിന്റെ സാന്നിധ്യത്തിന്റെ അഭിഷേകം കൊണ്ട് നിറയപ്പെടുക. ಯೇಸುವಿನ ಸಾನ್ನಿಧ್ಯದ ಅಭಿಷೇಕ ತುಂಬಲಿ. ഹല്ലേലൂയ 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 Thank you, Jesus. Praise the Lord. Glorify mighty God. Worship Lord Jesus. Inama baraka. Shira baba shandar baraka. Rakala vradaga shandar. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಕ್ಕುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಹೇಳಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಅಬ್ರಹಾಮನು ದೇವರಲ್ಲಿ ನಂಬಿಕೆ ಇಟ್ಟಾಗ ಪಾರಂಪರ್ಯ ಬಂಧನವೆಲ್ಲ ಮುರಿದೋಯ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸುವಾಗ ಯೆರಿಕೋ ಕೋಟೆಯೇ ಮುರಿದು ಬಿತ್ತು. ಇಸ್ರಾಯೇಲ್ ಮಕ್ಕಳು ಆರ್ಭಟಿಸಿ ಆರಾಧಿಸಿದಾಗ ಯೆರಿಕೋ ಕೋಟೆಯು ಮುರಿದು ಬಿತ್ತು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು, ತಟ್ಟಿದರೆ ತೆರೆಯುವುದು, ಮುಚ್ಚಲ್ಪಟ್ಟ ಬಾಗಿಲು. ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ, ನಂಬಿದರೆ ನಡೆಯದ ಅದ್ಭುತವಿಲ್ಲ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಅನ್ನ ಕಣ್ಣೀರಿಂದ ಪ್ರಾರ್ಥಿಸಲು ಸಾಮುವೇಲ್ ಬಾಲಕನನ್ನು ಕೊಟ್ಟನು ದೇವ. ಎಲಿಷನ ಶಿಷ್ಯನ ಸಾಲ ಬರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಎಲಿಷನ ಶಿಷ್ಯನ ಸಾಲ ಬರವ ಎಣ್ಣೆಯಿಂದ ತೀರಿಸಿದ ಯೆಹೋವ ದೇವ. ಬೇಡಿದರೆ ದೊರೆಯುವುದು, ಹುಡುಕಿದರೆ ಸಿಗುವುದು,
ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಬೇಡಿದರೆ ತೆರೆಯುವುದು, ಹುಡುಕಿದರೆ ಸಿಕ್ಕುವುದು. ತಟ್ಟಿದರೆ ತೆರೆಯುವುದು ಮುಚ್ಚಲ್ಪಟ್ಟ ಬಾಗಿಲು. ಅರಣ್ಯದ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ, ಆರಾಧನೆಯಲ್ಲಿ ಬಿಚ್ಚದಂತ ಬಂಧನವಿಲ್ಲ, ಸ್ತುತಿಯಲ್ಲಿ ಬೀಳದಂತ ಕೋಟೆ ಇಲ್ಲ, ಪ್ರಾರ್ಥನೆಯಲ್ಲಿ ಆಗದಂತ ಕಾರ್ಯವಿಲ್ಲ. ನೀ ನಂಬಿದರೆ ನಡೆಯದ ಅದ್ಭುತವಿಲ್ಲ. നമുക്ക് സൗഖ്യത്തിന്റെ ആശീർവാദം സ്വീകരിക്കാം. സൗഖ്യದ ಆಶೀರ್ವಾದವನ್ನು ನಮಗೆ ಪಡೆದುಕೊಳ್ಳುವ. ಗಟ್ಟಿಯಾದ ಒಂದು ಚಪ್ಪಳೆ ಪ್ರಭುದೇವರಿಗೆ ಕೊಡುವ. ಇನ್ನೂ ಗಟ್ಟಿಯಾಗಿ. ഈശോ നൽകിയ എല്ലാ